ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಜೊತೆಗೆ ಹೆಮ್ಮೆಯ ವಿಚಾರದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀವಿ. ಯಾಕಂತ ಬಂದಾಗ ನಮ್ಮ ಮಂಗಳೂರು, ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಇದು ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಮಾತು. ಇದಕ್ಕೆ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಕೊಡುಗೆಯನ್ನ ಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಕಲಿಬೇಕು, ಜೊತೆಗೆ ಅವರನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಬೇಕು, ಯುವ ಸಮೂಹವನ್ನ ಸೃಷ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕಾಲೇಜುಗಳು, ಬಹಳಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿದೆ. ಇವೆಲ್ಲದರ ನಡುವೆ ಮುಂಚೂಣಿಯಲ್ಲಿರುವಂತಹ ಒಂದು ವಿದ್ಯಾಸಂಸ್ಥೆ ಕಲಿಕೆಯಲ್ಲಿ, ಜೊತೆಗೆ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸುವಂತಹ ಪುಣ್ಯದ ಕೆಲಸವನ್ನ ಮಾಡ್ತಾ ಇರುವಂತಹ ಹೆಮ್ಮೆಯ ವಿದ್ಯಾಸಂಸ್ಥೆ, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಹೆಸರೇ ಹೇಳುವಂತೆ ವಿದ್ಯಾದೇಗುಲ ಅದು. ಯಾಕಂತ ಬಂದಾಗ ನಮ್ಗಳಿಗೆ ಒಂದು ವಿಚಾರ ಇದೆ, ವಿದ್ಯೆ ಉಳಿಬೇಕಂತ ಬಂದಾಗ ತಾಯಿ ಶಾರದಾ ಮಾತೆಯ ಅನುಗ್ರಹ ಆಗಬೇಕು ಅನ್ನುವಂಥದ್ದು. ಸರಸ್ವತಿ ದೇವಿ, ಶಾರದಾ ಮಾತೆಯ ಅನುಗ್ರಹ ಆದ್ರೆ ವಿದ್ಯೆ ನಮಗೆ ಉನ್ನತ ಸ್ಥಾನಮಾನವನ್ನ ಕಲ್ಪಿಸಿಕೊಡುತ್ತೆ ಅನ್ನುವಂಥದ್ದು. ಅಂತಹ ಶಾರದಾ ಮಾತೆಯ ಹೆಸರನ್ನ ಇಟ್ಟುಕೊಂಡಿರುವಂತಹ ಪ್ರತಿಷ್ಠಿತವಾಗಿರುವಂತಹ ಶಿಕ್ಷಣ ಸಂಸ್ಥೆ ಶಾರದಾ ವಿದ್ಯಾಲಯ. ಶಾರದಾ ವಿದ್ಯಾಲಯ ಅನ್ನುವಂತಹ ಶಿಕ್ಷಣದ ಸಂಸ್ಥೆಯ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ನಾಡಿನಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ, ಜಗತ್ತಿನಾದ್ಯಂತ ಈ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕಲಿತಂತಹ ಅದೆಷ್ಟು ಜನರು, ಸಾಧಕರು ನಮ್ಮ ಸಮಾಜದಲ್ಲಿದ್ದಾರೆ. ಇವೆಲ್ಲದರ ನಡುವೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಕಾಲೇಜಿನ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತ ಬಂದಾಗ, ಮೊನ್ನೆ ತಾನೇ ಭಾನುವಾರ ಒಂದು ಕಾರ್ಯಕ್ರಮ ನಡೆಯಿತು ಕಾಲೇಜಿನಲ್ಲಿ. ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ. ಪ್ರತಿಯೊಂದು ಕಾಲೇಜುಗಳು, ವಿದ್ಯಾಸಂಸ್ಥೆಗಳು ಕಾರ್ಯಕ್ರಮಗಳನ್ನ ಮಾಡುತ್ತೆ. ಒಂದು ಆನ್ಯುವಲ್ ಡೇ ಅನ್ನುವಂಥದ್ದು ಇರುತ್ತೆ, ಶಾಲಾ ವಾರ್ಷಿಕೋತ್ಸವ ಅಥವಾ ಕಾಲೇಜಿನ ವಾರ್ಷಿಕೋತ್ಸವ. ಆದರೆ ಈ ಒಂದು ಕಾಲೇಜಿನಲ್ಲಿ, ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವಂತಹ ಒಂದು ಕ್ರೀಡೋತ್ಸವ ಅತ್ಯದ್ಭುತವಾಗಿರುವಂಥದ್ದು. ಯಾವ ರೀತಿ ಅಂತ ಬಂದಾಗ, ಇಲ್ಲಿರುವಂತಹ ವಿದ್ಯಾರ್ಥಿಗಳು 2,000ಕ್ಕೂ ಕೂಡ ಅಧಿಕ ವಿದ್ಯಾರ್ಥಿಗಳು ಮಾಡಿರುವಂತಹ ತಾಲೀಮು ಪ್ರದರ್ಶನ, ಸಾಹಸ ಪ್ರದರ್ಶನ, ಅವರ ಗಾನ, ನೃತ್ಯ, ಜೊತೆಗೆ ಅಲ್ಲಾಗಿದ್ದಂತಹ ಒಂದು ಅತ್ಯದ್ಭುತವಾಗಿರುವಂತಹ ಆ ಒಂದು ವಾತಾವರಣ ನಿಜವಾಗೂ ಕೂಡ ನಮಗೆ ಒಂದ್ಸಲ ಶಾಕ್ ಆಗುತ್ತೆ. ನಾವು ಇಂತಹ ಶಿಕ್ಷಣ ಸಂಸ್ಥೆ ನಮ್ಮಲ್ಲಿ ಬೇಕು, ನಮ್ಮ ಕರಾವಳಿ ಭಾಗದಲ್ಲಿ ಬೇಕು ಮಾತ್ರ ಅಲ್ಲ, ಇಡೀ ನಮ್ಮ ನಾಡಿನಲ್ಲಿ ಬೇಕು ಅನ್ನೋದು. ಆದ್ರೆ ಇದೆಲ್ಲ ಬದಿಗಿಟ್ಟು ನಾವು ಕಲಿಕೆಯಲ್ಲಿ ಮಾತ್ರ ಆಸಕ್ತಿಯನ್ನು ತೋರ್ತಾ ಇದ್ದೀವಿ. ನಮ್ಮ ಧರ್ಮವನ್ನ, ನಮ್ಮ ನಂಬಿಕೆಯನ್ನ, ನಮ್ಮ ಆಚಾರ ವಿಚಾರವನ್ನ ನಾವು ಮರೆತಿರುವಂತಹ ಸಂದರ್ಭಗಳಲ್ಲಿ ಎಲ್ಲರಿಗೂ ಕೂಡ ಮಾದರಿಯಾಗುವಂತೆ ಮಾಡಿದಂತಹ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆಯನ್ನ ಇವತ್ತು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಅವರ ಸಾಧನೆ ನಿಜವಾಗ್ಲೂ ಕೂಡ ಮತ್ತೆ ಮುಂದಿನ ಶಿಕ್ಷಣ ಸಂಸ್ಥೆಗಳಿಗೆ, ನಮ್ಮ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ, ಜೊತೆಗೆ ಮಾದರಿ. ಯಾವ ಶಿಕ್ಷಣ ಸಂಸ್ಥೆ, ಹೇಗಿತ್ತು ಆ ಒಂದು ಕ್ರೀಡೋತ್ಸವ, ಅದರ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಬರುವಾಗ ನಾನು ಯಾವುದೇ ರೀತಿ ಕಾರ್ಯಕ್ರಮ ಹೇಗಿರುತ್ತೆ ಅಥವಾ ಯಾವ ರೀತಿ ಸಂಘಟಿಸಿರುತ್ತೆ ಅಂತ ನಾನು ನಿರೀಕ್ಷೆ ಏನೂ ಮಾಡಿರಲಿಲ್ಲ. ಬಹುಶಃ ಅದು ಒಳ್ಳೆಯದೇನೆ. ಯಾಕಂದರೆ ಮಕ್ಕಳ ಒಂದು ಉತ್ಸಾಹ ನೋಡಿ ತಾವು ಯಾವ ರೀತಿ ಇದನ್ನ ಸಂಘಟಿಸಿದಿರ, ಮೆರವಣಿಗೆಯಿಂದ ಹಿಡಿದು ಇವತ್ತು ಅತ್ಯಂತ ಕಲೆ ಮತ್ತು ಕ್ರೀಡೆಯ ಒಂದು ಪ್ರದರ್ಶನಗಳನ್ನು ಎಲ್ಲ ವೀಕ್ಷಣೆ ಮಾಡುವಂಥದ್ದು ಏನು ಸೌಭಾಗ್ಯ ಸಿಕ್ಕಿದೆ. ನಿಜಕ್ಕೂ ನಾನು ಆಭಾರಿಯಾಗಿದ್ದೀನಿ. ಸಾಮಾನ್ಯವಾಗಿ ನಾವು ಕರಾವಳಿ ಭಾಗಕ್ಕೆ ಬಂದಾಗ ನಾವು ಕರಾವಳಿಯ ಒಂದು ಪರಂಪರೆ ನೋಡುವಂಥದ್ದು ನಿರೀಕ್ಷೆಯಲ್ಲಿರ್ತೀವಿ. ಆದರೆ ಇವತ್ತು ಸಾಮಾನ್ಯವಾಗಿ ಎಲ್ಲ ನಮ್ಮ ಮೈಸೂರಿನ ಒಂದು ಪರಂಪರೆನೇ ನೋಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ.
ನಿಜಕ್ಕೂ ಬಹಳ ಸಂತೋಷವಾಯಿತು. ಮೈಸೂರು ಭಾಗದ ಒಂದು ಕಲಾವಿದರಷ್ಟೇ ಇದು ಒಂದು ಪ್ರತಿಭೆಯನ್ನು ಇಲ್ಲಿ ನಮ್ಮ ಏನು ಕರಾವಳಿಯ ಕಲಾವಿದರಲ್ಲಿ ನಮಗೆ ಕಾಣುವಂಥದ್ದು ನಿಜಕ್ಕೂ ಒಂದು ಸೌಭಾಗ್ಯ. ಅದೇ ಒಂದು ಪಾರಂಪರೆ, ಮೈಸೂರು, ಕರ್ನಾಟಕ ಮತ್ತು ನಮ್ಮ ಕರಾವಳಿಯ ಪಾರಂಪರೆ ಪ್ರದರ್ಶನ ನೋಡುವಂಥದ್ದು ಸೌಭಾಗ್ಯ ಯಾವತ್ತೂ ಸಹ ಒಂದು ಸಂತೋಷದ ಒಂದು ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರೂಪಿಸುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಹವಾಮಾನ ಮತ್ತು ಏನು ಮಳೆಯ ಒಂದು ಕಾರಣಕ್ಕಾಗಿ ಇದು ಪೂರ್ತಿ ಅವರು ಎನ್ಕ್ಲೋಸ್ ಮಾಡಿ ಈ ಒಂದು ಮೂಲಸೌಕರ್ಯವನ್ನು ರೂಪಿಸಿದ್ದಾರೆ ಅಂತ ಭಾಳ ಸಂತೋಷವಾಯಿತು. ಇಂಥ ಒಂದು ಮೂಲಸೌಕರ್ಯ ನೋಡೋದು ಅವ್ರಿಗೆ ನಾನು ಅಭಿನಂದನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಒಂದೇ, ಭಾರತದಲ್ಲಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಅತ್ಯವಶ್ಯ. ಶಿಕ್ಷಕರು ಭಾಳ ಒಳ್ಳೆಯದಿದೆ, ಒಂದು ಶಿಕ್ಷಣ ಪದ್ಧತಿನೂ ಕೂಡ ಬಹುಶಃ ಇವತ್ತಿನ ಒಂದು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಒಂದು ಕ್ರಾಂತಿಯನ್ನು ಬಂದಿದೆ. ಆದರೆ ಮೂಲಸೌಕರ್ಯ ಯಾವತ್ತೂ ಸಹ ಒಂದು ಕೊರತೆ ಇದೆ. ನೀವು ನೀಡಿರ್ತಕ್ಕಂಥ ಇವತ್ತು ಪ್ರೇರಣೆ ನಮ್ಮ ನಿಜಕ್ಕೂ ಎಲ್ಲರಿಗೂ ಕೂಡ ಒಂದು ಮಾದರಿ. ಇವತ್ತಿನ ಹವಾಮಾನಕ್ಕೆ ತಕ್ಕ ಇಲ್ಲಿ ಒಂದು ಒಳ್ಳೆ ಮೂಲಸೌಕರ್ಯ ರೂಪಿಸಿ ಮಕ್ಕಳಿಗೆಲ್ಲರಿಗೂ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನೀವು ಏನು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀರಾ, ನಿಜಕ್ಕೂ ಸಂತೋಷದ ಒಂದು ಸಂಗತಿ. ನಿಮಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳು. ಇದು ಸುಂದರವಾಗಿರುವಂತಹ ಕಾರ್ಯಕ್ರಮ. ಮೊನ್ನೆ ಭಾನುವಾರದಂತೂ ನಮ್ಮ ಮಂಗಳೂರಿನಲ್ಲಿ ಕೊಡಿಯಾಲ್ ಬೈಲ್ನಲ್ಲಿ ಶಾರದಾ ವಿದ್ಯಾಲಯದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಫ್ಲಡ್ ಲಿಟ್ ಕ್ರೀಡೋತ್ಸವ 2025 ಈ ಬಾರಿ ವಿಭಿನ್ನವಾಗಿತ್ತು. ಅತ್ಯಂತ ಶಿಸ್ತುಬದ್ಧವಾಗಿ ವಿಭಿನ್ನ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಬಹಳಷ್ಟು ಅದ್ಭುತವಾಗಿತ್ತು. ಬಹಳಷ್ಟು ದೃಶ್ಯಾವಳಿಗಳಿವೆ, ಅದನ್ನು ನಾನು ಇನ್ನು ಮುಂದಕ್ಕೆ ತೋರಿಸ್ತೀನಿ. ಬಿಫೋರ್ ದಟ್ ನಮ್ಮ ಅತಿಥಿಗಳನ್ನು ವೆಲ್ಕಮ್ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ರೆ, ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಭಿನಂದನೆಯನ್ನ ಮಾತುಗಳನ್ನು ಕೂಡ ನಮ್ಮ ಮೈಸೂರು ರಾಜವಂಶಸ್ಥರು ಜೊತೆಗೆ ಸಂಸದರಾಗಿರುವಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹೇಳಿದರು. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿರುವಂಥದ್ದು. ಮಕ್ಕಳಲ್ಲಿ ಒಂದು ಸಮಯ ಪ್ರಜ್ಞೆಯನ್ನ, ಜೊತೆಗೆ ಶಿಸ್ತನ್ನ, ಜೊತೆಗೆ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರವನ್ನು ಉಳಿಸಿ ಬೆಳೆಸುವಂಥ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಶಾರದಾ ವಿದ್ಯಾಲಯ. ಶಾರದಾ ವಿದ್ಯಾಲಯ ಅನ್ನುವಂಥದ್ದು ನಾನು ಹೇಳಬೇಕಾಗಿಲ್ಲ, ಯಾಕಂದರೆ ಬಹಳಷ್ಟು ಜನರಿಗೆ ಗೊತ್ತಿದೆ. ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಶಾರದಾ ವಿದ್ಯಾಲಯದ ಅದೆಷ್ಟೋ ಸಾಧಕ ವಿದ್ಯಾರ್ಥಿಗಳು, ಸಾಧಕ ಯುವ ಸಮೂಹ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹ ವಿದ್ಯಾಸಂಸ್ಥೆ. ಈ ಸುಂದರವಾಗಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ 3 ಗಣ್ಯ ವ್ಯಕ್ತಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಹಿರಿಯರು, ಜೊತೆಗೆ ನಮ್ಮ ಸಮಾಜಕ್ಕೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂಥವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಶಾರದಾ ಸಮೂಹ ವಿದ್ಯಾಸಂಸ್ಥೆಗಳು. ಅತ್ಯಂತ ಗೌರವಯುತವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. MB ಪುರಾಣಿಕ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳು, ಈ ವಿದ್ಯಾಸಂಸ್ಥೆಗಳ ಡೈರೆಕ್ಟರ್, ಜೊತೆಗೆ ಟ್ರಸ್ಟಿಯೂ ಕೂಡ ಹೌದು, ಯುವಕರು. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಯುವಕರು ಬೇಕು ಸಮಾಜದಲ್ಲಿ ಅನ್ನುವಂಥದ್ದು. ಯುವಕರು ಮುಂದೆ ಬಂದಾಗ ಮಾತ್ರ ಸಮಾಜ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಒಬ್ಬ ಯುವ ವ್ಯಕ್ತಿ, ಯುವ ಶಕ್ತಿ ಈಗ ಆ ಒಂದು ಶಿಕ್ಷಣ ಸಂಸ್ಥೆಗೆ ಸಿಕ್ಕಿದ್ದಾರೆ. ಆ ಮೂಲಕ ಈ ಒಂದು ಕಾರ್ಯಕ್ರಮವು ಕೂಡ ಭಾನುವಾರ ನಡೆದಿರುವಂಥದ್ದು ಮತ್ತೊಂದು ಆಯಾಮವನ್ನ, ಮತ್ತೊಂದು ಹಂತವನ್ನ ಈ ಕಾರ್ಯಕ್ರಮ ನೆಕ್ಸ್ಟ್ ಲೆವೆಲ್ ಅನ್ನುವಂಥದ್ದು ತಲುಪಿರುವಂಥದ್ದು. ಸೊ ಹಾಗಿದ್ದಾಗ ನಮ್ಮ ಜೊತೆ ಅತ್ಯಂತ ಗೌರವಯುತವಾಗಿ ಸಮೀರ್ ಪುರಾಣಿಕ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸಮೀರ್ ಸರ್, ಆತ್ಮೀಯವಾದಂತಹ ಸ್ವಾಗತ ಅಂಡ್ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಅದ್ಭುತವಾಗಿರುವಂತಹ ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀರಿ. ಪ್ರತಿ ವರ್ಷ ಆಗುತ್ತೆ, ಈ ಬಾರಿ ಸಮೀರ್ ಅವರು ಓಡಾಟವನ್ನು ಬಹಳಷ್ಟು ನಡೆಸಿದಿರಿ. ಸೊ ರಿಸಲ್ಟ್ ಏನಂತ ಹೇಳಿ ಬಹಳಷ್ಟು ಜನರಿಗೆ ಖುಷಿ ಆಯ್ತು ನೋಡಿದಾಗ. ಸೊ ದಟ್ಸ್ ವೈ ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಎಸ್ ಸರ್. ಅದೇ ರೀತಿ ಸಮೀರ್ ಪುರಾಣಿಕ್ ಸರ್ ನಮ್ಮ ಜೊತೆ ಇದ್ದಾರೆ. ಬಿಫೋರ್ ದಟ್ ನಮ್ಮ ಜೊತೆ ಮತ್ತೊಬ್ಬರು ಗಣ್ಯ ವ್ಯಕ್ತಿ ಇದ್ದಾರೆ. ಪ್ರತಿ ಬಾರಿ ಕೂಡ ನಮ್ಮ ಕುಡ್ಲ ವಾಹಿನಿಯ ಜೊತೆಯೂ ಕೂಡ ನಮಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ, ಜೊತೆಗೆ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರು ಕೂಡ ಹೌದು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ದಯಾನಂದ ಕಟೀಲ್ ಸರ್ ಅವರು ಅತ್ಯಂತ ಗೌರವಯುತವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ದಯಾನಂದ ಕಟೀಲ್ ಸರ್, ನಮಸ್ತೆ ಸರ್. ನಮಸ್ತೆ. 3 ಅತಿಥಿಗಳು ಕೂಡ, ಗಣ್ಯ ವ್ಯಕ್ತಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಶಾರದಾ ವಿದ್ಯಾಲಯದಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳೇ ಹೇಳಿದಾಗೆ ಇಂಥ ಕಾರ್ಯಕ್ರಮಗಳು ನಡೆಸುತ್ತೆ. ಆದರೆ ಇದು ವಿಭಿನ್ನವಾಗಿರುವಂತಹ ಕಾರ್ಯಕ್ರಮ. ಮಕ್ಕಳಲ್ಲಿರುವಂತಹ ತಾಲೀಮು ಪ್ರದರ್ಶನ, ಆ ಒಂದು ಸ್ಕೌಟ್ಸ್ ಗೈಡ್ಸ್ ಆಗಿರ್ಬೋದು, ಪ್ರಮುಖವಾಗಿ ಅಲ್ಲಿರುವಂತಹ ಸಾಹಸ ಪ್ರದರ್ಶನ, ಬೆಂಕಿಯಲ್ಲಿ ಆಟ, ಇವೆಲ್ಲವೂ ಕೂಡ ಮಕ್ಕಳನ್ನ ಮತ್ತೊಂದು ಹಂತಕ್ಕೆ ವ್ಯಕ್ತಿತ್ವ ವಿಕಸನವನ್ನ ಮಾಡುತ್ತೆ. ಸೊ ಹಾಗಿದ್ದಾಗ ಈ ಒಂದು ಒಳ್ಳೆಯ ಆಲೋಚನೆ, ಈ ಒಂದು ಮುಂದಾಲೋಚನೆ ಅಥವಾ ಈ ಒಂದು ಇನಿಷಿಯೇಟಿವ್ ಸರ್, ಅಧ್ಯಕ್ಷರು ತಾವೇ ಹೇಳ್ಬೇಕು ಸರ್,
ಪ್ರತಿ ಬಾರಿ ತಮ್ಮ ಬಗ್ಗೆ ಗೊತ್ತಿದೆ, ಮಕ್ಕಳು ಕಲಿಯುವುದು ಮಾತ್ರ ಅಲ್ಲ, ನಮ್ಮ ನಂಬಿಕೆ, ನಮ್ಮ ಆಚಾರ ವಿಚಾರಗಳು, ನಮ್ಮ ಮೂಲ ಬೇರನ್ನ ಮರಿಬಾರ್ದು ಅಂತ ತಾವು ಪ್ರತಿ ಬಾರಿ ಹೇಳ್ತೀರಿ. ಹೇಳುವುದು ಮಾತ್ರ ಅಲ್ಲ, ಅದನ್ನ ಮಾಡಿ ತೋರಿಸುವಂತ ವ್ಯಕ್ತಿ. ಸೊ ದಟ್ಸ್ ವೈ ಹಾಗಿದ್ದಾಗ ಈ ಒಂದು ಇನಿಷಿಯೇಟಿವ್ ಬಗ್ಗೆ ಸರ್ ವೆರಿ ಇಂಟ್ರೆಸ್ಟಿಂಗ್. ಆ ಕಾರ್ಯಕ್ರಮ ನೋಡಿದಾಗ ಬಹಳಷ್ಟು ಖುಷಿ ಆಯ್ತು. ಮಕ್ಕಳು ಅಂತ ಬಂದಾಗ ನಾವು ದೊಡ್ಡ ದೊಡ್ಡ ಕ್ರೀಡಾಂಗಣಗಳಲ್ಲಿ ಸ್ಪೋರ್ಟ್ಸ್ ಮೀಟ್ ಗಳನ್ನ ನಾವು ಮಾತ್ರ ನೋಡ್ತೀವಿ, ಆದ್ರೆ ಇಂತಹ ಶಿಸ್ತುಬದ್ಧವಾಗಿರುವಂತಹ ಕಲೆಗಳು ಅದ್ಭುತ. ಏನ್ ಹೇಳ್ತೀರಾ ಸರ್? ಸಾಮಾನ್ಯವಾಗಿ ಇವತ್ತಿನ ತಂದೆ ತಾಯಿಗಳಿಗೆ ಇರುವಂಥದ್ದು ಒಂದೇ ಒಂದು ಚಿಂತನೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಅಂಕ ಗಳಿಸಬೇಕು, ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಮಾಡಿ ಒಳ್ಳೆಯ ಜಾಬ್ ಅಥವಾ ಕೆಲಸಕ್ಕೆ ಹೋಗಬೇಕು ಎನ್ನುವಂಥದ್ದು. ಆ ಒಂದು ಧಾವಂತದಲ್ಲಿ ನಾವು ಮಕ್ಕಳಿಗೆ ತಾಯಿ ಬೇರಾದಂಥ ನಮ್ಮ ಸಂಸ್ಕೃತಿ, ಸಂಸ್ಕಾರ, ರಾಷ್ಟ್ರ ಪ್ರೇಮ, ಸಮಾಜದ ಬೇಗಿದ್ದಂತಹ ಒಂದು ಕಳಕಳಿ, ತಂದೆ ತಾಯಿ ಗುರು ಹಿರಿಯರ ಮೇಲೆ ಭಕ್ತಿ, ಇದನ್ನು ನಾವು ಬೆಳೆಸಬೇಕು. ನಾನೊಬ್ಬ ಅಧ್ಯಾಪಕನಾಗಿ ನನ್ನ ಅನುಭವದಲ್ಲಿ ಈ ಮೆಕಾಲೆಯ ಶಿಕ್ಷಣ ಪದ್ಧತಿ ಹೇಗೆ ಇಲ್ಲಿಗೆ ಕರ್ನಾಟಕ ಭಾರತಕ್ಕೆ ಜಾರಿಗೆ ಬಂತು, ಅಲ್ಲಿಂದ ನಮ್ಮ ಗುರುಕುಲ ಅಥವಾ ಮೂಲ ಸಿದ್ಧಾಂತ ಏನು ಶಿಕ್ಷಣದ್ದು ಭಾರತ, ಅದೆಲ್ಲ ಮಣ್ಣುಪಾಲಾಯಿತು. ನಾವು ಅದಕ್ಕೆ ಯೋಚನೆ ಮಾಡಿದ್ದು ಆಧುನಿಕ ಶಿಕ್ಷಣದ ಜೊತೆ ಮೌಲ್ಯ ಶಿಕ್ಷಣ, ಅದರ ಜೊತೆ ಮಕ್ಕಳಿಗೆ ಸಂಸ್ಕಾರ, ವಿಧೇಯತೆ, ಶಿಸ್ತು, ಸಂಯಮ, ಅದರ ಜೊತೆ ಕ್ರೀಡೆಗಳಲ್ಲಿ ಸಂಗೀತ, ಯಕ್ಷಗಾನ, ಕಲೆಗಳಲ್ಲಿ ಆಸಕ್ತಿ ಹೊಂದಬೇಕು. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೋದು. ಇಡೀ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ 33 ವರ್ಷಗಳ ಹಿಂದೆ ಆರಂಭವಾದಂಥದ್ದು ಶಾರದಾ ವಿದ್ಯಾಲಯ. ನಮ್ಮಲ್ಲಿ ಆರಂಭದಿಂದಲೂ ಇಲ್ಲಿಯವರೆಗೆ 100ಕ್ಕೆ 100 ಫಲಿತಾಂಶ ಬರ್ತದೆ. ಅದರಲ್ಲಿ ಪ್ರಗತಿಯಲ್ಲಿ ಏನೂ ತೊಂದರೆ ಇಲ್ಲ. ಅದರ ಜೊತೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ, ಸಿಟಿ ಪ್ರದೇಶದ ಮಕ್ಕಳಾದರೂ ಕೂಡ ಹಳ್ಳಿ ಪ್ರದೇಶದ ಮಕ್ಕಳಿಗೆ ಅದು ಯಾವುದರಲ್ಲಿ ಅವರು ಕಡಿಮೆ ಇಲ್ಲ ಎನ್ನುವುದನ್ನು ನಮ್ಮ ಶಿಕ್ಷಕರು, ನಮ್ಮ ತರಬೇತುದಾರರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಒಂದು ಸಹಕಾರವನ್ನು ಹೆತ್ತವರು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಕಳೆದ 10-15 ವರ್ಷಗಳಿಂದ ನಾವು ನಿರಂತರವಾಗಿ ಕ್ರೀಡೋತ್ಸವ, ಹೊನಲು ಬೆಳಕಿನ ಕ್ರೀಡೋತ್ಸವವನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಒಂದು 10-15 ಮಕ್ಕಳು ಮಾತ್ರ ಭಾಗವಹಿಸಲು ಅವಕಾಶ ಇರುವಂಥದ್ದು, ನಾಟಕ, ಡ್ಯಾನ್ಸ್ ಇತ್ಯಾದಿ. ಇದು ಹಾಗಲ್ಲ. ಈ ಕ್ರೀಡೋತ್ಸವದಲ್ಲಿ 2000ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಹೈಸ್ಕೂಲು ಮತ್ತು PUC ವಿಭಾಗದ ಮಕ್ಕಳು ಭಾಗವಹಿಸಿದ್ದಾರೆ. ಭಾಗವಹಿಸಿದ್ದು ಮಾತ್ರ ಅಲ್ಲ, ಸಂಪೂರ್ಣ ತನ್ಮಯತೆಯಿಂದ ನಮ್ಮ ಭಾರತೀಯ ಕಲೆಗಳು, ಭಾರತೀಯ ಸಾಂಸ್ಕೃತಿಕ ವಿಭಾಗಗಳು ಏನೂ ಆಧುನಿಕ ವೆಸ್ಟರ್ನ್ ಇದಕ್ಕಿಂತ ಏನೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಅತ್ಯಂತ ಅದ್ಭುತವಾದಂಥ ಪ್ರತಿಕ್ರಿಯೆ ಸಮಾಜದಿಂದ, ಹೆತ್ತವರಿಂದ ನಮಗೆ ಸಿಕ್ಕಿದೆ. ಏನು ತೃಪ್ತಿ ಏನು ಅಂತಂದರೆ, ನಮ್ಮ ಮಕ್ಕಳು ಚೆನ್ನಾಗಿ ಉಳಿಬೇಕು, ಬುದ್ಧಿವಂತರಾಗಬೇಕು ಕಲಿಕೆಯಲ್ಲಿ. ಅದರ ಜೊತೆ ನಮ್ಮ ಸಂಸ್ಕೃತಿಯ ಮೂಲ ಬೇರನ್ನು ಅವರು ಮರಿಬಾರ್ದು. ಅದಕ್ಕೋಸ್ಕರ ದೇಶ ಪ್ರೇಮ, ಸಮಾಜದ ಬಗ್ಗೆ ಕಳಕಳಿ, ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ ಗೌರವ, ಇದೆಲ್ಲವನ್ನೂ ಮೇಳವಿಸಿಕೊಂಡು ಮಕ್ಕಳನ್ನು ಬೆಳೆಸುವಂಥ ಒಂದು ವಿಶಿಷ್ಟ ಸಂಸ್ಕೃತಿ ಶಾರದಾ ವಿದ್ಯಾಲಯದಲ್ಲಿ, ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಒಟ್ಟು 10-12 ವಿದ್ಯಾಸಂಸ್ಥೆಗಳು ಅದು ಮೇಳೈಸಿದೆ. ಈ ವರ್ಷದ ನಮ್ಮ ಕ್ರೀಡೋತ್ಸವ ಬಹಳ ಚೆನ್ನಾಗಿ ನಡೆದಿದೆ, ಉಳಿದದಕ್ಕಿಂತಲೂ ವಿಭಿನ್ನ. ಅದಕ್ಕೆ ಮುಖ್ಯ ಕಾರಣ ನನ್ನ ಮಗ ಸಮೀರ ಜವಾಬ್ದಾರಿಯನ್ನು ತಗೊಂಡು 5-6-7 ವರ್ಷ ಆಯಿತು ಅವನು ತಗೊಂಡು, ಅದಕ್ಕೆ ಅವರದ್ದೇ ಆದಂಥ ಒಂದು ವಿಚಾರವನ್ನು ತುಂಬಿಸಿ ಆ ವ್ಯವಸ್ಥೆಗೆ ಹೊಸ ಒಂದು ಮುಖವನ್ನು ತಂದು ಕೊಟ್ಟಿದ್ದಾರೆ. ಅದರ ಜೊತೆ ನಮ್ಮಲ್ಲಿರ್ತಕ್ಕಂತಹ ಶಿಕ್ಷಕರು, ಮುಖ್ಯವಾಗಿ ದಯಾನಂದ ಕಟೀಲ್ನಂತಹ ಬಹಳ ಶಾಲೆಗೆ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥ ಅಪರೂಪದ ವ್ಯಕ್ತಿಗಳು, ನಮ್ಮ ಶಿಕ್ಷಕೇತರ ಬಂಧುಗಳ ಒಂದು ಭಾಗವಹಿಸಿಯೂ ಕೂಡ ಅತ್ಯಂತ ಪ್ರೇರಣಾದಾಯಕ ಆಗಿದೆ ಎನ್ನುವುದನ್ನು, ಅದರ ಜೊತೆ ಮಕ್ಕಳ ತಂದೆ ತಾಯಿಗಳು ಬಹಳ ಸಹಕಾರವನ್ನು ಕೊಟ್ಟು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಎಸ್ ಅಲ್ವಾ, ನಿಜವಾಗ್ಲೂ ಕೂಡ ಅದರ ರಿಸಲ್ಟ್ ನಾವು ಮುಂದೆ ನೋಡಿದೀವಿ ಸರ್. ಭಾನುವಾರ ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ ನಡೆಯಿತು, ಏನು ಹೀಗಿತ್ತು ಕಾರ್ಯಕ್ರಮ ಅನ್ನುವಂಥದ್ದು ಅಷ್ಟು ಅದ್ಭುತವಾಗಿರುತ್ತೆ. ಒಂದ್ ಕಡೆ ಆ ಒಂದು ಹೊನಲು ಬೆಳಕು ಅಂತ ಬಂದು ಆ ಲೈಟಿಂಗ್ಸ್ ಅಲ್ಲಿ ಆಗಿರುವಂತಹ ವಿಚಾರ, ಜೊತೆಗೆ ಅಲ್ಲಿ ಆ ಬೆಂಕಿ, ಜೊತೆಗೆ ಆ ಒಂದು ಮಕ್ಕಳು ಮಾಡಿರುವಂತಹ ಒಂದು ತಾಲೀಮುಗಳು, ಆ ಮಕ್ಕಳ ನೃತ್ಯಗಳು, ಇದೆಲ್ಲವೂ ಕೂಡ ನೋಡಿದಾಗ ಒಂದು ಬೇರೆ ರೀತಿಯ ಒಂದು ಆಯಾಮ. ನಾವು ಟಿವಿಯಲ್ಲೂ ಕೂಡ ನೋಡಿದಾಗ ಹಾಗೆ ಬಹಳಷ್ಟು ಖುಷಿ ಆಯಿತು. ಆನ್ ದ ಸ್ಪಾಟ್ ನೋಡಿದವರು ಬಹಳಷ್ಟು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳ್ತಾರೆ. ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳು ಬೇಕು ಅನ್ನುವಂಥದ್ದು.
ಅಂದ್ರೆ ಮಕ್ಕಳು ವ್ಯಕ್ತಿತ್ವ ವಿಕಸನವಾಗುತ್ತಾನೆ. ಅಟ್ ಎ ಟೈಮ್ 2,000 ಕೂಡ ಅಧಿಕ ಜನ ಮಕ್ಕಳು. ಸರ್ ಹೇಳಿದಾಗೆ ಒಂದು ಕಾರ್ಯಕ್ರಮ ಅಂತ ಬಂದಾಗ ಕೆಲವರಿಗೆ ಮಾತ್ರ ವೇದಿಕೆಗೆ ಹತ್ತಲಿಕ್ಕೆ, ವೇದಿಕೆಗೆ ಹೋಗ್ಲಿಕ್ಕೆ ಅವಕಾಶ ಸಿಗುವಂಥದ್ದು, ಉಳಿದ ಮಕ್ಕಳಿಗೆ ಅವಕಾಶ ಸಿಗಲ್ಲ. ಸೊ ಹಾಗಿದ್ದಾಗ ಎಲ್ಲರ ಪ್ರತಿಭೆಗಳು ಬೆಳಕಿಗೆ ಬರಲ್ಲ. ಸೊ ಆ ನಿಟ್ಟಿನಲ್ಲಿ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ 2,000ಕ್ಕೂ ಕೂಡ ಮಕ್ಕಳು, ಅಧಿಕ ಮಕ್ಕಳು ಅಟ್ ಎ ಟೈಮ್ ಅಲ್ಲಿ ಭಾಗವಹಿಸಿದ್ದಾರೆ ಅಂತ ಬಂದಾಗ ನಿಜವೂ ಕೂಡ ಅದ್ಭುತವಾಗಿರುವಂತ ಕಾರ್ಯಕ್ರಮ. ಸೊ ಹಾಗಿದ್ದಾಗ ನಮ್ ಜೊತೆ ಸಮೀರ್ ಸರ್ ತಾವೇ ಹೇಳಬೇಕು. ಅಂಡ್ ತಮ್ಮ ಒಂದು ಹಾರ್ಡ್ ವರ್ಕ್, ತಮ್ಮ ಒಂದು ಡೆಡಿಕೇಶನ್, ತಮ್ಮ ಒಂದು ರಿಸಲ್ಟ್ ನಮಗೆ ಗೊತ್ತಾಗಿದೆ. ಸೊ ಬಹಳಷ್ಟು ಖುಷಿ ಇದೆ. ಸೊ ತಮಗೆ ಹೇಗಾಯ್ತು ಸರ್? ಅಂಡ್ ಎಸ್ ಸರ್, ಫಸ್ಟ್ ಆಕ್ಷನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ರೀಡೋತ್ಸವವನ್ನು ಎಲ್ಲರೂ ಈಗ ನಮಗೆ ಶಬಾಷ್ಗಿರಿ ಕೊಡ್ತಾ ಇದ್ದಾರೆ. ದೇ ಆರ್ ಆಲ್ ಅಪ್ರಿಷಿಯೇಟಿಂಗ್ ಇಟ್ ರಿಯಲಿ ವೆಲ್. ಇದರಲ್ಲಿ ನಾನೇನು ಹೇಳಬೇಕು ಅಂತಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೊಂದು ಸಿಕ್ಕುವ ಅಪಾರ್ಚುನಿಟಿ, ಕರೆಕ್ಟ್, ಪುರಾಣಿಕ್ ಸರ್ ಆಗಲಿ, ದಯಾನಂದ್ ಸರ್ ಆಗಲಿ, ನಮ್ಮ ಹಿಂದಿನ ಎಲ್ಲ ಮ್ಯಾನೇಜ್ಮೆಂಟ್ ಮೆಂಬರ್ಸ್ನವರಾಗಲಿ, ನಮಗೊಂದು ಅಪಾರ್ಚುನಿಟಿ ಅಂತೇಳಿ ಒಂದು ನಮಗೆ ಅಳವಡಿಸಿಕೊಟ್ಟಿದ್ದಾರೆ. ಅದನ್ನೊಂದು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಈ ಅಪಾರ್ಚುನಿಟಿಯನ್ನು 2,000 ಮಕ್ಕಳನ್ನು ಒಟ್ಟು ಸೇರಿಸಿ, ನಮ್ಮಲ್ಲಿರುವ 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ಒಟ್ಟು ಸೇರಿಸಿ, ಶಿಕ್ಷಕರನ್ನು ಒಟ್ಟು ಸೇರಿಸಿ ಯಾವ ಟೈಪಿನ ಒಂದು ಔಟ್ಪುಟ್ಟನ್ನು ನಾವು ಕೊಡಬೇಕು, ಎಷ್ಟು ಪ್ಯಾಷನೆಟ್ಲಿ ಅದರಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆಗಬೇಕು, ಇದರದೊಂದು ಫೈನಲ್ ಆಬ್ಜೆಕ್ಟಿವ್ ಹೇಗೆ ನಾವು ಹೊರಗೆ ತರಬೇಕು, ಎಲ್ಲದರ ಬಗ್ಗೆ ನಾವು ಒಂದು ಡ್ರಾಯಿಂಗ್ ಬೋರ್ಡಲ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಈ ವರ್ಷಕ್ಕೆ ನಾವು ಏನನ್ನು ನಾವು ತೋರಿಸ್ಕೋಬೇಕು, ಇದರಲ್ಲಿ ಫಸ್ಟಿಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ವಿ ಡಿಸೈಡೆಡ್ ದಟ್ ಇದಕ್ಕೆ ಮುಖ್ಯ ಅತಿಥಿಯರು ಯಾರನ್ನು ನಾವು ಇಲ್ಲಿಗೆ ತರಿಸ್ಬೋದು ಅಂತೇಳಿ ಒಂದು ಆಲೋಚನೆ ಬಂತು. ಆ ಆಲೋಚನೆಯಲ್ಲಿ ಹಲವಾರು ಹೆಸರುಗಳನ್ನು ನಾವು ಪ್ಲಾನ್ ಮಾಡ್ತಾ ಇದ್ವಿ. ಕೆಲವರು ಬೇರೆ ಬೇರೆ ಕಾರಣದಲ್ಲಿ ದೇ ವರ್ ಆಲ್ ಟ್ರಾವೆಲಿಂಗ್ ಅರೌಂಡ್, ದೇ ವರ್ ಆಕ್ಯುಪೈಡ್ ಆನ್ ಸಮಥಿಂಗ್ ಎಲ್ಸ್. ನಾವು ಎಣಿಸಿದ್ವಿ ನಮ್ಮ ಮೈಸೂರಿನ ಒಡೆಯರು, ನಮ್ಮ ಯದುವೀರ್ ಅವರನ್ನ ನಾವು ಇದರಲ್ಲಿ, ಹಿ ಈಸ್ ದ ಸೆಂಟರ್ ಪೀಸ್ ಆಫ್ ದಿಸ್ ಎಂಟೈರ್ ಆಕ್ಟ್. ಅಂಡ್ ದ ರಾಯಲ್ ಫ್ಯಾಮಿಲಿ, ದ ಮೈಸೂರ್ ರಾಯಲ್ ಡೈನಸ್ಟಿ, ದ ಫ್ಯಾಮಿಲಿ, ಅವರ ಕೊಡುಗೆ ನಮ್ಮ ಇಡೀ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಯಾವ ರೀತಿಯಲ್ಲಿತ್ತು, ಅವರ ಇಡೀ ಫ್ಯಾಮಿಲಿ ಹೇಗೆ ನಮಗೆಲ್ಲ ಏನೆಲ್ಲ ಕೊಟ್ಟು, ಅದರ ಬಗ್ಗೆ ನಾವು ಒಂದು ಪ್ಲಾನ್ ಮಾಡ್ತು. ಆ್ಯಂಡ್ ಅಫ್ ಕೋರ್ಸ್ ಒನ್ಸ್ ಯು ಸೇ ಇಟ್ ಈಸ್ ಅ ರಾಯಲಿಟಿ ಅಂತ ತೋರಿಸಿದ್ರೆ ಅದರಲ್ಲಿ ನಮಗೆ ಪ್ರೆಸೆಂಟೇಷನ್ ಇನ್ನೂ ಚೆನ್ನಾಗಿ ನಾವು ಅದರಲ್ಲಿ ತೋರಿಸ್ಕೋಬಹುದು. ಸೊ ಇದನ್ನೆಲ್ಲ ನಾವು ಒಟ್ಟಿಗೆ ಪ್ಲಾನ್ ಮಾಡಿಕೊಂಡು ಒಂದೊಂದು ಆಕ್ಟ್, ವಿ ಹ್ಯಾಡ್ ಅಬೌಟ್ 26 ಡಿಫರೆಂಟ್ ಆಕ್ಟ್ಸ್ ಇತ್ತು. ನಾನು ಈಗಾಗಲೇ ಹೇಳಿದಾಗೆ ನನ್ನಲ್ಲಿ ಒಂದು 100ಕ್ಕೆ ಹೆಚ್ಚು, ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಇನ್ಸ್ಟಿಟ್ಯೂಟ್, ಶಾರದಾ ವಿದ್ಯಾಲಯ ಸ್ಕೂಲಲ್ಲಿ, ಅದೇ ಥರ ನನ್ನ ಶಾರದಾ PU ಕಾಲೇಜಲ್ಲಿ ಐ ಹ್ಯಾವ್ ಅನದರ್ 60-70 ಟೀಚರ್ಸ್ ಇದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಇವರನ್ನೆಲ್ಲ ಒಟ್ಟು ಸೇರಿ 26 ಆ್ಯಕ್ಟಲ್ಲಿ, ಒಂದೊಂದು ಆ್ಯಕ್ಟಲ್ಲಿ ಇಷ್ಟಿಷ್ಟು ಜನ ಅಂತ ನಾವು ಅದನ್ನು ವಿಂಗಡ ಮಾಡಿ, ಅದನ್ನು ಡಿವೈಡ್ ಮಾಡಿ, ಏನೇನು ಆ್ಯಕ್ಟನ್ನು ನಾವು ಮಾಡಬೇಕು ಅಂತೇಳಿ ವಿ ಪ್ಲ್ಯಾನ್ಡ್ ಔಟ್. ಯಾವ ಟೈಪಿನ ಸಾಂಗ್ಸನ್ನು ನಾವು ಅದಕ್ಕೆ ಅಳವಡಿಸ್ಕೋಬೇಕು. ಈ ಕ್ರೀಡೋತ್ಸವ ಅಂತ ಹೇಳಿದ್ರೆ ಇದರಲ್ಲಿ ಖಾಲಿ ಡ್ಯಾನ್ಸ್, ನೃತ್ಯ ಮಾತ್ರ ಅಲ್ಲ, ಇದರಲ್ಲಿ ಎಂಟೈರ್ ಥಿಂಗ್ ಈಸ್ ಅಬೌಟ್ ಫಾರ್ಮೇಶನ್. ಇಟ್ ಈಸ್ ಅಬೌಟ್ ಒಂದೊಂದು ಆಕ್ಟ್ ಅಲ್ಲಿ ಒಂದು 100ಕ್ಕಿಂತ ಹೆಚ್ಚು ಮಕ್ಕಳು ಒಟ್ಟು ಸೇರಿ ಒಂದು ಫಾರ್ಮೇಶನ್ ಅನ್ನು ಮಾಡುವಂಥದ್ದು. ಸೊ ಈ ಫಾರ್ಮೇಶನ್ ಅನ್ನೆಲ್ಲ ನಾವು ಹೇಗೆ ಮಾಡಬೇಕು ಅಂತೇಳಿ ನಾವು ಅದನ್ನೆಲ್ಲ ಪ್ಲಾನ್ ಮಾಡಿದ್ದು. ಇದರ ಎಲ್ಲದಕ್ಕಿಂತ ಹಿಂದೆ ಒಂದು ಮುಖ್ಯ ಆಬ್ಜೆಕ್ಟಿವ್, ವಾಟ್ ಐ ಟೋಲ್ಡ್ ಯು, ದ ಆಬ್ಜೆಕ್ಟಿವ್ ಇಸ್ ವಾಟ್ ಪುರಾಣಿಕ್ ಸರ್ ಆಲ್ವೇಸ್ ಬಿಲೀವ್ ಇಸ್ ದಟ್ ಎಲ್ಲ ಮಕ್ಕಳಲ್ಲಿ, ಎಲ್ಲ ನಮ್ಮ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ದರ್ ಇಸ್ ಒನ್ ಆರ್ ದ ಅದರ್ ಟ್ಯಾಲೆಂಟ್ ಅಂತ ಒಂದು ಇರ್ತದೆ. ಕೆಲವರು ಓದೋದ್ರಲ್ಲಿ ಉತ್ತೀರ್ಣರಾಗ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಒಳ್ಳೇದಾಗಿರ್ತಾರೆ, ಕೆಲವರು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಒಳ್ಳೆಯದಿರ್ತಾರೆ. ಇಂಥ ಒಂದು ನಾವು ಕ್ರೀಡೆ, ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಎದುರು ತಕೊಂಡು ಬಂದ್ರೆ ಇದರಲ್ಲಿ ಆ ಒಂದೆರಡು ಮಕ್ಕಳಿಗೆ ಒಂದು ಉತ್ಸಾಹ, ಒಂದು ಸ್ಪಾರ್ಕ್ ಅನ್ನು ನಾವು ಅವರಿಗೆ ಟ್ರಿಗರ್ ಮಾಡ್ತೇವೆ. ಆ ಸ್ಪಾರ್ಕ್ ಅನ್ನು ನಾವು ಟ್ರಿಗರ್ ಮಾಡಿ ಅವರು ಇದರಲ್ಲಿ ಒಂದು ಪ್ರತಿಭೆಯನ್ನು ಅವರದ್ದು ತೋರಿಸಿದ್ರೆ, for all you know, there are few students who will, take this up in the future. ಆ ಮಲ್ಲಕಂಬ ಮಾಡಿದ ಹುಡುಗಿಯರು, it is the first time they are climbing on that ಮಲ್ಲಕಂಬ. ಹೌದಾ? ಇಡೀ ಮಲ್ಲಕಂಬವನ್ನು ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. for all you know, one of those girls will even take this to the national level. ಅಂತ ಒಂದು ಅಪಾರ್ಚುನಿಟಿಯನ್ನ ನಾವು ಕೊಡಬೇಕು ಅಂತೇಳಿ ಸರ್ನ ಒಂದು ಕನಸಿತ್ತು. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಕ್ರೀಡೋತ್ಸವನ್ನ ಮಾಡಿದ್ದೇವೆ. ಅಂಡ್ ಅದರ ಔಟ್ಪುಟ್ ಇಸ್ ಫ್ಯೂ ಆಫ್ ದೀಸ್ ಆಕ್ಟ್ಸ್ that has happened.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದನ್ನು ಸಂತೋಷದಲ್ಲಿ ನೋಡಿದ್ದೀರಿ. ನನಗೆ ಮೆಸೇಜಸ್ ಮೇಲೆ ಬರ್ತಾ ಇದೆ. ಯು ಕ್ಯಾನ್ ಸಿ ಮೈ ಕಂಡೀಷನ್ ಆಫ್ ಮೈ ವಾಯ್ಸ್. ಎಲ್ಲರ ಹತ್ರ ಮಾತಾಡಿ ಅಲ್ಟಿಮೇಟ್ಲಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಮೈ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಅವರು ಕೂಡ ನನ್ನ ಎಷ್ಟೋ ಜನ ಪೇರೆಂಟ್ಸರು ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಮಕ್ಕಳನ್ನ ಅವರು ಸ್ಕೂಲಿಗೆ ಪ್ರಾಕ್ಟೀಸಿಗೆ ಬಿಡುವುದು, ಅವರನ್ನು ಪಿಕಪ್ ಮಾಡೋದು, ಈ ಆಕ್ಟಿವಿಟಿ ಆಗಬೇಕಾದ್ರೆ ಸ್ವಲ್ಪ ಅವರ ಕ್ಲಾಸಸ್ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ಅದನ್ನು ಅವರು ಮನೆಯಲ್ಲಿ ಅವರಿಗೆ ಕೊಡುವಂತ ನಮ್ಮ ಏನೆಲ್ಲ ಕ್ಲಾಸ್ ವರ್ಕ್ಸ್ ಇದೆ ಅದನ್ನೆಲ್ಲ ನಾವು ಮನೆಯಲ್ಲಿ ಕೊಡಬೇಕಾದ್ರೆ ಅದನ್ನು ಅವರು ಮಾನಿಟರ್ ಮಾಡಿ, ಪೇರೆಂಟ್ಸ್ ಅವರು ಮಾನಿಟರ್ ಮಾಡಿ. ಸೊ ಇಟ್ ಈಸ್ ಅ ಕೊಲಾಬರೇಟಿವ್ ಎಫರ್ಟ್. ನನ್ನ ಟೀಚರ್ಸ್, ನನ್ನ ಸ್ಟೂಡೆಂಟ್ಸ್, ನನ್ನ ಪೇರೆಂಟ್ಸ್, ಮೈ ಮ್ಯಾನೇಜ್ಮೆಂಟ್, ಇವರ ಎಲ್ಲ ಕೊಲಾಬರೇಟಿವ್ ಎಫರ್ಟ್ ಅಲ್ಲಿ we found a decent amount of success. Like you rightly said, we have created a certain benchmark ಈಗ. The only thing is that future ಅಲ್ಲಿ we have to break this record and go up. ಅದು ಮಾತ್ರ ನಮ್ಮ ಆಸೆ. ಬ್ಯೂಟಿಫುಲ್. ಫೈನಲಿ ಸ್ಯಾಟಿಸ್ಫೈಡ್. ಈಗ ಈ ಸಂದರ್ಭದಲ್ಲಿ ನಮ್ಮ ಕುಡ್ಲದ ದೊಡ್ಡ ಪಾತ್ರ ಇದೆ. ನೀವು ಅದ ಪ್ರೊಜೆಕ್ಟ್ ಮಾಡಿ ಅದನ್ನು ಫೋಟೋಗ್ರಫಿ ಮಾಡಿ ನಿಮ್ಮ ಅನುಭವ, ದೀರ್ಘಕಾಲದ ಅನುಭವವನ್ನು ನಮಗೆ ದಾರೆ ಎರೆದು ಕೊಟ್ಟಿದ್ದಾರೆ. ಇದರ ಯಶಸ್ಸಿಗೆ ನಮ್ಮ ಕುಡ್ಲ ಕೂಡ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಜವಾಗ್ಲೂ ಅದೆಲ್ಲ ಕ್ರೆಡಿಟ್ ನಮ್ಮ ಕ್ಯಾಮರಾಮ್ಯಾನ್ಗಳಿಗೆ, ನಮ್ಮ ಲೈವ್ ಮಿಕ್ಸಿಂಗ್ ನವರಿಗೆ, ನಮ್ಮ ಲೈವ್ ಟೀಮ್ಗೆ ಸಲ್ಲಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಂಡ್ ವಿತ್ ಇಂಟ್ರೆಸ್ಟ್ ಆಲ್ಸೋ. ಅಂಡ್ ನೋಡಿದವರೇ ಹೇಳಿದ್ರು ಅದ್ಭುತ, ನಿತಿನರೇ ಇರೋರ ಬರೋಡಿತ್ತನ ಅಂತ ಹೇಳಿ. ಸೊ ಅಂತ ಒಂದು ಕಾರ್ಯಕ್ರಮ ಅಂತ ಹೇಳಿ ಇದು ಮಿಸ್ ಮಾಡ್ತಾರ ಅಂತ ಹೇಳಿ. ಸೊ ಬಟ್ ಸ್ಟಿಲ್ ನಾನು ಆ ವಿಜುವಲೈಸೇಷನ್ ನೋಡಿದಾಗಲೇ ಅಮೇಸಿಂಗ್ ಆಗಿತ್ತು, ಅದ್ಭುತ. ನೋ ಡೌಟ್, ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳು ಬೇಕು ಯಾವತ್ತೂ ಕೂಡ. ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಫಾರ್ ದ್ಯಾಟ್. ಅಂಡ್ ಎಷ್ಟು ಖುಷಿ ಇದೆ ಅಂತ ಗೊತ್ತಾಯ್ತು ಸರ್. ಯಾಕಂದ್ರೆ ಒಂದು ಹಾರ್ಡ್ ವರ್ಕ್ ಮಾಡಿದಾಗ, ಡೆಡಿಕೇಶನ್ ಅಷ್ಟು ಕೊಟ್ಟಾಗ, ಅಲ್ಟಿಮೇಟ್ಲಿ ರಿಸಲ್ಟ್ ಚೆನ್ನಾಗಿ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಕಷ್ಟಪಟ್ಟವ್ರಿಗೆ ಗೊತ್ತು. ಸೊ ದಟ್ಸ್ ವೈ. ಸೊ ಹಾಗಿದ್ದಾಗ ದಯಾನಂದ್ ಸರ್, ಎಸ್ ಸರ್, ತಾವೇ ಹೇಳಬೇಕು, ಈ ಒಂದು ಕಾರ್ಯಕ್ರಮ ಬಹಳಷ್ಟು ಖುಷಿ ಆಯಿತು ಅಂಡ್ ಸಕ್ಸಸ್ ಸಿಕ್ಕಿದೆ. ಅಂಡ್ ಎಷ್ಟು ಖುಷಿ ಇದೆ ಸರ್? ಎಸ್ ಸರ್. ಈಗ ಈ ಕ್ರೀಡೋತ್ಸವ ಅನ್ನುವಂಥದ್ದು ಸಾಮಾನ್ಯವಾಗಿ ಹೇಗಿರುತ್ತೆ ಅಂದರೆ, ಸಾಮಾನ್ಯ ಜನರಿಗೆ ಇದೊಂದು ಒಂದು ಟೀಮ್ ಮತ್ತೊಂದು ಟೀಮ್ ಮಧ್ಯೆ ಮ್ಯಾಚ್ ಅಂತ ಇರ್ತದೆ. ಅಂದ್ರೆ ಕ್ರೀಡೆ ಅಂತ ಶಬ್ದ ಇದ್ದ ಕಾರಣ ಅವ್ರೇನು ಕೇಳಿದ್ರೆ ಇದು ವಾಲಿಬಾಲ್ ಮ್ಯಾಚಾ, ಕಬಡ್ಡಿ ಮ್ಯಾಚಾ, ಅಥವಾ ನಿಮ್ಮ ಇದು ಮೇಲಾಟಗಳ ಆಟಗಳನ್ನು, ಇದು ಹಾಗಲ್ಲ. ಕ್ರೀಡೆಗಳ ಉತ್ಸವ. ಅಲ್ಲಿ ಏನಾಗುತ್ತೆ, ಒಂದು ಟೀಮ್ ಇರ್ತದೆ, ಅದೇ ಟೀಮ್ ಇಲ್ಲಿ ಇರ್ತದೆ. ಹೇಗಂದ್ರೆ ಈಗ ನಮ್ಗೆ ಆರಂಭದಲ್ಲಿ ನಮಗೂ ಕೂಡ ಇದರ ನಾಲೆಜ್ ಇಲ್ಲ. ನಮ್ಮನ್ನ ಅಧ್ಯಕ್ಷರು ಡಾಕ್ಟರ್ ಪ್ರೊಫೆಸರ್ ಎಂ ಬಿ ಪುರಾಣಿಕರು ಹೇಗೆ ಅಂದ್ರೆ, ನಾನು ಶಾಲೆಗೆ ಸೇರಿದಾಗ ಅವರೊಟ್ಟಿಗೆ ನಾನು ಹೋಗ್ತಾ ಇದ್ದೆ. ಯಾವ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ರು, ಇಂಥ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾ ಇದ್ರು. ಅದು ತೀರ್ಥಹಳ್ಳಿ ಹೋಗಿರ್ಬೋದು, ಕಲ್ಲಾಡೋಗಿ ಹೋಗಿರ್ಬೋದು, ಬೆಂಗಳೂರು ಹೋಗಿರ್ಬೋದು. ಅವರು ಸಂಘದ ಮತ್ತು ವಿಶ್ವ ಹಿಂದೂ ಪರಿಷತ್ನ ಹಿನ್ನೆಲೆ ಇದ್ದ ಕಾರಣ ಅವರಿಗೆ ಈ ತರ ಕಾರ್ಯಕ್ರಮಗಳು ಆಗ್ತಾ ಅಂತ ಇನ್ವಿಟೇಷನ್ ಬರ್ತದೆ, ಅವ್ರನ್ನ ಗೆಸ್ಟ್ ಆಗಿ ಕರೀತಾರೆ, ಆಗೋಗ್ತದೆ. ಅದೊಂದ್ಸಲ ಹೇಳಿದ್ರು ನನ್ನಲ್ಲಿ, ದಾನಂದ್ರೆ ಅಥವಾ ನಮ್ಮ ಕೆಲವು ಸೀನಿಯರ್ ಸ್ಟಾಫ್ ಅನ್ಗಳು ನಾವು ಮಾಡ್ಬೋದು. ನಮ್ಗೆ ಆಗ ಸ್ವಲ್ಪ ಧೈರ್ಯ ಇರಲಿಲ್ಲ, ಮಾಡ್ಬೋದು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನಿಷಿಯಲಿ ಪ್ರಯತ್ನ ಪಟ್ಟೆವು. ಅದ್ರಲ್ಲಿ ಸಕ್ಸಸ್ ಬಂತು. ಅದ ನಂತರ ಅದನ್ನು ಮುಂದುವರಿಸಿ ಹೋದಾಗ ಈಗ ನೀವು ಹೇಳಿದಾಗೆ ಒಂದು ಹಂತದಲ್ಲಿ ಏನಂದ್ರೆ ವಿ ಆರ್ ಕ್ರಿಯೇಟೆಡ್, ಸಮೀರ್ ಸರ್ ಹೇಳಿದ್ರು, ವಿ ಆರ್ ಕ್ರಿಯೇಟೆಡ್ ಬೆಂಚ್ ಮಾರ್ಕ್. ಸೊ ಈ ತರ ಆಗಬೇಕಂದ್ರೆ ಅದು ಡ್ರೀಮ್ ಇರ್ತದೆ. ಹೇಗಂದ್ರೆ ಒಂದು ಕಾರ್ಯಕ್ರಮ ಬಂದಾಗ ಅದು ಹೇಗೆ ಬರಬೇಕು, ಯಾವ್ದನ್ನ ಇನ್ಕ್ಲೂಡ್ ಮಾಡಬೇಕು, ಅಥವಾ ಅದರ ಹೇಗೆ ಅದನ್ನು ಮೂವ್ ಆಗಬೇಕು, ಹೇಗೆ ಪ್ರೆಸೆಂಟ್ ಆಗಿರ್ಬೇಕು, ಸಾಂಗ್ ಇರ್ಬೋದು, ಎಲ್ಲ ಕೂಡ. ಅಂದ್ರೆ ಈ ಕ್ರೀಡೋತ್ಸವ ಅನ್ನುವಂಥದ್ದು ಏನಂದ್ರೆ, ಈಗ ಫಾರ್ಮೇಶನ್ಸ್ ನೀವು ನೆಕ್ಸ್ಟ್ ನೋಡ್ತೀರಿ. ಅದು ಹೇಗಿರುತ್ತೆ ಅಂದ್ರೆ, ಈಗ ಮೈಸೂರು ನೋಡಿದೆ, ಇದರಲ್ಲಿ ಶಾರದ ಇದೆ, ಭುವರಾಹ ಇದೆ, ವೀಣೆ ಇದೆ. ಸೊ ಇದೆಲ್ಲ ಅಕ್ಷರಗಳು ಮೋದಿ ಅಂತ ಬರೆಯುವಾಗ ಅದು ಹೇಗಿರುತ್ತೆ ಅಂದ್ರೆ, ಒಂದು ಸ್ಟೂಡೆಂಟ್ ತಪ್ಪು ಮಾಡಿದ್ರು ಈ ಗಣಪತಿಯ ಒಂದು ಫಾರ್ಮೇಶನ್ ಮಾಡೋ ಕೇಳಿದ್ದಾರೆ, ಅಲ್ಲಿ ಹೇಗೆ ನೀವು ಲೈನ್ ಹಾಕಿದ್ರಿ, ಯಾವ ಲೈನ್ ಇಲ್ಲ, ಯಾವ ಮಾರ್ಕಿಂಗ್ ಇಲ್ಲ, ಏನಿಲ್ಲ, ಯಾವುದೇ ಲೈನ್ ಇಲ್ಲ, ಯಾವ ಮಾರ್ಕಿಂಗ್ ಇಲ್ಲ, ಮಕ್ಕಳೇ ಒಂದು ಕುತ್ಕೊಳಿಸ್ತಾರೆ ಅಲ್ಲಿ. ಸಾಮಾನ್ಯವಾಗಿ ನೋಡ ಅಂತಂದ್ರೆ ಇದರೊಂದು ಲೈನ್ ಆಗಿರ್ಬೋದು, ಗಣಪತಿ ಸ್ಕೆಚ್ ಮಾಡಿರ್ಬೋದು, ಖಂಡಿತವಾಗಿ ಇಲ್ಲ, ಅದಿಲ್ಲ. ಆಗೇನಾಗುತ್ತೆ ಅಂದ್ರೆ, ಅದನ್ನ ಪ್ಲಾನ್ ಮಾಡ್ಬೇಕಾದ್ರೆ ಟೀಚರ್ಸ್ಗೆ ಈಗ ಮೋದಿ ಬರ್ಬೇಕಾದ್ರೆ ಎಮ್ಮಿಗೆ ಎಷ್ಟು ಬೇಕು, ಓಗೆ ಎಷ್ಟು ಬೇಕು, ಅವ್ರನ್ನ ಪ್ಲಾನ್ ಮಾಡಿರ್ತಾರೆ. ಅದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ರಿಹರ್ಸಲ್ ಅಲ್ಲಿ ಬಂದದ್ದು ಫೈನಲ್ ಬರೆದಿದ್ರೆ ವೇಸ್ಟ್. ಕರೆಕ್ಟ್, ಹೌದಪ್ಪ. ಈಗ ರಿಸಲ್ಟ್ ಏನಾಗುತ್ತೆ, ರಿಹರ್ಸಲ್ ಚೆನ್ನಾಗಿ ಬರ್ತದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಕ್ಲಾಪ್ ಹೊಡಿತಾರೆ. ಬಟ್ ಫೈನಲ್ ರಿಸಲ್ಟ್ ಲೈವ್ ಹೋಗೋದು ಯಾವಾಗ, ಆಕ್ಚುಯಲ್ ದಿನ ಯಾವ ಕ್ರೀಡೋತ್ಸವ ಆಗ್ತಾರೆ. ಸೊ ಅದಕ್ಕೆ ಆ ಥರದ ಪ್ರಯತ್ನಗಳಾಗ್ತದೆ. ಮತ್ತೊಂದು ನಾನು ಉಲ್ಲೇಖ ಮಾಡಬೇಕಾದೇನೆಂದ್ರೆ, ಸಾಮಾನ್ಯವಾಗಿ ನೀವೀಗ ಟಿವಿಯಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಈ ಕಲ್ಚರಲ್ ಪ್ರೋಗ್ರಾಮ್ ನೋಡ್ತೇವೆ.
ಕಲ್ಚರ್ ವಂಡರ್ಫುಲ್ ಬರ್ತದೆ. ಆದ್ರೆ ಹಿಂದೆ ಒಬ್ಬರು ಕೊರಿಯೋಗ್ರಾಫರ್ ಇರ್ತಾರೆ. ಆ ಕೊರಿಯೋಗ್ರಾಫರ್ ಐಡಿಯಾ ಏನಂದ್ರೆ ಯಾವ ಕಾಸ್ಟ್ಯೂಮ್ ಹಾಕ್ಬೇಕು, ಯಾವ ಸಾಂಗ್ ಹಾಕ್ಬೇಕು, ಅದರ ಪ್ರೊಸೆಸ್ ಹೇಗಿರಬೇಕು, ಯಾವ ಸೀನ್ ಫಸ್ಟ್ ಬರಬೇಕು, ಯಾವ ಸೀನ್ ನೆಕ್ಸ್ಟ್ ಬರಬೇಕು, ಹೇಗೆ ಎಂಡ್ ಆಗ್ಬೇಕು ಅಂತ ಹೇಳಿ. ಮತ್ತೊಂದು ಇಲ್ಲಿ ವಿಶೇಷ ಏನಂದ್ರೆ ಇಡೀ ನಮ್ಮ ಒಂದು 4 ಗಂಟೆಯ ಕಾರ್ಯಕ್ರಮದಲ್ಲಿ ಯಾವುದೇ ಒಬ್ರು ಕೊರಿಯೋಗ್ರಾಫರ್ ಇಲ್ಲ. ಯಾರು ಕೊರಿಯೋಗ್ರಾಫರ್ ಇಲ್ಲೇ ಇಲ್ಲ, ಕೊರಿಯೋಗ್ರಾಫರ್ ಅಲ್ಲ. ನಮ್ಮ ಪ್ರತಿಯೊಂದು ಒಂದು ಈವೆಂಟ್ಗೆ ಒಬ್ರು ಇನ್ಚಾರ್ಜ್ ಅಂತ ಇರ್ತಾರೆ. ಅವರ ಅಂಡರ್ ಕೆಲವು ಟೀಚರ್ಸ್ ಇರ್ತಾರೆ. ಅವರ ಒಂದು ಐಡಿಯಾ, ಆ ಐಡಿಯಾದ ಡಿಸ್ಕಷನ್ ಮತ್ತೆ ಸಾಮೇಲ್ ಸೆಟ್ಗೆ ಕೂತ್ಕೊಂಡು ಅದನ್ನ ಹೇಗೆ ಮಾಡ್ಬೋದು, ಯಾವ ತರ ಮಾಡ್ಬೋದು ಡಿಸ್ಕಷನ್ ಮಾಡಿ ಒಮ್ಮೆ ಮಾಡ್ತೇವೆ. ಆಗ ಏನ್ ಮಾಡ್ತೇವೆ, ಅಭ್ಯಾಸ ಆಗ್ತಾ ಆಗ್ತಾ ಇರಬೇಕಾದ್ರೆ ಗೊತ್ತಾಗ್ತದೆ ಹೀಗೆ ಬಂದ್ರೆ ಚೆನ್ನಾಗಿರ್ತದೆ, ಹೀಗೆ ಬಂದ್ರೆ ಚೆನ್ನಾಗಿರ್ತದೆ. ಸೊ ಅದು ಅವರ ಐಡಿಯಾ, ಯಾವುದು ಟೀಚರ್ಸ್ ಐಡಿಯಾ. ಆ ಐಡಿಯಾವನ್ನ ಕೊಟ್ಟು ಅದನ್ನ ಪ್ರೆಸೆಂಟ್ ಮಾಡುವಂಥದ್ದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಒಂದು ವಿಶೇಷ ನಮ್ಗೇನಂದ್ರೆ, ನಾವು ಈಗ ಮಾಡಿದಂತ ಕ್ರೀಡಾಂಗಣಕ್ಕೆ ಭೂವರಾಹ ಅಂತ ಹೆಸರು ಕೊಟ್ಟಿದ್ದೇವೆ. ಆ ಭೂವರಾಹದ್ದು ಕಾರ್ಯಕ್ರಮ ಮೊದಲು ಈ ಸಲ, ಹಿಂದೆ ಎಲ್ಲ ನಮ್ಮ ಓಪನ್ ಗ್ರೌಂಡ್ ಇತ್ತು, ಅದಕ್ಕಾಗಿ ಭೂವರಾಹ ಅಂತ ಒಂದು ಪ್ರೆಸೆಂಟ್ ಅನ್ನು ಕೂಡ ಮಾಡಿದ್ದೇವೆ ಅಲ್ಲಿ. ನೀವು ಅದನ್ನ ನೆಕ್ಸ್ಟ್ ನೋಡಿ ಅಂತ. ಹೌದು, ಭೂವರಾಹ. ಸೊ ಅದು 2 ರೀತಿಯಲ್ಲೇ ಹೌದು. ಒಂದು MB ಮಜೂರು ಭೂವರಾಹ. MB ಅಂದ್ರೆ ಎಲ್ರಿಗೂ MB ಪುರಾಣಿಕ ಗೊತ್ತುಂಟು. MB ಫುಲ್ ಫಾರ್ಮ್ ಏನು, ಅವರ ಊರು ಮಜೂರು. ಭೂವರಾಹ ಅಂದ್ರೆ ಒಂದು ಇದರಲ್ಲಿ ಅವತಾರ, ಯಾವುದು ವರಾಹ ಅವತಾರ. ಸೊ ಆ ತರ ಅದನ್ನು ಕೂಡ ತಂದಿದ್ದೇವೆ. ಮತ್ತೊಂದು ಸಮೀರ್ ಸರ್ ಹೇಳಿದಾಗೆ ನಾವು ಯದುವೀರನ್ನ ಈ ಸಲ ಯಾಕೆ ತಂದಿದ್ದೇವೆ ಅಂದ್ರೆ, ನಾವು ಮೇಲ್ಚಾವಣಿ ಹಾಕಿದ ನಂತರ ಆ ಕ್ರೀಡಾಂಗಣದಲ್ಲಿ ಆಗುವ ಪ್ರಥಮ ಕ್ರೀಡೋತ್ಸವ ಅದು. ಸೊ ಹಿಂದೆ ಏನಾಗ್ತಿತ್ತು, ಟೀಚರ್ಸ್ ಗಳು ಪ್ರಾಕ್ಟೀಸ್ ಕೊಡಬೇಕಾದ್ರೆ ಬಿಸಿಲಿತ್ತು. ಅದ್ರ ಜೊತೆಗೆ ಈ ಸಲ ನಿಮ್ಗೆ ಗೊತ್ತಿರಬಹುದು, ಹೇಗಂದ್ರೆ ಅಕಾಲಿಕ ಮಳೆಗಳು. ಸೊ ಅಕಾಲಿಕ ಮಳೆ ಬಂದ್ರೆ ಗ್ರೌಂಡ್ ನಮ್ದು ಏನಾಗಿದೆ, ಗದ್ದೆ ಆಗಿರ್ತದೆ, ಪ್ರಾಕ್ಟೀಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಇದೆಲ್ಲ ನಮ್ಮ ಆಡಳಿತ ಮಂಡಳಿಗಳು ರೆಡಿ ಮಾಡಿ ಕೊಟ್ಟ ಕಾರಣ ಟೀಚರ್ಸ್ಗೆ ಆಗ್ಲಿ ಪ್ರತಿಯೊಬ್ಬರಿಗೂ ಒಂದು ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮ ನೀಡಬೇಕನ್ನುವಂತ ಒಂದು ಚಾಲೆಂಜ್ ಇತ್ತು. ಮಾಡ್ಲೇಬೇಕಂತ ಹೇಳ್ಕೊಂಡು. ಯಾಕಂದ್ರೆ ನೀವು ಯಾವ್ದನ್ನು ಹೇಳಲಿಕ್ಕಿಲ್ಲ, ನಮ್ಗೆ ಬಿಸಿಲುಂಟು ಅಥವಾ ಅದು ಇದೆ ಎಂತ ಇಲ್ಲ, ಎವ್ರಿಥಿಂಗ್ ಈಸ್ ರೆಡಿ. ಏನ್ ಮಾಡ್ಬೇಕು, ಮಕ್ಕಳಿದ್ದಾರೆ, ಫೆಸಿಲಿಟಿ ಇದೆ, ವ್ಯವಸ್ಥೆ ಇದೆ, ಎಲ್ಲ ಇದೆ, ಪ್ರೆಸೆಂಟ್ ಮಾಡಿ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಕೊಂಡು. ಸೊ ಹಾಗೇನಾಗುತ್ತೆ, ಟೀಚರ್ಸಿಗೂ ಖುಷಿ ಆಗುತ್ತೆ ಅಂತ. ಈಗ ತೃಪ್ತಿ ಅಂತ ಹೇಳಿದ್ರೆ, ಈಗ ನೀವು ಈಗ ನಾನು ಹೇಳುವ ಕಾರ್ಯಕ್ರಮದ ಬಗ್ಗೆ ಹೇಳುವಾಗ ಇದನ್ನ ನೋಡ್ತಾ ಇದ್ದಾರೆ ಲೈವ್ ಅಲ್ಲಿ, ಅವ್ರು ನೋಡುವವ್ರು ಏನ್ ಮಾಡ್ತಾರೆ, ಅವ್ರಿಗೆ ನೆನಪಾಗ್ತದೆ, ರಿಕಾಲ್ ಆಗ್ತದೆ. ಏನಂದ್ರೆ ಈಗ ಒಂದೊಂದೇ ನೀವು ಆಕ್ಟರ್ ನೋಡುವಾಗ ನೋಡಿದೊಂದು ಪ್ರೊಸೆಷನ್ ನ ಚಿತ್ರ ನೋಡಿದ್ರೆ, ಅಥವಾ ನೆಕ್ಸ್ಟ್ ನೋಡಿ ಅವ್ರು ಬರುವಂತದ್ದು, ನೆಕ್ಸ್ಟ್ ಒಂದೊಂದೇ ಅವರು ಬಂದು ಗ್ರೌಂಡ್ ಅಲ್ಲಿ ಬರುವಂತದ್ದು ನೋಡಿ. ಇಲ್ಲಿ ಒಂದು ಸಾಂಪ್ರದಾಯಿಕ ಚೆಂಡೆ ಇರುವಂತದ್ದು, ಮತ್ತೆ ಹಿಂದೆ ಒಂದು ಮೈಸೂರಿನ ಚಿತ್ರಣ, ಯಾಕಂದ್ರೆ ಯದುವೀರ ಕಾರಣ ಅದು ಮೈಸೂರಿನ ಒಂದು ಅರಮನೆಯ ಒಂದು ಚಿತ್ರಣವನ್ನು ಮಾಡುವಂತದ್ದು. ಸೊ ಪ್ರಥಮವಾಗಿ ಇದು ಏನ್ ಸರ್, ಯಾವುದು ಘೋಷು, ಮತ್ತೆ ನಮ್ಮ ಈ 3 ಭಾವಚಿತ್ರಗಳಿಗೆ ಇರುವಂತದ್ದು ನೋಡಿ. ಇಲ್ಲಿ ಮತ್ತೊಂದು ನೋಡಿದ್ವಿ, ಇಲ್ಲಿ ತಸ್ಯ ಒಂದು ನಮ್ಮ ಅದ್ರ ಬಗ್ಗೆ ಸಮೀರ್ ಸರ್ ಹೇಳ್ತಾರೆ. ಆ ಒಂದು ಇದನ್ನ ನಮ್ಮ ನ್ಯಾಚುರೋಪತಿ ಕಾಲೇಜ್ ಮತ್ತೆ ಆಸ್ಪತ್ರೆ ಒಂದು ಹೊಸತು ವೆಲ್ನೆಸ್ ಸೆಂಟರ್ ಅನ್ನ ನಾವು ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು 120 ಬೆಡೆಡ್ ವೆಲ್ನೆಸ್ ಸೆಂಟರ್ ಅಲ್ಲಿ ಆಗಿದೆ. ಸೊ ವಿ ಥಾಟ್ ದಿಸ್ ಇಸ್ ಅ ರೈಟ್ ಅಪಾರ್ಚುನಿಟಿ ಫಾರ್ ಅಸ್, ಲೋಕಾರ್ಪಣೆ ಮಾಡ್ಲಿಕ್ಕೆ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಅಪಾರ್ಚುನಿಟಿ ಫಾರ್ ಅಸ್. ಯದುವೀರ್ ಅಂತವರು ಒಂದು ಆ ಸ್ಟೇಟಸ್ ಅಲ್ಲಿ ಇರುವವರು ಒಂದು. Second thing is Mysore is known for yoga and naturopathic healing ಅಲ್ಲಿ. ಈ ಎರಡನ್ನು ನಾವು ಮಿಶ್ರಣ ಮಾಡಿಕೊಂಡು ವಿ ಥಾಟ್ ದಟ್ ನಾವು ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಇದೇ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತೇಳಿ ನಾವು ಆ ಬ್ರ್ಯಾಂಡಿನ ಹೆಸರು ತಸ್ಯ ಅಂತೇಳಿ. ಸೊ ಆ ತಸ್ಯನ್ನ ನಾವು ಇಲ್ಲಿ ವಿ ಶೋಡ್ ಇಟ್ ಅಕ್ರಾಸ್. ಅದರದ್ದು ಸಹ ಒಂದು ಲೆಟರ್ ಫಾರ್ಮೇಶನ್ ತರ ನಾವು ಮಾಡಿ ಆ ಕಮಲದಲ್ಲಿ ವಿ ಬ್ರಾಟ್ ಇನ್ ಆಲ್ ದ ಬ್ರೋಷರ್ಸ್ ಆಫ್ ದ್ಯಾಟ್. ಅದನ್ನು ಯದುವೀರ್ ಸರ್ ಅವರು ಅನ್ವೇಲ್ ಮಾಡಿದ್ರು. ಅದರದ್ದೇ ಒಂದು ಟಿವಿ ಆಡ್ ಅನ್ನು ಸಹ ಅವರು ಪ್ಲೇ ಮಾಡಿದ್ರು. ಅದರಲ್ಲಿ ಆಲ್ ದ brochures were given to the VIPs over there. So idondu we used every single opportunity namige sikkiddanna ನಾವು ಎಷ್ಟು ಚೆನ್ನಾಗಿ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ದಯಾನಂದ್ ಸರ್ ಹೇಳಿದಾಗೆ ನನ್ನ ಒಬ್ಬರೊಬ್ರು ಟೀಚರ್ಸ್ ಅವರು ಅಲ್ಲಿ ದೇ ಹ್ಯಾವ್ ಮೇಡ್ ಶೂರ್ ಆ ಮಗುವಿಗೆ ಒಂದು 4ನೇ ಕ್ಲಾಸು 5ನೇ ಕ್ಲಾಸಿನ ಮಗುವಿಗೆ ಅವರಲ್ಲಿ ಎಂತ ಪ್ರತಿಭೆ ಇದೆ, ಅವರಲ್ಲಿ ಏನ್ ಸಾಮರ್ಥ್ಯ ಇದೆ, ಅದನ್ನು ನಾವು ಯಾವ ರೀತಿಯಲ್ಲಿ ತೋರಿಸ್ಕೊಳ್ಬಹುದು. ಅದರಲ್ಲಿ ನಿಮ್ಮ ಡಂಬಲ್ಸಿನ ಅದು ಎಕ್ಸಸೈಸ್ ಇರ್ಬೋದು, ಲೇಸಿಮ್ಸ್ ಹುಡುಗಿಯರಿಗಿರ್ಬೋದು, ಹೂಪ್ಸ್ ಇರ್ಬೋದು. ದೀಸ್ ಆರ್ ಆಲ್ ಫಾರ್ ದ ಸ್ಮಾಲರ್ ಯಂಗರ್ ಕಿಡ್ಸ್ ಗೆ ನಾವು ಅದನ್ನು ಪ್ರತಿಭೆ ತೋರಿಸಬಹುದು. ಇನ್ನೂ ಒಂದು ಬೆಳೆದ ಮಕ್ಕಳಿಗೆ ವಿ ಹ್ಯಾವ್ ಗಾಟ್ ಆಲ್ ದ ಸ್ಟಿಕ್ ಆಕ್ಟ್ಸ್ ನಾವು ಮಾಡಿದ್ದೇವೆ. ಒಂದು ಬೇರೆ ಬೇರೆ ವಿಭಿನ್ನ ಪಿರಮಿಡ್ಸ್ ತರ ಸ್ಟ್ರಕ್ಚರ್ಸ್ ಅನ್ನು ನಾವು ಮಾಡಿ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ
there was no difference in their capacity on how they have shown their ಪ್ರತಿಭೆಯನ್ನು ತೋರಿಸಲಿಕ್ಕೆ. ಅದರಲ್ಲಿ ಏನಿಲ್ಲ, ಇದನ್ನು ಹುಡುಗರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಆತರ ತೋರಿಸಲೇ ಇಲ್ಲ ಇದರಲ್ಲಿ. ಸೊ ದಟ್ ವಾಸ್ ದ ವೆರಿ ವೆರಿ ಬ್ಯೂಟಿಫುಲ್. ಮಲ್ಲಕಂಬದಲ್ಲಿ ಹುಡುಗಿಯರು ಮಾಡಿರುವಂತ ಅಲ್ವಾ ಸರ್, ಅದೊಂದು ಶ್ರೀ ಶಕ್ತಿಯನ್ನ ನಮಗೆ ಒಂದು ತೋರಿಸಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಸೊ ದಿಸ್ ಟೈಮ್ ವಿ ಬ್ರಾಟ್ ದೆಮ್ ಆನ್ ದ ಫೋರ್ ಫ್ರಂಟ್. ಆ ಇಡೀ ಮಲ್ಲಕಂಬದ ಒಂದು ಪರ್ಟಿಕ್ಯುಲರ್ ಆಕ್ಟ್ ಅನ್ನ ಕೇವಲ ಹುಡುಗಿಯರು ಒಟ್ಟು ಸೇರಿ ಅದನ್ನು ಮಾಡಿದ್ದು, ದಟ್ ವಾಸ್ ಟಾಪ್ ಆಫ್ ದ ನಾಚ್. ಬರ್ತೇನೆ ಸರ್. ಈಗ ನನಗೆ ಮಲ್ಲಕಂಬದು ದೃಶ್ಯಾವಳಿ ಬೇಕು, ಮತ್ತೆ ಉಳಿದ ಆಕ್ಟ್ ಗಳದ್ದು ಫಾರ್ಮೇಶನ್ ಗಳದ್ದು ನನಗೆ ದೃಶ್ಯಾವಳಿ ಬೇಕು. ಇನ್ನು ಮುಂದಕ್ಕೆ ಎಸ್ ಕೆಲವು ಅಲ್ಲಿ ಆಗಿರುವಂತಹ ಒಂದು ಕಾರ್ಯಕ್ರಮಗಳ ದೃಶ್ಯಾವಳಿಗಳನ್ನ ಎಸ್ ದಯಮಾಡಿ ಆದಷ್ಟು ಬೇಗ ಪ್ಲೇ ಮಾಡಿ. ಅಂಡ್ ಬಿಫೋರ್ ದಟ್ ಸರ್, ಈ ಒಂದು ವಿಚಾರ ಅಂದ್ರೆ ಹುಡುಗಿರು ಮಾಡಿರುವಂತಹ ಮಲ್ಲಕಂಬವನ್ನು ನಾವು ನೋಡ್ತಾ ಇದೀವಿ. ಜೊತೆಗೆ ಬಹಳಷ್ಟು ಅಂದ್ರೆ ಅವರು ಈ ಸಿಟಿ ಅವರೇ, ಹಳ್ಳಿ ಅವರಲ್ಲ, ಬಹಳಷ್ಟು ಕಷ್ಟ, ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀವಿ ನಾವುಗಳು. ಬಟ್ ಹೌ ಹೇಗೆ ಮಾಡಿದ್ರಿ, ಏನ್ ಟ್ರೈನಿಂಗ್, ಏನ್ ನಮ್ಮಲ್ಲಿ ಟು ಬಿ ಆನೆಸ್ಟ್ ಮಲ್ಲಕಂಬದಲ್ಲಿ ಸುಧಾಕರ್ ಶೆಟ್ಟಿ ಅಂತ ಹೇಳಿ ನಮ್ಮ ಮೇನ್ ಫಿಸಿಕಲ್ ಡೈರೆಕ್ಟರ್ ಅವರಿದ್ದಾರೆ. ಅವರ ಒಂದು 3-4 ಜನ ಸಿಬ್ಬಂದಿಗಳಿದ್ದಾರೆ. ಮತ್ತೆ ನಮ್ಮ ಸಂಸ್ಥೆಗೆ ತುಂಬಾ ಆತ್ಮೀಯರಾಗಿ ನಮ್ಮೊಟ್ಟಿಗೆ ಅವರು ಹಲವಾರು ವರ್ಷಗಳಿಂದ ನನ್ನ ತಂದೆಯ ಸ್ಟೂಡೆಂಟೂ ಆಗಿದ್ರು. ಅವರಿಗೆ ಮಲ್ಲಕಂಬದಲ್ಲಿ ಅತಿಯಾದ ಒಂದು ಅವರಿಗೆ ಪ್ರೀತಿ ಇದೆ. ಅಂಡ್ ಹಿ ಹಸ್ ಗಾಟ್ ಅ ಮೆನ್ಸ್ ನಾಲೆಜ್ ಇನ್ ಮಲ್ಲಕಂಬ. ಸೊ ಹಿ ವಾಸ್ ಆರ್ ಗೋ ಟು ಪರ್ಸನ್. ಅವರು ಮಿಸ್ಟರ್ ಬಾಳಿಗ ಅಂತ ಹೇಳಿ, ನಾಗೇಂದ್ರ ಬಾಳಿಗ, ಅವರು ಬಂಟ್ವಾಳದಲ್ಲಿ ಇರುವವರು, ವಾಸವಾಗಿರುವವರು. ಅವರು ನಮಗೆ ಕೆಲವೆಲ್ಲ ಈ ಮಲ್ಲಕಂಬದ ಆಕ್ಟ್ಸ್ ಅನ್ನು ನಾವು ಹೇಗೆ ಮಾಡಬಹುದು, ಹೆಣ್ಣು ಮಕ್ಕಳನ್ನ ಹೇಗೆ ನಾವು ಅದರಲ್ಲಿ ಅವರ ಪ್ರತಿಭೆಗಳನ್ನ ತೋರಿಸ್ಕೋಬಹುದು, ಅದನ್ನು ಇದು ಮಾಡಿದ್ರು. ಇನ್ಫ್ಯಾಕ್ಟ್ ನೀವು ಒಂದು 3 ವಾರದ ಹಿಂದೆ ಇದೇ ಅಲ್ಲಿ ಪ್ರದರ್ಶನ ಮಾಡಿದ ಒಂದು 28 ಜನ ಹುಡುಗಿಯರನ್ನು ನೋಡಿದ್ರೆ ಪಾಪ ಮೇಲೆ ಹತ್ತುವಾಗ ಅವರು ಕೈಕಾಲೆಲ್ಲ ನಡುಕ್ತಾ ಇತ್ತು, ಹೇಗೆ ಮಾಡುದು, ಹೇಗೆ ನಾನು ಹತ್ತದು ಅಂತ. ಬಿಕಾಸ್ ಇಟ್ಸ್ 3 ಲೆವೆಲ್ಸ್ ಮೇಲೆ ಹೋಗ್ಬೇಕು ಅವರು. And of course they are seeing that they are all balancing on the bottles alli. ಆ 3 ಲೆವೆಲ್ ಇನ ಟೇಬಲ್ಸ್ ಆರ್ ಬ್ಯಾಲೆನ್ಸ್ಡ್ ಆನ್ ಅ ಬಾಟಲ್. ಅದರ ಎಂಡ್ಸ್ ಅಲ್ಲಿ ನಮಗೆ ಮಲ್ಲಕಂಬಗಳುಂಟು, ಅದರಲ್ಲಿ ಅವರು ಆಕ್ಟ್ ಅನ್ನು ಮಾಡುದು. ಅಂಡ್ ದೋಸ್ ಆರ್ ರೊಟೇಟಿಂಗ್ ಮಲ್ಲಕಂಬಾಸ್. ಸೊ ದೇ ವರ್ ವೆರಿ 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 ಸ್ಕ್ಯಾರ್ಡ್ ಆನ್ ದಟ್. ಅಂತ ಹುಡುಗಿಯರನ್ನ ಒಂದು ಯು ಇನ್ಸ್ಟಿಲ್ ದಟ್ ಎನರ್ಜಿ, ಯು ಇನ್ಸ್ಟಿಲ್ ದಟ್ ಕರೇಜ್ ಇನ್ ದೆಮ್. ಯು ಟೆಲ್ ದೆಮ್ ದಟ್ ಯು ಕ್ಯಾನ್ ಡೂ ಸಚ್ ಅ ಥಿಂಗ್. ಇಟ್ ನಿಡ್ ನಾಟ್ ಬಿ ದಟ್ ಒಲಿಂಪಿಕ್ಸ್ಗೆ ಹೋಗುವವರಿಗೆ ಫಸ್ಟ್ ಸ್ಟೆಪ್ ಈಸ್ ದೀಸ್ ಥಿಂಗ್ಸ್. ಅಂತ ಒಂದು ಎಲಿಮೆಂಟ್ಸ್ ಅನ್ನ ಮಕ್ಕಳಿಗೆ ನಾವು ಇನ್ಸ್ಟಿಲ್ ಮಾಡಿದ ಕಾರಣ ಇವತ್ತು ಪೇರೆಂಟ್ಸ್ ಅಲ್ಲಿ ಕೂತು ಅವರು ಪೇರೆಂಟ್ಸ್ ನಮಗೆ ಹೇಳ್ತಾ ಇದ್ರು. ಅಂಡ್ ಎವ್ರಿ ಒನ್ ಆರ್ ಆಲ್ ಸ್ಟ್ರಕ್. ಇದು ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳ ಅಂತೇಳಿ ಒಂದು ಫೀಲಿಂಗ್ ಅನ್ನು ಅವರು ಕೊಟ್ಟು ಬರ್ಬೇಕಾದ್ರೆ ಅದಕ್ಕಿಂತ ಒಂದು ಒಳ್ಳೆಯ ಶಬಾಷಿ ನಮ್ಮೆಲ್ಲರಿಗೂ, ನನ್ನ ಇಡೀ ಟೀಮಿಗೆ ಬೇರೆ ಆದಿಲ್ಲ. ಪ್ಲಸ್ ನಮ್ಮಲ್ಲಿ ಈಗ ಐ ಶುಡ್ ಆಟ್ ದಿಸ್ ಪಾಯಿಂಟ್ ಸರ್, ವಿಚ್ ಇಸ್ ನಮ್ಮ ಈಗ ಒಂದು ಹೊಸ ಟೀಮ್ ನಮ್ಮಲ್ಲಿ ಬಂದಿದೆ. ಚಂದ್ರಿಕಾ ಭಂಡಾರಿ ಅಂತೇಳಿ ನಮ್ಮ ಪ್ರಾಂಶುಪಾಲರು ಒಬ್ರು ಬಂದಿದ್ದಾರೆ. ಅವರು ಒಂದು 30-35 ವರ್ಷದ ಅವರಿಗೆ ಒಳ್ಳೆ ಒಂದು ಸ್ಕೂಲ್ ನಡೆಸುವ ಒಂದು ಎಕ್ಸ್ಪೀರಿಯನ್ಸ್ ಅವರಿಗಿದೆ. ಅವರ ಒಟ್ಟಿಗೆ ನನ್ನ ಬಾಕಿಯ ಸೆಕೆಂಡ್ ಇನ್ ಲೈನ್ ವೈಸ್ ಪ್ರಿನ್ಸಿಪಲ್ಗಳು ನಮ್ಮಲ್ಲಿ ಇದ್ದಾರೆ. ಮಿಸಸ್ ಲಕ್ಷ್ಮಿ ಪೈ ಇದ್ದಾರೆ, ಮಿಸಸ್ ಲಕ್ಷ್ಮಿ ಉಡುಪ ಇದ್ದಾರೆ. ಅದೇ ತರ ನನ್ನ PUC ಅಲ್ಲಿ ಪ್ರಕಾಶ್ ನಾಯಕ್ ಸರ್ ಇದ್ದಾರೆ, ಅರುಣಾ ಕುಮಾರಿ ಮ್ಯಾಮ್ ಇದ್ದಾರೆ ವೈಸ್ ಪ್ರಿನ್ಸಿಪಲ್ ಅವರು. ಇವರೆಲ್ಲರೂ ನಾನು ಆಗ ಹೇಳಿದ ಹಾಗೆ ಎವ್ರಿ ಒನ್ ಹ್ಯಾವ್ ಟೇಕನ್ ಈಕ್ವಲ್ ರೋಲ್ಸ್ ಇನ್ ದಿಸ್ ಎಂಟೈರ್ ಥಿಂಗ್. ಐಡಿಯಾ ನಾನಲ್ಲಿ ಕುತ್ಕೊಂಡು ಒಂದು ಮೈಕಲ್ಲಿ ಕುತ್ಕೊಂಡು ಅವರನ್ನು ಐ ಕ್ಯಾನ್ ಡೂ ಲೈಕ್ ಅ ರಿಂಗ್ ಮಾಸ್ಟರ್ ಆಗಿ ನಾನು ಒಂದು ಹೇಳ್ಬೋದು. ಆದರೆ ಗೋಯಿಂಗ್ ಡೌನ್ ಟು ದ ಫೈನರ್ ಡೀಟೇಲ್ಸ್ಗೆ ಹೋಗ್ಲಿಕ್ಕೆ ನನ್ನ ಈ ಸೆಕೆಂಡ್ ಇನ್ ಲೈನ್ ಲೀಡರ್ಸ್ ದೇ ವರ್ ದ ಇಂಪಾರ್ಟೆಂಟ್ ಥಿಂಗ್. ಆ ಗ್ರೌಂಡ್ ಅಲ್ಲಿ ಆ ಒಂದು ಫೈನಲ್ ಔಟ್ಪುಟ್ ಅನ್ನ ತಗೊಂಡು ಬರ್ಲಿಕ್ಕೆ ದಯಾನಂದ್ ಸರ್ ಆಗ್ಲಿ, ಪುರಾಣಿಕ್ ಸರ್ ಆಗ್ಲಿ, ಅವರ ಒಂದು ವಾಟ್ ದಟ್ ಐಡಿಯಾ ದಟ್ ಈ ತರ ಒಂದು ನಾವು ಯದುವೀರ್ ಸರ್ ಅವರು ಎಂಟರ್ ಆಗಬೇಕಾದ್ರೆ we had got various things. ಚಂಡೆ ಇತ್ತು, ಘೋಷ್ ಇತ್ತು, ಪೂರ್ಣಕುಂಭ ಇತ್ತು, ಕೊಂಬು ಇತ್ತು, ಇದೆಲ್ಲ ಇತ್ತು. ನಮ್ಮ ತುಳುನಾಡ ವೈಭವ ಯಾವ ರೀತಿಯಲ್ಲಿ ನಾವು ಒಂದು ಪ್ರದರ್ಶನ ಮಾಡಬಹುದು ಅಂತೇಳಿ ನಾವೆಲ್ಲ ಮಾತಾಡಬೇಕಾದ್ರೆ there were about 100 students of us. ಎಲ್ಲ ಮಲ್ಲಕಂಬದವರು ಆರ್ ದಟ್ ಫೈರ್ ಆಕ್ಟ್ ಇನ್ ಬಾಯ್ಸ್ ಅಂಡ್ ಗರ್ಲ್ಸ್, they were all there. ಅವರನ್ನು ನಾವು ಇಟ್ಕೊಂಡು ಒಂದು ದಂಡ, ನಮ್ಮ ಸಂಘದ ದಂಡದಲ್ಲಿ ನಾವು ಮಾವಿನ ಎಲೆಗಳನ್ನು ಅದಲ್ಲಿ ನಾವು ಜೋಡಿಸಿ ಅದನ್ನು ನಾವು ಹೀಗೆ
ಕ್ರಾಸ್ ಆಗಿಟ್ಟು ಅದರ ಅಡಿಯಲ್ಲಿ ಯದುವೀರ್ ಸರ್ ಅಂಡ್ ಆಲ್ ದ ಹೆಡ್ಸ್ ಅಂಡ್ VIPs ಪಾಸ್ ಥ್ರೂ ದಟ್. ಸೊ ವಿ ಕ್ರಿಯೇಟೆಡ್ ಅ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ತರ ಒಂದಾಯ್ತು ಅಲ್ಲಿ. ನಿಜವಾಗ್ಲೂ ಕೂಡ ಸರ್. ಜೊತೆಗೆ ನಾನು ಸಮೀರ್ ಸರ್ ಮಾತಾಡ್ತಾ ಇದ್ದಾಗ ಗಮನಿಸ್ತಾ ಇದ್ದೆ, ಯಾಕಂದ್ರೆ ಈ ಒಂದು ಕ್ರೆಡಿಟ್ ಅಂತ ಬಂದಾಗ, ಈ ಒಂದು ಕಷ್ಟಗಳು ಅಂತ ಬಂದಾಗ ಅವರು ನಿಜವಾಗ್ಲೂ ಕೂಡ ಇಂಥ ಲೀಡರ್ ಅಂತ ಹೇಳ್ತಾರೆ. ಲೀಡರ್ ಬೇಕು ಯಾವ ರೀತಿ ಅಂತ ಬಂದಾಗ ಎಲ್ಲರನ್ನು ಹುರಿದುಂಬಿಸುವಂಥದ್ದು. ಎಲ್ಲರೂ ಅವರು ಹೇಳ್ತಾ ಇದ್ದಾಗ ಗಮನಿಸಬೇಕಿತ್ತು, ಎಲ್ಲ ಸಿಬ್ಬಂದಿಗಳನ್ನ, ಎಲ್ಲ ಶಿಕ್ಷಕರು ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಅನ್ನೋದು, ಆ ಶ್ರಮವನ್ನ ವಿದ್ ಅವರು ಬಹಳಷ್ಟು ಖುಷಿಯಿಂದ ಹೇಳ್ತಾ ಇದ್ರು. ದಟ್ಸ್ ದ ಲೀಡರ್ ಕ್ವಾಲಿಟಿ ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಹೆಮ್ಮೆ ಆಯ್ತು ಸರ್. ಯಾಕಂದ್ರೆ ನೀವು ಆ ಒಂದು ಶ್ರಮವನ್ನ ಗಮನಿಸಿದಿರಿ, ಆ ಒಂದು ಖುಷಿಯ ಜೊತೆಗೆ, ಆ ಒಂದು ಸಾರ್ಥಕತೆಯ ಜೊತೆಗೆ ಪ್ರತಿಯೊಬ್ಬರ ಶ್ರಮವನ್ನ ಯಾರು ಗಮನಿಸ್ತಾರೆ, ಆ ಒಂದು ರಿಸಲ್ಟ್ ನಂತರ ಕೂಡ ರಿಯಲ್ ಲೀಡರ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ನಿಜವಾಗ್ಲೂ ಕೂಡ ನೋಡುವವರು ಕೂಡ ಅವರು ಶ್ರಮ ಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನೋದು. ಯಾಕಂದ್ರೆ ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ, ಅವರ ಪೋಷಕರನ್ನು ಬಿಡ್ಲಿಲ್ಲ, ಯಾಕಂದ್ರೆ ಅವರು ಸಪೋರ್ಟ್ ಮಾಡಿದ್ದಾರೆ, ಅಂಡ್ ಶಿಕ್ಷಕರು ಇದ್ದಾರೆ, ಸೊ ಅವರನ್ನು ಕೂಡ ಸಪೋರ್ಟ್ ಮಾಡಿದ್ದಾರೆ, ಅವರನ್ನು ಕೂಡ ಬಿಡ್ಲಿಲ್ಲ. ಸೊ ದಟ್ಸ್ ವೈ ರಿಯಲ್ ಹಂಬಲ್ ಒನ್. ಎಸ್, ಅದೇ ಪೋಷಕರು ಹೇಗಿದ್ರು ಅಂದ್ರೆ, ಒಂದು ಹೇಳ್ಬೇಕಂದ್ರೆ ಪೋಷಕರು ಹೇಗಿದ್ರು ಗೊತ್ತಾ, ಈಗ ನಾವು ಬೆಳಿಗ್ಗೆ ಶಾಲೆ ಶುರುವಾಗತ್ತೆ, ಶುರುವಾದಾಗಂತೂ ಶಾಲೆ ಬರ್ತಾರೆ, 2 ಗಂಟೆ ಶಾಲೆ ಬಿಡುತ್ತದೆ. ಇಲ್ಲಿ ಬೆಳಿಗ್ಗೆ ಸ್ವಲ್ಪ ಕ್ಲಾಸ್ ಆಗ್ತದೆ, ಊಟ ಆಗ್ತದೆ, ಮತ್ತೆ ಸ್ವಲ್ಪ ಅಭ್ಯಾಸಗಳೆಲ್ಲ ಆಗ್ತದೆ. ಅದ್ ನಂತರ ಈಗ ಸಮೀರ್ ಸರ್ ಹೇಳಿದಂತ ನಮ್ಮ ನಾಗೇಂದ್ರ ಬಾಳಿಗೆ ಅವ್ರು ಬರೋದೇ 7 ಗಂಟೆಗೆ. ಯಾಕಂದ್ರೆ ಅವರು ಸ್ವರ್ಣ ಉದ್ಯಮಿ ಇಲ್ಲಿ ಬಂಟ್ವಾಳದಲ್ಲಿ, ಅವ್ರು ಗೊತ್ತಿರ್ಬೋದು VNR ಗೋಲ್ಡ್. ಅಲ್ಲಿಂದ ಆ ಮನುಷ್ಯ ಬಂದು 7 ಗಂಟೆಯಿಂದ 9 ಗಂಟೆ ಪ್ರಾಕ್ಟೀಸ್ ಕೊಡ್ತಾ ಇದ್ರು. ಈಗ ನೋಡಿ ಅಲ್ಲಿ ಮಲ್ಲಕಂಬ ನೀವು ಗಮನಿಸಿದ್ರೆ, ಈ ನಮ್ಮ ವಿಷಲ್ ಹಾಕಿ ಮಲ್ಲಕಂಬದು ಅದು ಹೇಗಿದ್ದಾರೆ ಮಲ್ಲಕಂಬದಲ್ಲಿ, ಎಸ್ ಮಲ್ಲಕಂಬದ ವಿಜುವಲ್ಸ್ ಅನ್ನ ಹಾಕಿ, ಇದು ಕಾಂತಾರ. ಓಕೆ, 1 by 1 ಸರ್. ಮಲ್ಲಕಂಬದ ಆದಷ್ಟು ಬೇಗ ನನಗೆ ಮಲ್ಲಕಂಬದ ಒಂದು ಬೇಕು, ಅದು ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಎಸ್, ಫಸ್ಟ್ ಒನ್ ಹಾಕಿ ನೋಡಿ. ಇದು ನಮ್ಮ ರಾಜಸ ವೈಭವ ಅಂತ ನಾವು ಅಲ್ಲ, ಇದು ತಸ್ಯ ಅಲ್ಲ, ಹೌದು, ಇದು ತಸ್ಯ. ಇದು ತಸ್ಯದಲ್ಲಿ ನೋಡಿ ಆ ಎಲೆಗಳನ್ನ ಹಸಿರು ಮತ್ತು ಪಿಂಕ್ ಕಲರ್ನ, ಯಾಕಂದ್ರೆ ತಸ್ಯವನ್ನ ನಾವು ತೋರಿಸುವಾಗ 2 ಪ್ರಾಪ್ಸ್ ಅನ್ನು ಯೂಸ್ ಮಾಡಿದ್ದೇವೆ ಅಲ್ಲಿ ನೋಡಿ. ಈಗ ತಸ್ಯ ಅದು ಅಂದ್ರೆ ಒಂದು ಲೆಟರ್ ಫಾರ್ಮೇಶನ್ ನೋಡಿ, ಯಾವುದೇ ರೀತಿಯ ಲೈನ್ಗಳಿಲ್ಲ. ಅದೇ ನೋಡಿ, ಮಕ್ಕಳು ಮೂವ್ ಬಟ್ ಹೌ ವಿದೌಟ್ ಲೈನ್ಸ್ ಅದೇ ಟೈಮ್ ಅಲ್ಲಿ ಮಕ್ಕಳು ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಇದಕ್ಕೆ ಒಂದು ಬಾರಿ ಸುಂದರವಾದ ಒಂದು ಘರ್ಷಣೆ ಬಿಟ್ವೀನ್ ದಯಾನಂದ್ ಸರ್ ಅಂಡ್ ನನ್ನ ಟೀಚರ್ಸ್ ಇದು. ಬಿಕಾಸ್ ಟೀಚರ್ಸ್ ಹೇಳುದು ಮಕ್ಕಳಿಗೆ ಒಂದು ಸಿಂಪಲ್ ಲೈನ್ಸ್ ಮಾಡಿದ್ರೆ ಇನ್ನೂ ಬೇಗವಾಗಿ ಅವ್ರು ಬರ್ತಾರೆ, ಪರ್ಫೆಕ್ಟ್ ಅವ್ರು ತರ್ತಾರೆ. ದಯಾನಂದ್ ಸರ್ ಲೈನ್ಸ್ ಮಾಡಿದ್ರೆ ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ. ನಾವು ಒಂದು ವಿಭಿನ್ನವಾಗಿ ಮಾಡಬೇಕು, ಅದರಲ್ಲಿ ಇರುವುದು ಒಂದು ಶಿಸ್ತು, ಅದರಲ್ಲಿ ಇರುವುದು ಒಂದು ಡಿಸಿಪ್ಲಿನ್ಡ್ ವೇ ಆಫ್ ಫಾರ್ಮೇಶನ್. ಇದೆಲ್ಲ ಫಾರ್ಮೇಶನ್ ಏನು ಮಾಡ್ತಾರೆ, ಅದು ಯಾವುದಕ್ಕೂ ಲೈನ್ ಇಲ್ಲ. ಅಫ್ಕೋರ್ಸ್ ವಾಟ್ ಎವರ್ ದ ಇಂಟರ್ಲಾಕ್ ನಾವು ಏನು ಹಾಕಿದ್ದೇವೆ, ದಟ್ ಈಸ್ ದ ಸ್ಟ್ರೇಟ್ ಲೈನ್, ಬಟ್ ದಟ್ ಈಸ್ ಇವನ್ ಮೋರ್ ಕನ್ಫ್ಯೂಸಿಂಗ್ ಫಾರ್ ದೆಮ್ ಟು ಕ್ರಿಯೇಟ್ ಆಲ್ ದಿಸ್ ಸರ್ಕ್ಯುಲರ್ ಆರ್ ಡಿಫರೆಂಟ್ ಫಾರ್ಮ್ಸ್. ಸೊ ದೀಸ್ ಆರ್ ಬಟ್ ಸ್ಟಿಲ್ ಹೌ ಅನ್ನುವಂಥದ್ದು ಅಂದ್ರೆ ಆ ಟೈಮ್ ಅಲ್ಲಿ ಮಕ್ಕಳು ಹೇಗೆ ಆ ಟೈಮ್ ಅಲ್ಲಿ ಅದೇ ಅಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ, ಅದೇ ಪ್ಲೇಸ್ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ನೋಡಿ ತಸ್ಯದಲ್ಲಿ ನೋಡಿ ಲೋಟಸ್ ಆಗುವಂತದ್ದು, ಅದನ್ನ ಓಪನಿಂಗ್ ಕ್ಲೋಸಿಂಗ್ ನಮ್ಮ ಶುಭಾಶೇಷಾದ್ರಿ ನಮ್ಮ ಶ್ರೀಕಾಂತ್ ಸರ್ ಅವರು ಒಂದು ಬ್ಯೂಟಿಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ ಥ್ರೂ ಹಿಸ್ ಟೀಮ್, ಆಫ್ ಕೋರ್ಸ್ ಥ್ರೂ ಅ ಕ್ಯಾಮ್ರಾಮ್ಯಾನ್. ಇಲ್ಲಿಯ ಒಂದು ಪರ್ಟಿಕ್ಯುಲರ್ ಆಕ್ಟ್ ಇದೆ, ಆ ಕಾಂತಾರದ ಒಂದು ಸಾಂಗ್ ಅನ್ನು ಪ್ಲೇ ಮಾಡಿ ಅದರಲ್ಲಿ ಇಟ್ಸ್ ವೆರಿ ಬ್ರಹ್ಮ ಕಲಶ ಅಂತೇಳಿ ನಾವು ಅದನ್ನು, ಆ ಸಾಂಗ್ ಇದು ಒಂದು ಆಕ್ಟ್, ಇಟ್ಸ್ ಅ ವೆರಿ ವೆರಿ ಟಚಿಂಗ್ ಸಾಂಗ್. ಫಸ್ಟ್ ಆಫ್ ಆಲ್ ಆ ಮ್ಯೂಸಿಕ್ ಇಟ್ ಸೆಲ್ಫ್ ಇಸ್ ನಮಗೆ ರೋಮಾಂಚನ ತರುವಂತ ಒಂದು ಮ್ಯೂಸಿಕ್, ಅಂಡ್ ದಟ್ ಆಕ್ಟ್ ವಿತ್ ದ ಫೈರ್. ನನ್ನ ಆ ಟೀಚರ್ ಶುಭಾ ಶೇಷಾದ್ರಿ ಅವರು ಅದನ್ನು ಮಕ್ಕಳೊಟ್ಟಿಗೆ ಹೇಗೆ ಇನ್ವಾಲ್ವ್ ಆಗಿದ್ರಂದ್ರೆ ಅಟ್ ದ ಲಾಸ್ಟ್ ಬಿಟ್, ದ ಲಾಸ್ಟ್ ಫ್ರೇಮ್ ನೀವು ತೋರಿಸಿದ್ದು ಅವರ ಮುಖವನ್ನು, ಅಂಡ್ ಅವರ ಮುಖದಲ್ಲಿ ಕಣ್ಣೀರಿತ್ತು. That was a beautiful thing. ತ್ರಿಶೂಲ ಇದರಲ್ಲಿ ಅವರು ಈಗ ಕೈಯಲ್ಲಿ ಬೆಂಕಿ ಇಟ್ಕೊಂಡಿದ್ದಾರೆ. They have got that thing. And ma'am is really worried. ನನ್ನ ಎಲ್ಲ ಮಕ್ಕಳಿದ್ದಾರೆ, ಚಂದದಲ್ಲಿ ಮಾಡ್ತಾ ಇದ್ದಾರೆ, ಆ ಮ್ಯೂಸಿಕ್ಸ್ ಆ ತರ ಇದೆ. So I mean adu credit goes to Shrikant sir and his team also, capturing the right movement of everybody. ಫ್ಯಾಕ್ಟ್. ಯಾಕಂದ್ರೆ ಶ್ರೀಕಾಂತ್ ಸರ್ ಅವರಲ್ಲಿ ಹೋಗಿದ್ದಾರೆ, ಅಲ್ಲಿ ನೋಡಿದ್ದಾರೆ, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ರು ಸ್ಪಾಟ್ ಅಲ್ಲ, ಅವರೇ ಇವತ್ತು ಸ್ಫೂರ್ತಿ ಅದನ್ನ ಮಾಡ್ಲಿಕ್ಕೆ. ಹೌದಪ್ಪ, ಕಾರ್ಯಕ್ರಮ ಮಾಡ್ಲೇಬೇಕು, ಅದ್ಭುತ, ನಾನು ನೋಡಿಲ್ಲ ಎಲ್ಲೂ ಕೂಡ ಅನ್ನುವಂಥದ್ದು ಅವ್ರು ಹೇಳುವಾಗ. ಎಸ್, ಅಮೇಜಿಂಗ್, ನಾನು ಕೂಡ ನೋಡುವಂತ ನಂಗೆ ಗೊತ್ತಾಯ್ತು ಸರ್.
ಸೊ ಬಿಫೋರ್ ದಟ್ ಮತ್ತಷ್ಟು ಅಲ್ಲಿರುವಂತಹ ವಿಜುವಲ್ಸ್ ಗಳನ್ನ ನಮ್ಗೆ ಪ್ಲೇ ಮಾಡಿ ಮಲ್ಲಕಂಬದ ವಿಚಾರವಾಗಿಯೂ ಕೂಡ ಅಂಡ್ ಆ ಒಂದು ವಿಚಾರ ಅಂದ್ರೆ ಈ ರೀತಿ ಮಾಡಬೇಕು ಅನ್ನುವಂಥದ್ದು ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ವೈ ಅನ್ನುವಂಥದ್ದು ಯಾಕೆ ಸರ್? ಈಗ ನೀವು ಆನ್ಯುವಲ್ ಡೇ ಮಾಡ್ತೀರಿ, ಈಗ ಸಮೀರ್ ಸರ್ ಹೇಳಿದ್ರು, ಪುರಾಣ ಸರ್ ಹೇಳಿದ್ರು, ಆನ್ಯುವಲ್ ಡೇ ಮಾಡುವಾಗ ಇಷ್ಟು ಸೈಜ್ ನ ಸ್ಟೇಜ್ ಇರ್ತದೆ. ಹೌದು. ಅಲ್ಲಿ ಏನ್ ಮಾಡ್ತೀರಿ, ಆನ್ಯುವಲ್ ಡೇ ಅಲ್ಲಿ ಒಂದು ನಾಟಕ ಮಾಡ್ತೀರಿ, ಡಾನ್ಸ್ ಮಾಡ್ತೀರಿ, ಅಥವಾ ಸಂಗೀತ ಹಾಡ್ತೀರಿ, ಅಥವಾ ಏನಾದ್ರೂ ಈ ತರ ಪ್ರಾಸನಗಳನ್ನು ಮಾಡ್ತೀರಿ. ಅಲ್ಲಿ ಏನಾಗ್ತದೆ, ಎಲ್ಲಾ ಈಗ ನಮ್ಮಲ್ಲಿ 2,000 ಮಕ್ಕಳು ಇರ್ಬೋದು, ಆ 2,000 ಮಕ್ಕಳಿಗೆ ಅವಕಾಶ ಸಿಗುದಿಲ್ಲ. ಇಲ್ಲಿ ಏನಾಗ್ತದೆ, ಎಲ್ಲಾ ಪ್ರತಿಭೆಗಳು, ಈಗ ಒಬ್ಬನಿಗೆ ಡಾನ್ಸ್ ಮಾಡ್ಲಿಕ್ಕೆ ಬರುದಿಲ್ಲ, ಬಟ್ ಅವನು ಒಳ್ಳೆ ಸ್ಟ್ರೆಂತ್ ಇರ್ತದೆ, ಅವೇನ್ ಮಾಡ್ಬೋದು, ನಮ್ಮ ಈಗ PT ಸರ್ಗಳು ಮಾಡುವಂತ ಪಿರಮಿಡ್ಗಳಲ್ಲಿ ಅವ ಖಾಲಿಯ ಲಾಸ್ಟ್ ರೋ ಆಗಿರ್ಬೋದು, ಏನು ಅವ ಸ್ಟ್ರಾಂಗ್ ಹ್ಯಾಫ್ಟಿ ಬಾಡಿ ಇದೆ, ಯಾಕೆ ಇರ್ಬೋದು, ಅವನಿಗೆ ಅದೇ ಖುಷಿ. ಒಂದು ನನ್ಗೆ ನೆನಪಾಗ್ತದೆ, ಯಾಕಂದ್ರೆ ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ಅವ ಹೇಗೆ ಅಂದ್ರೆ ಅವನು ಸ್ವಲ್ಪ ಯಾವುದ್ರಲ್ಲಿ ಇಲ್ಲ, ಅವನ ಏನ್ ಮಾಡಿದ್ದೇವೆ ಅಂದ್ರೆ ಅವನ ನೇಚರ್ ಹಾಗೆ, ಅವನೇನ್ ಮಾಡಿದ ವೇಷ ಹಾಕಿ ಒಂದ್ರಲ್ಲಿ ಕೂರಿಸಿದ್ದು. ಆಗ ಕೂರಿಸಿದಾಗ ತಾಯಿ ತಂದೆಗೆ ಖುಷಿ ಆಗುತ್ತೆ. ಇಲ್ಲಿ ಖುಷಿ ಆಗುದೇನಂದ್ರೆ, ಯಾವ ತಾಯಿ ತಂದೆ ಕೂಡ ಒಂದು ಮಗುವನ್ನ ವೇದಿಕೆಯಲ್ಲಿ ನೋಡಿದಾಗ ತಾಯಿ ತಂದೆ ಖುಷಿ ಆಗುತ್ತೆ, ನನ್ನ ಮಗು ಕೂಡ ಪ್ರತಿಭೆ ಇದೆ. ಹಾಗೆ ಆ ಪ್ರತಿಭೆಯು ಇದು ನೋಡಿ, ಈ ಸಲ ನಾವು ಇದು ಮಾಡಿದ್ದೇವೆ, ಯಾವ್ದಂದ್ರೆ ಸಂಗೀತ ಮಾಡಿದ್ದೇವೆ. ಸಂಗೀತ ಮಾಡುವಾಗ ಏನ್ ಮಾಡಿದ್ದೇವೆ, ಹೇಗೆ ಹಾಡುಗಾರರಿಗೆ ಸ್ವರ ಬೇಕು, ರಾಗ ಬೇಕು, ಹಾಗೆ ಪಕ್ಕವಾದ್ಯಗಳು ಬೇಕಲ್ಲ. ಸ್ವರ ಕೊಡ್ಲಿಲ್ಲ ದೇವರು, ಬಟ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ, ಆ ಸಂಗೀತದ ಲಯತೆಗಳ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಆ ಇನ್ಸ್ಟ್ರೂಮೆಂಟ್ ಗಳನ್ನ ನಾವು ಹೆಚ್ಚು ಹಾಕಿದ್ದೇವೆ. ಈಗ ನೋಡಿ, ಡ್ರಮ್ ಇರ್ಬೋದು, ಗಿಟಾರ್ ಇರ್ಬೋದು, ತಬಲ ಇರ್ಬೋದು, ಅದನ್ನೆಲ್ಲ ಹಾಕಿದಾಗ ಏನಾಗ್ತದೆ, ಕೇವಲ ಸಂಗೀತ ಕೇಳಲಿಕ್ಕೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಆ ಮಕ್ಕಳಿಗೆ ಕೂಡ ಅವಕಾಶ ಸಿಗ್ತದೆ. ಇದು ಟೋಟಲ್ ನೀವು ಕೇಳಿದಾಗ ಏನಂದ್ರೆ, ಅಂದ್ರೆ ಟೋಟಲ್ ಕಾನ್ಸೆಪ್ಟ್ ಅಂದ್ರೆ ಎಲ್ಲಾ ಮಕ್ಕಳಿಗೆ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಅದನ್ನ ಹೊರ ತರಲಿಕ್ಕೆ ನಾವು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಆ ವೇದಿಕೆನೇ ಹೊನಲ್ಬೆಳಕಿನ ಕ್ರೀಡೋತ್ಸವದ ವೇದಿಕೆ. ಆಗ ಬಂದೇ ಬರ್ತಾರೆ. ಈಗ ನೀವು ಫಾರ್ಮೇಶನ್ ಅಂತ ಹೇಳ್ತಿರಲ್ಲ, ಫಾರ್ಮೇಶನ್ ಅಲ್ಲಿ ಒಬ್ಬ ತಪ್ಪಿದ್ರು ಫಾರ್ಮೇಶನ್ ಹೋಯ್ತು. ಈಗ ತಸ್ಯ ಬರೆಯುವಾಗ ಅಥವಾ ಎಸ್ ಬರೆಯುವಾಗ ಒಬ್ಬ ಇಲ್ಲಿ ಕೂತ್ಕೊಳ್ಳಬಹುದು, ಆಚೆ ಹೋದ್ರೆ ಹೋಯ್ತು. ಈಗ ಗಣಪತಿಯ ಫಾರ್ಮೇಶನ್ ಆಗುವ ಕೂಡ ಹಾಗೆ, ಶಾರದಾ ಫಾರ್ಮೇಶನ್ ಆಗುವ ಹಾಗೆ, ಅಥವಾ ನಿಮ್ಮ ಮೈಸೂರು ಫಾರ್ಮೇಶನ್, ಗಂಡಬೇರುಂಡ ಫಾರ್ಮೇಶನ್ ಅಲ್ಲಿ ಎಷ್ಟಾಗಿದೆ ಅಂದ್ರೆ ಅದು ಅವ್ರು ಹೇಗೆ ಅಂತಲೇ ಬರ್ಲಿಲ್ಲ. ಫಸ್ಟ್ಗೆ ಅವ್ರು ತುಂಬಾ ಅದು ಟೆನ್ಷನ್ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ಕಾಂಪ್ಲಿಮೆಂಟ್ಸ್ ಕೊಟ್ರು ಯದುವೀರ್ ಸರ್ ಅನ್ನ. ನಾನು ವಾಪಸ್ ಅವರ ಕಾರಿಗೆ ನಾನು ಬಿಡ್ಲಿಕ್ಕೆ ಹೋಗ್ಬೇಕಾದ್ರೆ he did specify that very nicely. He spoke about that ಇಡೀ ಮೈಸೂರಿನ ಪ್ಯಾಲೇಸ್ ಅನ್ನು ನಾವು ಹೇಗೆ ಮಾಡಿದ್ದೇವೆ. We have gone to the minute detailing of ಅದಕ್ಕೆ ಮಿನಿಯೇಚರ್ ಲೈಟ್ಸ್ ಆದ್ರೆ ಹೇಗೆ ಅರಮನೆಗೆ ಇದೆ ಅದನ್ನು ಹಾಕಿ, ಗಂಡಬೇರುಂಡ ಯಾವ ಫಾರ್ಮೇಶನ್ ಅಲ್ಲಿ ಬಂದಿದೆ ಅಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಮಾಡಿದ್ದೇವೆ. ಆ ಒಂದು ನಮ್ಮ ಮೈಸೂರಿನ ವಾಟರ್ ಫೌಂಟೇನ್ ನಾವು ಅಲ್ಲಿ ಏನು ಕಾಣ್ತೇವೆ KRS ಡ್ಯಾಮ್ ಅಲ್ಲಿ, ಅದನ್ನು ಹೇಗೆ ನಾವು ತೋರಿಸಿದ್ದೇವೆ. ಇದರ ಎಲ್ಲ ಬಗ್ಗೆ ಸರ್ ಅವರು, ಯದುವೀರ್ ಅವರು, ನಾನು ವಾಪಸ್ ಹೋಗ್ಬೇಕಾದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೇನಾದ್ರೂ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇರ್ತಾ ಇಲ್ಲದಿದ್ರೆ ನಾನು ಖಂಡಿತ ಇದನ್ನು ಕಂಪ್ಲೀಟ್ ಆಗಿ ನೋಡಿ ಹೋಗ್ತಾ ಇದ್ದೆ ಅಂತೇಳಿ ಒಂದು ಹೇಳಿ. ಸೊ ದೀಸ್ ಥಿಂಗ್ಸ್ ದೇ ಗಿವ್ ಅಸ್ ದಟ್ ಕಿಕ್. ದೇ ವಿಲ್ ಸೇ ದಟ್ ವಾವ್, ನೀವು ಇನ್ನೊಂದು ಮಾಡಬಹುದು ಅಂತ. ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೇನೆ, ಮಕ್ಕಳಿಗೆ ಒಮ್ಮೆ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಿ ಅವನಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಅವನಿಗೆ ಒಂದು ಆತ್ಮವಿಶ್ವಾಸ ಹೋಯ್ತು, ಹಿ ಕ್ಯಾನ್ ಡೂ ವಂಡರ್ಸ್. ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ಯಾವುದೇ ಅನುಭವ, ಮರ ಹತ್ತುವ, ಕಂಗ ಹತ್ತುವಂತ ಅನುಭವ ಇಲ್ಲದಂತ ಹೆಣ್ಣು ಮಕ್ಕಳು ಹೇಗೆ ಮಲ್ಲಕಂಬವನ್ನು ಅಳಿಲು ಹತ್ತಿದಾಗ ಹತ್ತಾರೆ, ಯಾವುದೇ ಹೆಸರಿಕೆ ಇಲ್ಲದೆ ಆ ತಿರುಗುವ ಮಲ್ಲಕಂಬದಲ್ಲಿ ನಿಲ್ತಾರೆ. ಎಲ್ಲಿಯಾದ್ರೂ ಒಂದು ಇನ್ಬ್ಯಾಲೆನ್ಸ್ ಆದ್ರೆ ಅದು ಟಾಪಲ್ ಆಗುವಂತ ಚಾನ್ಸ್ ಉಂಟು. ಅಷ್ಟು ಕಾನ್ಫಿಡೆಂಟ್ ಧೈರ್ಯದಲ್ಲಿ ಇದನ್ನ ಮುಂದೆ ಅವರು ಏನನ್ನೂ ಸಾಧಿಸಬಲ್ಲರು ಅಂತ. ಇಷ್ಟಾಗಿ ಪೇಟೆಯಲ್ಲಿ ಬೆಳೆದಂತ ಮಕ್ಕಳು ಸರ್, ಹಳ್ಳಿಯಲ್ಲಿ ಬೆಳೆದಂತ ಕಷ್ಟ ಎಲ್ಲ ಬಹಳ ಸಂಪತ್ತಿನಲ್ಲಿ ಬೆಳೆದಂತ ಮಕ್ಕಳು, ಪ್ರೊಟೆಕ್ಷನ್ ನಲ್ಲಿ ಬೆಳೆದಂತ ಮಕ್ಕಳು ರಿಯಲಿ ವಂಡರ್ಫುಲ್. ನಾವು ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಒಂದು ಗಾದೆ ಇದೆ. ಇದನ್ನ ನಮ್ಮ ಶಿಕ್ಷಕರು ಹೇಳಿಲ್ವ ಅವರು, ನಮ್ ಕಷ್ಟ ಇದೆಲ್ಲ ಆಗುತ್ತಾ, ಬಾರಿ ಹೇಳ್ತಾರೆ. ಯಾಕಂದ್ರೆ ನೋಡಿ, ಅವರ ಕಾಲು ಹಳ್ಳಿಯಲ್ಲಿ ಏನಾಗುತ್ತೆ, ಚಪ್ಪಲಿ ಇಲ್ಲಿ ಏನಾಗ್ತದೆ, ಚಪ್ಪಲಿ ಇದ್ದೇ ಇರ್ತದೆ. ನೋಡಿ, ಅದು ಮಲ್ಲಕಂಬದ ಆ ಭಾಗ ಎಣ್ಣೆ ಹಾಕಿದ ನಂತರ ಎಷ್ಟು ಜಾರ್ತದೆ ಗೊತ್ತಾಗ್ತದೆ. ಅದು ಎಣ್ಣೆ ಹಾಕ್ಲಿಕ್ಕೆ ಇತ್ತುಂಟು ಅದಕ್ಕೆ. ಹಾಗೆ ಒಂದು ಇವರ ಕಾಲು ತುಂಬಾ ಸವೆದ ಕಾಲಲ್ಲ, ನೈಸ್ ಆಗಿರೋ ಕಾಲು. ಅದು ಇದು ಕೇವಲ ಕೈಯ ಬಲದಿಂದ ಹೋಗ್ಬೇಕು ಅವರು. ನಾನು ಮೊನ್ನೆ ಹೇಳಿದಾಗೆ
ತೆಂಗಿನ ಮರ ಸರ್ ಹೇಳಿದ್ರಲ್ಲ, ತೆಂಗಿನ ಮರ ಅಡಿಕೆ ಮರ ಹತ್ತುವಾಗ ತೆಂಗಿನ ಮರ ಸ್ವಲ್ಪ ದರಗಿರ್ತದೆ, ಸಾಫ್ಟ್ ಆಗಿರುವುದಿಲ್ಲ, ಅದರಲ್ಲಿ ಇದು. ಬಟ್ ಇದು ಸಾಫ್ಟ್ ಇದೆ, ಎಲ್ಲ ಸಾಫ್ಟ್ ಇದೆ. ಅಲ್ಲಿ ಹೋಗಿ ಹತ್ತಿ ಈಗ ಅವರು ರಾಜಾಸನ ಅಥವಾ ಪದ್ಮಾಸನ ಅಥವಾ ಮಯೂರಾಸನ ಎಲ್ಲ ಮಾಡಬೇಕಾದ್ರೆ ಅವರ ಕಾಲು ಸಿಗುವುದು ಎಷ್ಟು, 1 ಇಂಚು ಕೂಡ ಸಿಗುದಿಲ್ಲ ಅಲ್ಲಿ ಕೆಳಗೆ. ಕೇವಲ ದೇಹದ ಬ್ಯಾಲೆನ್ಸ್ ಮಾತ್ರ. ಆ ಬ್ಯಾಲೆನ್ಸ್ ಅಲ್ಲಿ ಚೂರು ಬಾಡಿಯ ಬ್ಯಾಲೆನ್ಸ್ ಅನ್ನ ಅದು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಚೂರು ಆಚೆ ಆದ್ರೂ ಕೂಡ ಆಗುದಿಲ್ಲ. ಸೊ ಅಷ್ಟು ಅದಕ್ಕೆ ಬೇಕಾದ ಏಕಾಗ್ರತೆ. ಪೇರೆಂಟ್ಸ್ ಹೇಳ್ತಾರಲ್ಲ, ನನ್ನ ಮಗನಿಗೆ ಕಾನ್ಸಂಟ್ರೇಷನ್ ಇಲ್ಲ, ನನ್ನ ಮಗ ಕಾನ್ಸಂಟ್ರೇಟ್ ಮಾಡುವುದು ಇಲ್ಲ ಅಂತ ಹೇಳ್ಕೊಂಡು, ಕಾನ್ಸಂಟ್ರೇಷನ್ ಖಂಡಿತವಾಗಿರ್ತದೆ. ಈ ಕಾನ್ಸಂಟ್ರೇಟ್ ಇಲ್ಲದ್ರೆ ಯಾವ ಆಕ್ಟ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಮುಖ್ಯವಾಗಿ ಸಾಹಸ ಕ್ರೀಡೆಗಳು, ಅದು ಮಲ್ಲಕಂಬ ಆಗಿರ್ಬೋದು, ನಾವೊಂದು ಬೆಂಕಿಂಗ್ ಇರ್ಬೋದು ನೋಡಿ, ಆ ಎಕ್ಸಾಕ್ಟ್ಲಿ ಆ ಟೈಮಿಗೆ ಅವ್ರು ಜಂಪ್ ಮಾಡ್ಬೇಕು. ಇಲ್ಲ ಏನಾಗ್ತದೆ, ಆ ಸರ್ಕಲ್ ಒಂದು ಕಡೆ ಆಗ್ತದೆ. ರಿಸ್ಕ್ ಅಂತ ಆಗಿಲ್ವಾ ಸರ್? ರಿಸ್ಕ್ ಅಂತ ಆಗಿಲ್ಲ, ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಅಲ್ಲ. ರಿಸ್ಕ್ ಅಂದ್ರೆ ನೋಡಿ, ರಿಸ್ಕ್ ಅಂದ್ರೆ ಹೇಳ್ಬೋದು, ಪ್ರಿಕಾಷನ್ಸ್ ಇದೆ. ನೀರು ಇದೆಲ್ಲ ಗೋಣಿ ಚೀಲ ಎಲ್ಲ ರೆಡಿ ಇದೆ, ಎಷ್ಟು ಬಿದ್ದಿದೆ ಪ್ರಾಕ್ಟೀಸ್. ಕೂಡ್ಲೆ ಅದ್ರ ಮೇಲೆ ಹೋಗಿ ನಂದಿಸಲಿಕ್ಕೆ ಜನ ಎಲ್ಲ. ಬಹುಶಃ ಮಕ್ಕಳಿಗೆ ಏನ್ ಗೊತ್ತಾ, ಸಮಯದ ವ್ಯಾಲ್ಯೂ ಏನು, ಮಹತ್ವ ಏನು, ಯಾವ ಟೈಮಲ್ಲಿ ನಾವು ಎಷ್ಟು ಮಾಡ್ಬೇಕು, ಎಷ್ಟು ಹಾರ್ಬೇಕು, ಯಾವ ಟೈಮಲ್ಲಿ ಮಾಡ್ಬೇಕು, ಎಲ್ಲವೂ ಕೂಡ ಅವರಿಗೆ ಬಹುಶಃ ವೆರಿ ಆಕ್ಟಿವ್ ಆಗಿರುತ್ತೆ. ಸುಧಾಕರ್ ಸರ್ ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಅನುಭವ ಇದೆ ಸುಧಾಕರ್ ಸರ್ಗೆ. ಅವ್ರೇನ್ ಮಾಡ್ತಾರೆ, ಬೆಂಕಿ ಹಾಕುವ ಮೊದಲು ಬೆಂಕಿ ಹಾಕದೆ ಅಭ್ಯಾಸ ಮಾಡಿಸ್ತಾರೆ ಸುಮಾರು ಸರ್. ಆಗ ಬೆಂಕಿ ಹಾಕುವಾಗ ನೋಡಿ, ಬೆಂಕಿ ಕಂಡ್ರೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಭಯ ಇದ್ದೇ ಇರ್ತದೆ. ಈಗ ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಭಯ ಇರುವುದಿಲ್ಲ, ಯಾಕಂದ್ರೆ ಬೆಂಕಿ ನೋಡಿ. ಇಲ್ಲಿಯ ಮಕ್ಕಳು ಗ್ಯಾಸ್ ಅಲ್ಲಿ ಮಾತ್ರ ಬೆಂಕಿ ನೋಡುದಲ್ಲ, ಹಳ್ಳಿಯ ಮಕ್ಕಳು ಏನಂದ್ರೆ ಒಲೆಯಲ್ಲಿ ಬೆಂಕಿ ನೋಡ್ತಾರೆ, ಬಚ್ಚಲಲ್ಲಿ ಬೆಂಕಿ ನೋಡ್ತಾರೆ, ಗದ್ದೆಯಲ್ಲಿ ನೋಡ್ತಾರೆ, ಅಲ್ಲಿ ನೋಡ್ತಾರೆ. ಇವರಿಗೆ ಬೆಂಕಿ ಕಾಣುದು ಯಾವಾಗ, ಒಲೆಯಲ್ಲಿ ಗ್ಯಾಸಿನ ಬೆಂಕಿ ಮಾತ್ರ. ಬಟ್ ಆ ಗ್ಯಾಸಿನ ಬೆಂಕಿಯಲ್ಲಿ ಅಷ್ಟು ಫ್ಲೇಮ್ ಇರುವುದಿಲ್ಲ. ಇದು ಫ್ಲೇಮ್ ಹಾಕಿದಾಗ ಕೆಲವು ಹಿಂದಿನ ಇದರಲ್ಲಿ ಸ್ವಲ್ಪ ಅಲ್ಲಿ ಹೋಗಿ ನಿಂತಿಂದೆ ಬರೋದು ಇದೆ ನಮ್ಮಲ್ಲಿ ಇದೆ. ಯಾವಾಗ ಈ ಸರ್ಕಲ್ ಅಲ್ಲಿ ಆಗುವಾಗ ಇದು ಮಾಡ್ತಾರೆ, ಆಗ ಇವರೇನ್ ಮಾಡ್ತಾರೆ, ಹೇಳ್ತಾರೆ ಜಂಪ್ ಅಂತ ಹೇಳ್ತಾರೆ. ಆಗ ಏನಾಗ್ತದೆ, ಒಂದು ಧೈರ್ಯ ತುಂಬುತ್ತಾರೆ ಇವರು. ಧೈರ್ಯ ತುಂಬಿದಾಗ ಏನಾಗ್ತದೆ ಅಂದ್ರೆ ಅವ್ರು ಜಂಪ್ ಮಾಡೇ ಮಾಡ್ತಾರೆ. ಒಮ್ಮೆ ಸರಿ ಹೇಳಿದಾಗ ಒಮ್ಮೆ ಧೈರ್ಯ ಬಂತ, ಮತ್ತೆ ಬರೋದು ಮತ್ತೆ ಇಲ್ಲ. ಆ ಧೈರ್ಯ ಬರ್ಲಿಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಕೆಲವು ಕಾರ್ಯಕ್ರಮ ಹಿಂದೆ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಬೇಡ ಅಂತ ಹೇಳಿದ್ರು. ಆಗ ಪೇರೆಂಟ್ಸ್ ಬೇಡ ಅಂತ ನಾವು ಮತ್ತೆ ಫೋರ್ಸ್ ಮಾಡೋದಿಲ್ಲ, ಬಟ್ ಮಗುವಿಗೆ ಬೇಕು. ಆಗ ಏನ್ ಮಾಡ್ತೇವೆ, ಮಗುವನ್ನ ಕರಿತೇವೆ, ಪೇರೆಂಟ್ಸ್ ಅನ್ನ ಕರಿತೇವೆ, ಹೇಳ್ತೇವೆ ನೋಡಿ ಮಗುವಿಗೆ ಇಂಟ್ರೆಸ್ಟ್ ಇದೆ, ಒಂದು ಅವಕಾಶ ಕೊಡಿ ಅಂತ ಹೇಳ್ಕೊಂಡು ಹಾಗೆ ಇದು ಮಾಡ್ತಾರೆ. ಈಗ ಮಲ್ಲಕಂಬದಲ್ಲಿರುವಂತ ಎಲ್ಲಾ ಪೇರೆಂಟ್ಸ್ ಹೇಗೆ ಅಂದ್ರೆ, ಅವರು 7 ಗಂಟೆ ಬರ್ತಾ ಇದ್ರು, ಮಕ್ಕಳೊಟ್ಟಿಗೆ ನೋಡ್ತಾ ಇದ್ರು, ಅವರೇ ಖುಷಿ ಆಗ್ತಾ ಇತ್ತು. ಅವರೇ ಕರ್ಕೊಂಡು ಹೋಗುದು ರಾತ್ರಿ 9:00 ಅವರದ್ದು ಇನ್ವಾಲ್ವ್ಮೆಂಟ್ ಆಗಿ. ಬಾಳಿಗರು ಬಂದು ಕೊಡುವಾಗೆಲ್ಲ ಇದಾಗ್ತಿತ್ತು. ಅಲ್ಲಿ ಒಂದು 9 ಮಂದಿ ಹಾಸ್ಟೆಲ್ ವಿದ್ಯಾರ್ಥಿಗಳಿದ್ರು ನಮ್ದು. ಈಗ ನೋಡಿ, ಮೇಲಿಂದ ಕೆಳಗಿಂದ ಮೇಲೆ ಹತ್ತುದೊಂದು ನೋಡಿದ್ರಿ ನೀವು, ಅದ್ ನಂತರ ಉಲ್ಟಾ ಹತ್ತುದಿದೆ. ಅದು ನೀವು ಗಮನಿಸಿದ್ರೆ ಉಲ್ಟಾ ಹತ್ತುವಂತದ್ದಿದೆ. ಆ ಉಲ್ಟಾ ಹತ್ತುವಂತದ್ದು ಕಷ್ಟ ಇದೆ, ಅದು ತುಂಬಾ ಕಷ್ಟ ಇದೆ. ತಲೆ ಕೆಳಗೆ ನೋಡಿ, ಇದು ನೋಡಿ, ಇದು ಹ್ಯಾಂಗಿಂಗ್, ಇದು ಹ್ಯಾಂಗಿಂಗ್ ರೋಪ್ ಯೋಗ. ಇದ್ರಲ್ಲಿ ನೋಡಿ ಪೂರ್ತಿ ಕಾಲಿನ ಬಲ. ನಮ್ಮ ಕಾರ್ತಿಕ ಅಂತ ಸರಿ ಇದ್ದಾರೆ, ಅವರು ಅದನ್ನು ಕರೆಕ್ಟ್ ಹೇಳ್ತಾ ಇದ್ರು, ನೀನ್ ಎಲ್ಲಿ ಲಾಕ್ ಮಾಡ್ಬೇಕು, ಯಾವ ತರದ್ ಮಾಡ್ಬೇಕು. 4ನೇ ಕ್ಲಾಸ್ 1ನೇ ಕ್ಲಾಸ್ ಹುಡುಗ ಇದ್ದ ಒಬ್ಬ. ಹೌದಾ? 2ನೇ ಕ್ಲಾಸ್ ಹುಡುಗ ಇದ್ದು. ಯಾವ್ದ್ರಲ್ಲಿ ಇಂತ ಅಲ್ಲಿ ಒಂದು ಮಲ್ಲಕಂಬದಲ್ಲಿ 3ನೇ ಕ್ಲಾಸಿನ ಹುಡುಗಿ ಇದೆ. ಅವರ ಇವರು ಸೇಟ್ರು ಹೇಳ್ತಾ ಇದ್ರು, ಆರಂಭ ಮಾಡುವಾಗ ಒಂದು ಕಡ್ಡಿ ಆಗಿದ್ದ, ನೀನು ತಂಗನದಿಂದ ಮೊಸರು ಹಾಕಿ. ಅವರ ತಾಯಿ ಹೇಳಿದ್ರು 15 ದಿವಸದಲ್ಲಿ ಆ ಮಗುವಿನ ಬಾಡಿ ಸ್ಟ್ರಕ್ಚರ್ ಅಲ್ಲಿ ಟ್ರಮೆಂಡಸ್. ನೀವು ಅದನ್ನ ನೋಡ್ಬೇಕಾದ್ರೆ ನೀವು ಒಂದ್ಸಲ ಪ್ರಯತ್ನ ಮಾಡಿ ಮನೆಯಲ್ಲಿ, ಒಂದು ರೋಪ್ ಹಾಕಿ ಹೋಗಿ, ಆ ರೋಪ್ ಮೂವ್ ಆಗುವಾಗ ಉಂಟಲ್ಲ, ನಿಮಗೆ ಕೈ ಕಾಲು ನಡುತ್ತದೆ. ಅಂದ್ರೆ ಅದು ಮೇಲೆ ಬ್ಯಾಲೆನ್ಸ್ ಇಲ್ಲ, ರೋಪ್ ಮೂವ್ ಆಗ್ತದಲ್ಲ, ಅಲ್ಲಿ ಏನು ಸ್ಟಡಿ ಇಲ್ಲಲ್ಲ. ಹಾಗೆ ಇಲ್ಲಿ ನೋಡಿ, ಕಾಲಲ್ಲಿ ಲಾಕ್ ಮಾಡಿಕೊಂಡು ಕೈಯಲ್ಲಿ ಇದು ಮಾಡುದು. ಇದನ್ನು ನಾನು ಉಲ್ಲೇಖ ಮಾಡ್ತೇನೆ. ನಾನು ಮತ್ತು ಪುರಾಣಿ ಸರ್ ಪೂನಾಕ್ಕೆ ಹೋಗಿದ್ದೇವೆ ಒಂದ್ಸಲ. ಅಲ್ಲೊಂದು ಸ್ಕೂಲ್ ಇದೆ, ಪುರಾಣಿ ಸರ ಸ್ಟೂಡೆಂಟ್ ಅಲ್ಲಿ ಪ್ರಿನ್ಸಿಪಾಲ್. ಅಲ್ಲಿ ಹೋದಾಗ ನಾನು ನೋಡಿದೆ ಇದನ್ನ. ಹಾಗೆ ಯೋಚನೆ ಮಾಡಿದೆ, ನಾವು ಯಾಕೆ ಮಾಡಬಾರ್ದು, ಒಂದು 25 ವರ್ಷಗಳ ಹಿಂದೆ ಮಾಡಬಾರ್ದು ಅಂತ ಹೇಳ್ಕೊಂಡು ನಾವೇ ಸ್ಕೆಚ್ ಮಾಡಿದ್ದನ್ನು. ಹಾಗೆ ಇದರಲ್ಲಿ ಈ ಸಲ ಲೋಪ ತಂದ ಹಾಗೆ ಹಿಂದೆ ಒಂದ್ಸಲ ನಾವು ಬಿದಿರಿನ ಗೋಲ ಮಾಡಿದ್ದೇವೆ. ಬಿದಿರಿದೆ ಅಲ್ಲ, ಅದರ ಗೋಲ ಮಾಡಿದೆ, ಅದನ್ನು ಗೋಲ ಮಾಡಿ. ಕಳೆದ ವರ್ಷ ನಾವು ವಿದ್ಯಾನಿಕೇತನ ಏನ್ ಮಾಡಿದಾರೆ ಅಂದ್ರೆ, ಇದರದ್ದು ನಮ್ಮ ಸ್ಟೀಲ್ ರಿಂಗ್ ಮಾಡಿದ್ದಾರೆ. ಸ್ಟೀಲ್ ರಿಂಗ್ ಅಲ್ಲಿ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ, ಅದು ಮತ್ತು ನಿಮಗೆ ನುಣುಪಾಗಿರ್ತದೆ. ಅದ್ರೊಳಗೆ ಮೇಲಿಂದ ಒಬ್ರು, ಕೆಳಗಿಂದ ಒಬ್ರು ಜಂಪ್ ಮಾಡೋದು, ಫುಲ್ ಮಾಡೋದು, ಅದನ್ನೆಲ್ಲ ಮಾಡಿದ್ದಾರೆ. ಇದೆಲ್ಲ ಮಾಡುವಂತದ್ದು ನೋಡಿ. ಎಷ್ಟು ಪ್ರಾಕ್ಟೀಸ್ ಬೇಕು ಸರ್ ಇಂತ ಈ ರೀತಿ? ಇದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದೆ. ಯಾಕಂದ್ರೆ ಪ್ರಾಕ್ಟೀಸ್ ಬೇಕಾಗ್ತದೆ
ಆ ರೀತಿ ಮೇಲೆ ಹೋಗ್ಬೇಕು ಇದು ಮಾಡ್ಬೇಕಂತ ಬಂದಾಗ ಪ್ರಾಕ್ಟೀಸ್ ಬೇಕಾಗ್ತದೆ ಅದಕ್ಕೆ, ಹಾಗೆ ರೋಪಲ್ಲಿ ಹೋಗ್ಬೇಕಾದ್ರೆ. ನಿಜವಾಗ್ಲೂ ಕೂಡ ಮತ್ತೆ ನೋಡಿ ಅಲ್ಲಿ ಕೆಳಗೆ ಒಮ್ಮೆ ಹಾಕಬೇಕು, ಮತ್ತೆ ಅದನ್ನು ತೆಗಿಬೇಕು, ಮತ್ತೊಂದಕ್ಕೆ ರೆಡಿ ಆಗ್ಬೇಕು. ಅದು ಈಗ ಅದು ಫಿಕ್ಸಿಂಗ್ ಮತ್ತೆ ಇದು ಅದು ನ್ಯಾಕ್, ಅದು ತೆಗೆಯುವುದು ಹಾಕುವಂಥದ್ದು ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆಗ ನಾವೇನ್ ಮಾಡ್ತೇವೆ, ಒಂದು ಸ್ಪೀಚ್ ಕೊಡುವಂಥದ್ದು, ಸಾಂಗ್ ಕೊಡುವಂಥದ್ದನ್ನು ಮಾಡ್ತಾ ಇರ್ತೇವೆ. ಯಾಕಂದ್ರೆ ಒಂದು ನೀವೀಗ ಗಂಡ ಬೇರಣ್ಣದ್ದು ಒಂದು ಹೇಳಬೇಕಾದ್ರೆ ಒಂದು ತಾಯಿ ಹೇಳಿತ್ತು ಒಂದು ಮಾತು, ನನ್ನ ಮಗಳು ಇದ್ಲು, ನಾನೊಂದು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಒಳಗೆ ಹೋದ್ದು, ಆಗ ಗಂಡ ಬೇರಣ್ಣ ರಚನೆ ಆಗಿ ಮಕ್ಕಳು ಹೋಗಿ ಆಗಿದೆ ಅಂತ ಹೇಳಿ. ಹೌದಾ? ಅಂದ್ರೆ ಅಷ್ಟು ಕಡಿಮೆ ಹೊತ್ತಲ್ಲಿ ಕೂಡ ಇದು ನೋಡಿ ಪ್ರಾಕ್ಟೀಸ್. ಕರೆಕ್ಟ್. ಇದನ್ನ ಶ್ರೀಕಾಂತ್ ಸಣ್ಣ ಆಟದ ಬಸ್ ಇದು ಆಟದ ಸಾಮಾನಿನ ಬಸ್ ಇದು ಪ್ರಾಕ್ಟೀಸ್. ಇದನ್ನ ನಿಮ್ಮ ಶ್ರೀಕಾಂತ್ ಸರ್ ಶೂಟ್ ಮಾಡಿದ್ದು ಮೊನ್ನೆ. ಶೂಟ್ ಮಾಡಿ ನೋಡಿ, ಮೋದಿ 75 ಇದು. ಈಗ ಇದೇ ಮೋದಿ 75 ಇಲ್ಲಿ ನೋಡಿ, ಮೋದಿ 75 ಫೈನಲ್ ನೋಡಿ, ವ್ಯತ್ಯಾಸ ನೋಡಿ, ಗೊತ್ತಾಗ್ತದೆ. ಆ ಲೈಟ್ ಇದು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಬಂತು, ಯಾವ ಮಾರ್ಕು ಇಲ್ಲ ನೋಡಿ, ನೋಡಿ ಇದು ನೋಡಿ ರಚನೆಗಳು ಘೋಷಲ್ಲಿ. ಹೌದು ನೋಡಿ, ಅದು ಒಂದ್ ಕಡೆ ಮಕ್ಕಳು ಒಬ್ಬ ಆ ಕಡೆ ಈ ಕಡೆ ಆದ್ರೂ ಕೂಡ ಶೇಪ್ ಔಟ್ ಆಗ್ತದೆ, ಮತ್ತೆ ಒಂದ್ ಕಡೆ ಆ ಕಡೆ ವಾಲ್ ಇದ್ರೂ ಕೂಡ ಶೇಪ್ ಔಟ್ ಆಗ್ತದೆ. ಬಟ್ ಅದು ಸೇಮ್ ಟೈಮ್ ಅಲ್ಲಿ ಕೂಡ ನಿಂತ್ಕೊಳ್ತಾರೆ ಅಂತ ಬಂದಾಗ ಅದು ಶಾಕಿಂಗ್ ನಿಜವಾಗ್ಲೂ ಕೂಡ. ನೋಡಿ ಮೋದಿ 75 ಸ್ವಸ್ತಿಕ್ ನೋಡಿ, ಇಲ್ಲಿ ನೋಡಿ ಚೆನ್ನಾಗಿ ಅವರ ಮೇಲಿಂದ ಶೂಟ್ ಮಾಡಿದ್ದಾರೆ ಶ್ರೀಕಾಂತ್. ಇದರಲ್ಲಿ ವಿ ಹ್ಯಾವ್ ಗಾನ್ ಇನ್ ಟು ದ ಡೀಟೇಲಿಂಗ್, ಲೈಕ್ ಶ್ರೀಕಾಂತ್ ಸರ್ ಒಟ್ಟಿಗೆ ಕೂತು ಯಾವ ಆಂಗಲ್ ಅನ್ನು ನಾವು ಹೆಡ್ ಶಾಟ್ ತಗೊಳ್ಬೇಕು, ಯಾವ್ದನ್ನು ನಾವು ಎದುರಿಂದ ತಗೊಳ್ಬೇಕು, ಯಾವುದಕ್ಕೆ ಡ್ರೋನ್ ಅನ್ನು ಯೂಸ್ ಮಾಡಬಹುದು, ಯಾವಾಗ ಯಾರ ಎಕ್ಸ್ಪ್ರೆಷನ್ ಅನ್ನ ನಾವು ಅಲ್ಲಿ ತೋರಿಸಬಹುದು. ಆಲ್ ಆಫ್ ದಟ್ ಡೀಟೇಲಿಂಗ್ ವೆಂಟ್ ಬಿಹೈಂಡ್ ದಿಸ್. ಅಂಡ್ ನಮ್ಮ LED ಅವರು ಸಹ, ಆ ಟೀಮ್ನವರು ಸಹ ನಮ್ಮೊಟ್ಟಿಗೆ ಕೂತು, ನಮ್ಮ ಲೈಟಿನ ಟೀಮ್ನವರು ಪ್ರತಾಪ್ ದೇವ್ ಸೌಂಡ್ಸ್ ನವರು ಈ ಪರ್ಟಿಕ್ಯುಲರ್ ಆಕ್ಟ್ಗೆ ಯಾವ ಟೈಪಿನ ಲೈಟ್ ನಾವು ಹಾಕಬೇಕು, ಯಾವ ಸೌಂಡ್, ಹೇಗೆ ಸೌಂಡ್ ಅನ್ನು ನಾವು ಇದನ್ನು ಪ್ಲೇ ಮಾಡಬೇಕು, ಶ್ರೀಕಾಂತ್ ಸರ್ ಯಾವ ಶಾಟ್ ಮಾಡ್ತಾರೆ, ಅದನ್ನೆಲ್ಲ ನಾವು ಕೂತ್ಕೊಂಡು ವಿ ವರ್ ದೇರ್ ಇನ್ ದ ವರ್ಕಿಂಗ್ ಆನ್ ದಿಸ್. ಸೊ ದಿಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಈಸ್ ನ್ಯೂ ಫಾರ್ ಎವ್ರಿಬಡಿ. ಇಷ್ಟವರೆಗೆ ಖಾಲಿ ದಯಾನಂದ್ ಸರ್ ಅಂತ ಒಬ್ಬರಿದ್ರು, ಈ ಸಲ ಇನ್ನೊಂದು ದೊಡ್ಡ ಭೂತ ನಾನು ಬಂದು ಅಲ್ಲಿ ವಿ ಟ್ರೈಡ್ ಔಟ್ ಸಮ್ ಡಿಫರೆಂಟ್ ಎಲಿಮೆಂಟ್ಸ್ ದೇರ್. ಸೊ it was fun. ಖುಷಿ ಇದೆ ಅಲ್ವಾ ಸರ್? ಎಸ್ ಸರ್, ನಿಜವಾಗ್ಲೂ ಕೂಡ. ಪುರಾಣಿಕ್ ಸರ್, ನೀವ್ ಹೇಳ್ಬೇಕು ಸರ್, ಇಷ್ಟು ವರ್ಷಗಳಿಂದ ಸುದೀರ್ಘವಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ, ಪ್ರತಿಷ್ಠಿತವಾಗಿರುವಂತದ್ದು, ಜೊತೆಗೆ ಕಲಿಕೆಯಲ್ಲೂ ಕೂಡ, ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ, ಜೊತೆಗೆ ಇದು ಎಷ್ಟು ಖುಷಿ ಕೊಟ್ಟಿದೆ ತಮ್ಗೆ, ಯಾಕಂದ್ರೆ ಇಷ್ಟು ವರ್ಷಗಳ ತಮ್ಮ ಈ ಒಂದು ಜೀವನದಲ್ಲಿ ಸರ್? ಕಳೆದ 50-55 ವರ್ಷದ ನಾನು ವಿದ್ಯಾಕ್ಷೇತ್ರದಲ್ಲಿ ಇದ್ದೇನೆ. ಒಬ್ಬ ಶಿಕ್ಷಕನಾಗಿ ನನಗೆ ಎಲ್ಲ ಅನುಭವ ಇದೆ. ಈಗಿನದ್ದು ಮಕ್ಕಳು ಮತ್ತು ಹಿಂದಿನ ಮಕ್ಕಳಿಗೂ ಅದು ಅವಕಾಶ, ಸಮಯದ ಪ್ರಭಾವ ಇದೆ. ಮೊದಲನೇದಷ್ಟು ಮಕ್ಕಳ ಶ್ರದ್ಧೆ ಈ ಮಕ್ಕಳಿಗೆ ಇಲ್ಲ, ಇವರಿಗೆ ಡಿಸಿಪ್ಲಿನ್ ಇಲ್ಲ, ಇವರಿಗೆ ಸಮಯ ಪ್ರಜ್ಞೆ ಇಲ್ಲ ಅಂತೇಳಿ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ಇರುವಂತಹ ಒಂದು ಶಿಸ್ತು, ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಶಿಕ್ಷಕರು ಗಟ್ಟಿಯಾಗಿದ್ದರೆ ನಮ್ಮ ಹಿಂದಿನ ಶಿಸ್ತನ್ನ ಇವತ್ತು ಕೂಡ ಮಕ್ಕಳಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ನನಗೆ ಸಂತೋಷ ಕೊಡುವಂಥದ್ದು ಏನು ಅಂತಂದ್ರೆ, ಬದಲಾವಣೆ ಆಗಿದೆ, ದರ್ ಇಸ್ ಚೇಂಜ್ ಇನ್ ದಿ ಸೊಸೈಟಿ, ಇಲ್ಲ ಅಂತ ಹೇಳುದಿಲ್ಲ. ಮುಂದಿನ ಹಿಂದಿನ ಮಕ್ಕಳಿಗೂ ಇವತ್ತಿಗೂ ಯುಗಾಂತರದ ವ್ಯತ್ಯಾಸ ಇದೆ. ಆದರೆ ನಮ್ಮ ಕಾನ್ಸೆಪ್ಟ್ ಅನ್ನು ಹೆತ್ತವರಿಗೆ ಮಕ್ಕಳಿಗೆ ಕ್ರಿಯವಾಗಿ ಹೇಳಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಇದರಲ್ಲಿ ಏನು ಅಂತ, ಶಾಲೆಗಳಲ್ಲೆಲ್ಲ ಇದೆಲ್ಲ ಮಾತಾಡಬಾರ್ದು, ಭಾರತದ ಬಗ್ಗೆ ಇರಬಾರ್ದು ಅಂತೇಳಿ ಈ ಭಾವನೆಗಳ ಸೆಕ್ಯುಲರ್ ಫೀಲಿಂಗ್ ಅನ್ನು ತಂದ ಪರಿಣಾಮವಾಗಿ ಶಿಕ್ಷಕರಿಗೂ ಧೈರ್ಯ ಇಲ್ಲ. ನಮ್ಮಲ್ಲಿ ಶಿಕ್ಷಕರಿಗೆ ಸಂಪೂರ್ಣವಾದಂಥ ವಿಶ್ವಾಸ, ನಮ್ಮ ಮೇಲೆ ಭರವಸೆ ಇದೆ, ನಮ್ಮ ಗುರುಗಳಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ನಮ್ಮ ಫಿಲಾಸಫಿ ಏನಿದೆ, ಯೋಚನೆ ಇದೆ, ಅದನ್ನು 100ಕ್ಕೆ 100 ಇಂಪ್ಲಿಮೆಂಟ್ ಮಾಡಿದವರು ನಮ್ಮ ಶಿಕ್ಷಕರು. ಅನಂತರ ಆ ರೀತಿಯಲ್ಲಿ ನಾವು ಹೆತ್ತವರನ್ನು ತಯಾರು ಮಾಡಿದ್ವಿ. ನಾನು ನಿಮ್ಗೆ ಹೇಳ್ತೇನೆ, ಶಾರದಾ ವಿದ್ಯಾಲಯಕ್ಕೆ ಯಾಕೆ ಮಕ್ಕಳನ್ನು ಹಾಕ್ತಾರಂತಂದ್ರೆ, ಕೇವಲ ಕಲಿಕೆಯಲ್ಲಿ ಮಾತ್ರ ಇಲ್ಲ, ಅಥವಾ ಇಲ್ಲಲ್ಲಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಳ್ಳೆ ಕ್ಲಾಸ್ ರೂಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಅಂಥದ್ದಕ್ಕಲ್ಲ. ನಮ್ಮದು ಸ್ಟ್ರಕ್ಚರ್ ಒಳ್ಳೇದಿದೆ, ಮ್ಯಾನೇಜಬಲ್. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಡಿಸಿಪ್ಲಿನ್ ಇದೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಭಾರತೀಯ ಮೌಲ್ಯಗಳನ್ನು ಅಳವಡಿಸ್ತಾರೆ ಅಂತೇಳಿ.
33 ವರ್ಷಗಳಿಂದ ನಾನು ಈ ಶಾಲೆಯ ಬೆಳವಣಿಗೆಯನ್ನು ನೋಡ್ತಾ ಇದ್ದೇನೆ. ಇದು ನಿಜವಾಗಿಯೂ ಕೂಡ ನಮಗೆ ಒಂದು ಸಮಾಧಾನವನ್ನು, ತೃಪ್ತಿಯನ್ನು ತಂದುಕೊಟ್ಟಿದೆ. ನಾನು ಒಂದು ಭಾಷಣವನ್ನು ಮಾಡಿ ಹಿಂದೆ ಇಳಿಯುವಾಗ ಮಕ್ಕಳು ನಾನು ಭಾರತ ಮಾತಾ ಕಿ ಜೈ ಅಂತ ಹೇಳಿ ಹೋದರೆ ನನ್ನ ಪುನಃ ಕರೀತಾರೆ, ಸರ್ ಹೌದಾ ಯು ಫರ್ಗಾಟನ್. ಅಂದ್ರೆ ಮನಸ್ಸಿನಲ್ಲಿ ಮಕ್ಕಳಲ್ಲಿ ಆ ರೀತಿಯ ಭಾವನೆ ಆ ಸೃಷ್ಟಿ ಮಾಡುವಂತಹದ್ದು ನಮ್ಮ ವಾತಾವರಣ. ಕರೆಕ್ಟ್ ಸರ್. ಒಳ್ಳೆಯ ವಾತಾವರಣವನ್ನು ಕೊಟ್ಟರೆ, ಈಗ ನಮ್ಮ ಇಷ್ಟು ಒಂದೇ ಒಂದು ಮಾತನ್ನು ನಾನು ಹೇಳ್ತೇನೆ. ಶಾರದಾ ಸಂಸ್ಥೆಯಿಂದ ಹೊರಗೆ ಹೋದಂತಹ ಮಕ್ಕಳಿಗೆ ಅವರಿಗೆ ಅವರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ, ಅವರೊಂದು ಹಿನ್ನೆಲೆ ಇದೆ. ನಮ್ಮ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡಿ ಬೇರೆ ಸಂಸ್ಥೆಗಳಿಗೆ ಹೋದಾಗ ಇಟ್ಸ್ ಎ ಪ್ರೈಡ್. ನನ್ನ ದೊಡ್ಡಸ್ತಿಗೇನು ಹೇಳೋದಲ್ಲ, ನಾನು ಶಾರದಾ ವಿದ್ಯಾಲಯದಲ್ಲಿ ಓದಿದ್ದೇನೆ, ಶಾರದಾ ವಿದ್ಯಾಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದೆ ಅನ್ನತಕ್ಕಂಥ ಒಂದು ಅಭಿಮಾನ, ಧೈರ್ಯ ಇದೆ. ನನ್ನ ದೃಷ್ಟಿಯಲ್ಲಿ ಕಳೆದ 33 ವರ್ಷಗಳಿಂದ 100ಕ್ಕೆ 100 ನಾವು ಹೇಳಿದಷ್ಟು ಫಲಕಾರಿ ಆಗದಿದ್ದರೂ ಕೂಡ ಸಾಕಷ್ಟು ನಾವು ಪ್ರಯೋಗ ಮಾಡಿದ್ದೇವೆ. ಒಂದೇ ಒಂದು ವಿಷಯವನ್ನು ಹೇಳ್ತೇನೆ. ಜ್ಞಾನ ಪ್ರಬೋಧಿನಿ ಗುರುಕುಲ ಅಂತ ಇವರಿಗೆ ಹೇಳಿದರು, ಪೂರ್ವದಲ್ಲಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯನ್ನು ನೋಡಿ ಬರಬೇಕು ಅಂತೇಳಿ ನಮ್ಮ ಹರಿದಾಸಾಚಾರ್ಯ ಹಿಂದಿನ ಪ್ರೆಸಿಡೆಂಟ್ ನನ್ನನ್ನು, ದಯಾನಂದರನ್ನು ಮತ್ತು ನನ್ನ ಶ್ರೀಮತಿಯನ್ನು ಪೂನಕ್ಕೆ ಕಳಿಸಿದರು. ನನ್ನ ಅಲ್ಲಿಯ ಪ್ರಿನ್ಸಿಪಾಲ್ ನನ್ನ ಹಳೆ ವಿದ್ಯಾರ್ಥಿನಿ. ಅವಳ ಮನೆಯಲ್ಲಿ ಕೂತ್ಕೊಂಡು 3 ದಿವಸ ನಾವು ಒಬ್ಸರ್ವ್ ಮಾಡಿದೆವು. ಅಲ್ಲಿ ಶಾಲೆ ಹೇಗಿದೆ ಅಂತಂದರೆ, ಹಳ್ಳಿಯಲ್ಲಿರ್ತಕ್ಕಂಥ ಶಾಲೆ, ಅಲ್ಲಿಗೆ ಅಡ್ಮಿಷನ್ ಸಿಗಬೇಕು ಅಂತ ಇದ್ದರೆ ಭಗವದ್ಗೀತೆಯ 2 ಅಧ್ಯಾಯ ತಾಯಿಗೆ ಕಂಠಪಾಠ ಇರಬೇಕು, ಪ್ರೀ ಕಂಡೀಷನಿಂಗ್. ಹಾಗಿದ್ದವರಿಗೆ ಮಾತ್ರ. ಪಾಪ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದು 35 ಸೀಟಿಗೆ 350-400 ಜನ ಬರಬೇಕಿದ್ರೆ ಅವರಲ್ಲಿ ಎಷ್ಟು ಸ್ಫೂರ್ತಿ ಇದೆ ಅಂತೇಳಿ. ಅನಂತರ ಆ ಮಕ್ಕಳಲ್ಲಿ ಆ ಧೈರ್ಯವನ್ನು ತುಂಬುವಂಥದ್ದು, ಸಾಹಸದ 500 ಕಿಲೋಮೀಟರ್ ಅವರು ಸೈಕಲಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಒಂದು ಕಡೆ ಹೋಗಿ. ಮಕ್ಕಳ ಹತ್ರ ನಿಮ್ಮ ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ಎಷ್ಟು ಧೈರ್ಯದಲ್ಲಿ ಇದು ಹೇಳ್ತಾ ಇದ್ರು. ಅಲ್ಲಿ ಒಂದೇ ಒಂದು ನಾವು ಅಬ್ಸರ್ವ್ ಮಾಡಿ ನಮ್ಮ ಶಾರದಾ ವಿದ್ಯಾನಿಕೇತನ ಡೇ ಸ್ಕೂಲ್ನಲ್ಲಿ ಮಾಡಿದವು ಹೇಗೆ ಅಂತಂದರೆ, ನಮ್ಮಲ್ಲಿ ಎಲ್ಲ ವಿಶೇಷ ವಿದ್ಯಾಭ್ಯಾಸ ಇಲ್ಲದ, ಹಿನ್ನೆಲೆ ಇಲ್ಲದಂಥ ತಂದೆ ತಾಯಿಗಳಿದ್ದಾರೆ. ನನಗೆ ಇಂಗ್ಲೀಷ್ ಬರೋದಿಲ್ಲ, ನನ್ನ ಮಕ್ಕಳಿಗೆ ಮ್ಯಾಥ್ಸ್ ಮನೆಯಲ್ಲಿ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ, ಈ ಥರದ ಒಂದು ಹಿಂಜರಿಕೆ ಇದೆ. ಏನಾದರೂ ದುಡ್ಡು ನಾನು ಹೊಂದಾಣಿಕೆ ಮಾಡ್ತೇನೆ, ಅಂತಹ ಪೇರೆಂಟ್ಸ್ಗೆ ಅವಕಾಶ ಸಿಗಬೇಕು ಅಂತೇಳಿ ನಮ್ಮ ವಿದ್ಯಾನಿಕೇತನದಲ್ಲಿ ಮಕ್ಕಳನ್ನು ಸೇರಿಸಿ ಬೆಳಿಗ್ಗೆ ತಾಯಿ ತಂದೆಯವರಿಗೆ ವರ್ಕಿಂಗ್ ಲೇಡೀಸಿಗೆ ಕಷ್ಟ ಆಗಬಾರ್ದು. ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಸ್ನ್ಯಾಕ್ ಇದೆ. ಮನೆಯಲ್ಲಿ ಏನೂ ಹೋಮ್ವರ್ಕ್ ಮಾಡಲಿಕ್ಕಿಲ್ಲ, ಇಲ್ಲಿಯೇ ಹೋಮ್ವರ್ಕ್ ಮಾಡಿ ಅವರು ಹೋಗಬೇಕು, ಭಾನುವಾರ ಶನಿವಾರ ಮಾತ್ರ. ಈ ಥರದ ಒಂದು ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡಿ ಎಷ್ಟೊಂದು ಹಳ್ಳಿಯ ಮತ್ತು ವಿಶೇಷವಾದಂಥ ಸವಲತ್ತು ಇಲ್ಲದಂಥ ಮಕ್ಕಳನ್ನು ನಮ್ಮಲ್ಲಿಗೆ ಕಳಿಸಿ ಯಶಸ್ಸು ಕಂಡಿದ್ದಾರೆ. ಒಂದು ದೃಷ್ಟಿಯಲ್ಲಿ ನಮಗೆ ಈಗ ಎಲ್ಲ ಶಾಲೆಗಳಿಗೆ ಒಂದು ಮಾಡೆಲ್ ಥರ ನಮ್ಮ ಈ ಸಂಸ್ಥೆ ಇವತ್ತು ಎಲ್ಲ ಕಡೆ ಇವತ್ತು ಬಾಕಿ ಇದರ ಸಂಸ್ಥೆಗಳು ಕೂಡ ಇವು ನಮ್ಮನ್ನು ಒಂದು ಅಡಾಪ್ಟ್ ಮಾಡುವಂತಹದ್ದು, ನಮ್ಮನ್ನು ಅನುಸರಿಸುವಂತ ಒಂದು ಮಟ್ಟಕ್ಕೆ ನಾವು ಬಂದಿದ್ದೆ ಅನ್ನತಕ್ಕಂಥ ಹೆಮ್ಮೆ ಇದೆ. ಈಗ ಸರ್ ಹೇಳೋದಕ್ಕೆ ಒಂದೇನಂದ್ರೆ, ಒಂದು ಕಾನ್ಸೆಪ್ಟ್ ಅಂದ್ರೆ ಈಗ ಚೆಂಡೆ ಅದು ನಮ್ಮ ಭಾರತೀಯ ಕಲೆ, ಮತ್ತೆ ನಾವು ವೀರಗಾಥ ಅಂತ ಮಾಡಿದ್ದೇವೆ. ಶಿವಾಜಿ ಯಾಕೆ ಅಂದ್ರೆ ಒಂದು ಅವನ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ಅದರಿಂದಾಗಿ RSS ಗೆ 100 ವರ್ಷ ಅದನ್ನು ತಂದಿದ್ದೇವೆ. ಮೋದಿ ಅವರನ್ನು ತಂದಿದ್ದೇವೆ. ಅದ ನಂತರ ಹೌದು ಒಂದೇ ಭಾರತ್ ಒಂದೇ ಮಾತರಂ, ಮತ್ತೆ ಸಿಂಧೂರು ಆಪರೇಷನ್, ಅದು ಸಿಂಧೂರು. ಅದ್ರ ಜೊತೆಗೆ ಸಾಲುಮರ ತಿಮ್ಮಕ್ಕ ಅವರಿಗೆ ಒಂದು ಅರ್ಪಣೆ ಮಾಡ್ಲಿಕ್ಕಾಗಿ ನೇಚರ್ನ ಒಂದು ಸಾಂಗ್ ಅಂತ ತಂದಿದ್ದೇವೆ. ಸೊ ಇದು ಯಾಕೆಂದ್ರೆ ಪ್ರತಿಯೊಂದು ಐಟಮ್ ಕೂಡ ಕೇವಲ ಮನರಂಜನೆ ಮಾತ್ರ ಅಲ್ಲ, ಅದು ಅದರ ಜೊತೆಗೆ ಒಂದು ಸಮಾಜಕ್ಕೆ ಮೆಸೇಜ್ ಹೋಗ್ಬೇಕು. ಸೊ ಒಂದು ಮಾಡಿದಾಗ ಆಪರೇಷನ್ ಸಿಂಧೂರು ಮಾಡಿದಾಗ ಏನಾಗ್ತದೆ, ನಾವೀಗ ನೇಚರ್ ನಾವು ಸಾಂಗ್ ಹಾಕಿದಾಗ ಏನಾಗ್ತದೆ, ಬೀಡ್ಸ್ ಹಾಕಿದಾಗ ಏನಾಗ್ತದೆ, ವೀರ್ಗಾಥ ಮಾಡಿದಾಗ ಏನಾಗ್ತದೆ, ಪ್ರತಿಯೊಂದರಲ್ಲಿ ಕೂಡ ಒಂದು ಮೆಸೇಜ್ ಸಿಗ್ಬೇಕಲ್ಲಿ, ಕೇವಲ ಮನರಂಜನೆ ಮಾತ್ರ ಅಲ್ಲ. ಹಾಗೆ ಆ ದೃಷ್ಟಿಯಿಂದ ನಾವು ಮಾಡುವಂಥದ್ದು. ಈಗ PUC ಇವರು ಪ್ರಕಾಶ್ ನಾಯ್ಕ ಅವರ ಟೀಮ್ ಏನಿದೆ, ಗಣಪತಿ ಇಲ್ಲಿ ಕೂಡ ಏನು ಯೋಚನೆ ಮಾಡೋದು ಗೊತ್ತಾ ನಿಮ್ಗೆ, ಗಣಪತಿ ಇದಕ್ಕೆ ನಮ್ಮ ಆರಂಭದಕ್ಕೆ ಎಲ್ಲದಕ್ಕೆ ಮೊದಲು ಗಣಪತಿ, ಅದಕ್ಕೆ ಮೊದಲು ಗಣಪತಿ ಅಂತ ತಂದೇವು. ಇಲ್ಲಿ ಗಣಪತಿ ಅಂತ ಒಂದು ಒಳ್ಳೆ ಗಣಪತಿ, ಇದರಲ್ಲಿ ಏನಂದ್ರೆ 350 ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ ಇಡೀ ಗ್ರೌಂಡ್ ಇದಕ್ಕೆ ಯೂಸ್ ಆಗ್ತದೆ. ಈ ಗ್ರೌಂಡ್ ನ ಪ್ರತಿಯೊಂದು ಭಾಗ ನೋಡಿ, ಇಲ್ಲಿ ಅದು ಬರ್ತಾ 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 ಇದಾಗ್ತದೆ. ನಮ್ಮ ಒಬ್ರು ಟೀಚರ್ ಇದ್ದಾರೆ ಕಲಾವತಿ ಅಂತ ಹೇಳ್ಕೊಂಡು, ಅವರ ಒಂದು ಟೀಮು 10ನೇ ಕ್ಲಾಸ್ನ ಹೆಚ್ಚಿನ ಟೀಚರ್ಸ್, 9ನೇ ಕ್ಲಾಸ್ ಟೀಚರ್ಸ್ ಎಲ್ಲ ಇದರಲ್ಲಿದ್ರು.
ಸೊ ಅವ್ರದ್ದು ಇದು ಐಡಿಯಾ ಹೇಗೆ ಅಂದ್ರೆ ಇದ್ರಲ್ಲಿ ನೋಡಿ ಸೊಂಡಿಲಲ್ಲಿ ಬರಬೇಕು, ಕಿವಿಯಲ್ಲಿ ಬರಬೇಕು. ಅದಕ್ಕೆ ನಮ್ಮ ಒಬ್ರು ಡ್ರಾಯಿಂಗ್ ಸರ್ ಇದ್ದಾರೆ, ಸುರೇಶ್ ಸತ್ಯನಾರಾಯಣ, ಅವರೆಲ್ಲರಿಗೆ ಏನ್ ಮಾಡ್ತಾರೆ, ಇದನ್ನು ಹೇಗೆ ತರಬೇಕು ನೋಡಿ. ಇಲ್ಲಿ ದೀಪ ಬಂತು, ಇಲ್ಲಿ ದೀಪ ಫಸ್ಟ್ ಕಾಣ್ಲೇ ಇಲ್ಲ, ದೀಪ 2 ಕಿಸೆ ಒಳಗಿರ್ತದೆ. ಅವ್ರು ಬರ್ಬೇಕಾದ್ರೆ ಗೆರಟೆಯಲ್ಲಿ ಬಿಡ್ಕೊಂಡು ಬರ್ತಾರೆ. ಗೆರಟೆ ಏನ್ ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಶಾರದೆ ಮತ್ತು ವೀಣೆ, ಗಣಪತಿ ಆಯ್ತು, ವೀಣೆ ಆಯ್ತು. ಯಾಕಂದ್ರೆ ಶಾರದೆ ಜೊತೆ ವೀಣೆ ಇದೆ. ಶಾರದ ನಮ್ದೇ ಒಂದು ಶಾಲೆಯ ಹೆಸರು. ಹೌದು. ಅದ್ ನಂತರ ಈ ಶಾರದ ವೀಣೆ ಇದಕ್ಕೆಲ್ಲ ಮೂಲ ಯಾವುದು? ಭೂವರಾಹ. ವೇದಿಕೆ ಹೆಸರು ಭೂವರಾಹ, ನಮ್ಮ ಪುರಾಣಿಕರ ಫುಲ್ ಹೆಸರು ಮಜೂರ್ ಭೂವರಾಹ. ಅದನ್ನು ತಂದು ಅವರ ಮುಖವನ್ನು ತರಲಿಕ್ಕೆ ಕೂಡ ಅದು ಫಾರ್ಮೇಶನ್ ಆಗೋದು ನೋಡಿ. ಈಗ ನೋಡಿ, ಒಂದು ನೇರವಾಗಿ ಬರಲಿಲ್ಲ, ಒಮ್ಮೆ ಕಿವಿ, ಒಮ್ಮೆ ಭುಜ, ಒಮ್ಮೆ ಇದರ ಶೋಲ್ಡರ್. ಕೊನೆಯವರೆಗೂ ಇದನ್ನು ನಮಗೆ ತೋರಿಸಲೇ ಇಲ್ಲ. ಅಲ್ಲ, ಇದನ್ನು ರಿಹರ್ಸಲ್ಗೂ ತರಲಿಲ್ಲ ನಾವು, ಎಲ್ಲಿಯೂ ಇಲ್ಲ. ಸ್ಟೇಜ್ ನಲ್ಲಿ ನೋಡಿಯೇ ಗೊತ್ತು, ಎಲ್ಲೂ ತರಲಿಲ್ಲ ನಾನು. ನೋಡಿ ಭೂವಾರ ಆದದ್ದು ಇವರಿಗೆ ಅದನ್ನು ತೋರಿಸಲೇ ಇಲ್ಲ. ಸಾಮಾನ್ಯವಾಗಿ ರಿಹರ್ಸಲ್ಗೆ ತೋರಿಸ್ತೇವೆ. ಸರಿಗೆ ಹೇಗಾಯ್ತು ಅವಾಗ ನೋಡಿದಾಗ? ಶಾಕ್ ಆಯ್ತು. ಅಲ್ಲ, ಶಾಕ್ ಆಯ್ತು. ಮತ್ತೆ ನನ್ನ ಪ್ರೊಜೆಕ್ಷನ್ ನನ್ನ ಜೀವಮಾನದಲ್ಲಿ ಇಲ್ಲ, ಅದಕ್ಕೆ ಪ್ರೀತಿ ಅವ್ರೇನಾದ್ರು ಹೇಳಿದ್ರೆ ಮತ್ತೆ ನಮಗೆ ಅವ್ರು ಹೇಳಿದ್ದನ್ನ ನಾವು ಮಾಡಿದ್ರೆ ಆಗ್ತದೆ. ಡ್ಯಾನ್ ಅಂದ್ರೆ ನಿಮ್ಗೆ ಹೇಳಿದ್ದೇನೆ, ನೀವು ಅದನ್ನ ಯಾಕೆ ಅಷ್ಟು ಮಾಡಬೇಕು ಅಂತ ದಯಾನಂದ್ ಸರ್ ಆಗ್ಲಿ ನಾನಾಗ್ಲಿ ಅದಕ್ಕೆ ಎದುರು ಬರುದಲ್ಲ. ನನ್ನ ಅಲ್ಲಿಯ ಟೀಚರ್ಸ್ಗಳು, ಈಗ ಸರ್ ಈ ವರ್ಷಕ್ಕೆ ಅವರು 80ಕ್ಕೆ ಎಂಟರ್ ಆಗ್ತಾ ಇದ್ದಾರೆ. ಸೊ ನನ್ನ ಟೀಚರ್ಸ್ನವರು ಒಟ್ಟು ಸೇರಿ, ಅಲ್ಲಿ ನನ್ನ ಕ್ರಾಫ್ಟ್ ಅಂಡ್ ಆರ್ಟ್ ಟೀಚರ್ ಇದ್ದಾರೆ ಸತ್ಯನಾರಾಯಣ್ ಭಟ್ರು, ಸುರೇಶ್ ಸರ್ ಇದ್ದಾರೆ, ಬಾಕಿ ಎಲ್ಲ ಟೀಚರ್ಸ್ನವರು ಒಟ್ಟು ಸೇರಿ ನಾವು ಸರಿಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರೂ ನಾವೊಂದು ತೋರಿಸ್ಬೇಕು, ಅರ್ಪಣೆ ಮಾಡಬೇಕು ಅಂತೇಳಿ ಅವ್ರದ್ದೊಂದು ಆಸೆ. ನಾನು ಅವ್ರಿಗೆ ಹೇಳಿದ್ದೇನೆ, ಮಗನಾಗಿ ನನಗೆ ಗೊತ್ತುಂಟು ತಂದೆ ಅವ್ರದ್ದು ಫೀಲಿಂಗ್ ಹೇಗೆ ಅಂತೇಳಿ. ಅವರಿಗೆ ಇದನ್ನು ನೋಡಿದ ಕೂಡಲೇ ಅಫ್ಕೋರ್ಸ್ ಅವರಿಗೊಂದು ಪ್ರೀತಿ ಇರ್ತದೆ, ನನ್ನನ್ನು ಇಷ್ಟೆಲ್ಲ ಜನ ಮಕ್ಕಳಾಗ್ಲಿ ಸಿಬ್ಬಂದಿಗಳಾಗಿ ಪ್ರೀತಿ ಮಾಡ್ತಾರೆ ಅಂತ ಒಂದು ಆಸೆ ಉಂಟು. ಆದ್ರೆ ಹಿ ವಿಲ್ ಕ್ರಿಂಜ್, ಅಂದ್ರೆ ಅಯ್ಯೋ ಇದು ನನಗೆ ಐ ಡೋಂಟ್ ಲೈಕ್ ಸಚ್ ಥಿಂಗ್ಸ್. ಹೀಗೆ ಓವರ್ಲಿ ಪ್ರೊಜೆಕ್ಷನ್ ಆಗುದು ಅವರಿಗೆ ಇಷ್ಟ ಆಗುದಿಲ್ಲ. ಅದಕ್ಕೆ ನಾವು ಎಲ್ಲರಿಗೂ ಕೃತಜ್ಞತೆ ಭಾವನೆ ಇರುತ್ತಲ್ಲ ಸರ್. ಯಾಕೆ ನಾವು ವಿದ್ಯಾರ್ಥಿಗಳಿಗೆ ಇಷ್ಟು ವರ್ಷ ಕಲಿತಿದ್ದೀವಿ ಅಂತ ಬಂದಾಗ, ಇವನ್ ಸಿಬ್ಬಂದಿಗಳಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ, ತಮ್ಗೆ ಇಲ್ಲ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಗೌರವ ಇರುತ್ತೆ, ಸಾರ್ಥಕತೆ ಇರುತ್ತೆ. ಗೆಸ್ಟ್ ಗಳನ್ನು ಕರಿತೇವೆ, ನಾವೆಣಿಸೋದು ಗೆಸ್ಟ್ ಗಳು ಕರೆದಾಗ ಪುರಾಣ ಇಂಟರ್ವ್ಯೂ ಮಾಡಿದ್ದು. ಅವ್ರು ಹೋಗಿ, ಸರ್ ನೀವು ನಮ್ಗೆ BSc ಅಲ್ಲಿ ಪಾಠ ಮಾಡಿದ್ದಾರೆ ಸರ್, ಅಷ್ಟು ಹೇಳಿದ ನಂತರ ನಾನು ಅವ್ರ ಚೇಂಬರ್ ಹೊರಗೆ ಬರ್ತೇನೆ. ಅಲ್ಲಿ ಗೊತ್ತಾಗ್ತದೆ ಅಂದ್ರೆ ಯು ಆರ್ ಸ್ಟೂಡೆಂಟ್ ಅಂತ ಹೇಳಿಕೊಂಡು. ಅಥವಾ ನಮ್ಮ ಹಳೆ ವಿದ್ಯಾರ್ಥಿ ಬಂದಾಗ ಕೂಡ ಪುರಾಣಿ ಸರ್ ಅವ್ರು ನಮಗೆ ಆರಂಭದಲ್ಲಿ ಇದ್ರು, ಈಗ ಒಂದು 33 ವರ್ಷದ ಹಿಸ್ಟ್ರಿ ಇದ್ದ ಕಾರಣ ಅವರೆಲ್ಲ ಒಳ್ಳೊಳ್ಳೆ ಪ್ರೊಫೆಷನಲ್ ಇದ್ದಾರೆ, ನೆನಪಿರ್ತದೆ. ಯಾಕಂದ್ರೆ ಅವರು ಆರಂಭದಲ್ಲಿ ಇದ್ದದ್ದು, ಅದ ನಂತರ ಅದನ್ನ ಮಾಡುದು. ಇವತ್ತು ಈ ಸಲ 80 ಆದಾಗ 81 ಮನುಷ್ಯನ ಒಂದು ಇದರಲ್ಲಿ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ. ಅದನ್ನು ಹೇಗೆ ಮಾಡುವ ಒಂದು ಯೋಚನೆ ಮಾಡಿದಾಗ ಈ ತರ. ಬಟ್ ಅವ್ರಿಗೆ ಗೊತ್ತಾಗಬಾರ್ದು ಏನು ಮಾಡುದು. ನಿಮ್ಗೊಂದು ವಿಷಯ ಹೇಳ್ತೇನೆ, ಇನ್ನೊಂದು ರಿಹರ್ಸಲ್ ಇತ್ತು, ರಿಹರ್ಸಲ್ ಇವರು ಕೂತಿದ್ರು ಸಂಜೆ ರಾತ್ರಿ, ಅವರಿಗೆ 80 ಬಂತು. ಹಿಂದೆ ಅದು ಯಾಕೆ ಬರ್ಲಿಲ್ಲ ಅಂದ್ರೆ, ನೀವು LED ಅಲ್ಲಿ ತೋರಿಸಿದ್ರೆ ಮಾತ್ರ ಅದರ ಓವರ್ ಇದರಲ್ಲಿ ನಾವು ಡ್ರೋನ್ ಅಲ್ಲಿ ತೆಗಿತೇವಲ್ಲ, ಆ ಪಿಕ್ಚರ್ ಹೀಗೆ ಬಂದಾಗ ಮಾತ್ರ ಭೂಹಾರ ಗೊತ್ತಾಗುದು. ಅದು ನೀವು ಸಾಮಾನ್ಯವಾಗಿ ನೋಡಿದ್ರೆ ಭೂಹಾರ ಗೊತ್ತಾಗುದಿಲ್ಲ, ನೆಲದಲ್ಲಿ ನೋಡಿದ್ರೆ ಗೊತ್ತೇ ಆಗುದಿಲ್ಲ, ಅದ್ರ ಏರಿಯಲ್ ವ್ಯೂ ಗೊತ್ತಾಗ್ತದೆ. ಆ ದಿನ ಅವರು ಕೂತಿದ್ರು, ಕೂತು 80 ನೋಡಿದ್ರು, ಏನು ಅಂತ ಗಮನಿಸಲಿಲ್ಲ, ಕೇಳಲಿಲ್ಲ ನನಗೆ. ಅದ ನಂತರ ಮರುದಿನ ಅವ್ರಿಗೆ ಕರೆಕ್ಟ್ ಗೊತ್ತಾಯ್ತು, ಅಲ್ಲಿ ಭೂವರಹ ಫಾರ್ಮೇಶನ್ ಆಗ್ತಾ ಉಂಟು, ಅಲ್ಲಿ ಒಂದೊಂದೇ ನನ್ನ ದೇಹದ ಭಾಗಗಳು ಜೋಡಣೆ ಆಗ್ತಾ ಉಂಟು, ಕೊನೆಗೆ ಮುಖವಂತ ಮುಖ ತರಿಸಲಿಲ್ಲ, ಅಲ್ಲಿವರೆಗೆ ಗೊತ್ತಾಗ್ಲಿಲ್ಲ ಎಲ್ಲ ಭಾಗಗಳು ಉಂಟು. ಮಾತಾಡ್ತಾ ಇದ್ರು, ನಾನಾಗ ಹೇಳಿದೆ, ಅವರು ಅರುಣ್ ಶ್ಯಾಮ್ ಅವರು ಬಂದಿದ್ರು, ಇವರಿಬ್ರು ಡೀಪ್ ಏನೋ ಡಿಸ್ಕಷನ್ ಆಗ್ತಾ ಉಂಟು. ನಾನು ಅವ್ರ ಹತ್ರ 1 ನಿಮಿಷ ನೀವು ಅಲ್ಲಿ ಎದುರು ನೋಡಿ ಅಂತೇಳಿ ಒಮ್ಮೆ ತೋರಿಸ್ಬೇಕಾದ್ರು, ಇದು ನನ್ನ ಮುಖ ಅಂತ. ಬಹಳಷ್ಟು ಸರ್ಪ್ರೈಸ್ ಕೂಡ ಸರಿಗೆ. ಅಂಡ್ ನಿಜವಾಗ್ಲೂ ಯಾಕಂದ್ರೆ 80 ವರ್ಷ ಅವರು ಶಿಕ್ಷಣ ಕ್ಷೇತ್ರಕ್ಕೆ, ಜೊತೆಗೆ ನಮ್ಮ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಸರ್ ಕೊಟ್ಟಿರುವಂತಹ ಕೊಡುಗೆ ಅತ್ಯದ್ಭುತವಾಗಿರುತ್ತದೆ. ನಮ್ಮ ಕರಾವಳಿ ಭಾಗಕ್ಕೆ, ನಮ್ಮ ನಾಡಿಗೆ ನಿಜವೂ ಕೂಡ ಹೆಮ್ಮೆ ಇದೆ. MB ಪುರಾಣಿಕ್ ಸರ್ ಅವರ ಸಾಧನೆಯ ಬಗ್ಗೆ ಅವರ ಕಾರ್ಯಕ್ರಮ ಕೂಡ ಮುಂದೆ ನಾವು ಕೂಡ ಮಾಡುವಂತದ್ದು ನಮ್ಗೆ ಭಾಗ್ಯ ಸಿಗ್ಲಿ, ಮಾಡ್ತೀವಿ. ಅಲ್ಲ, ನಿಮ್ಮ ಒಂದು ಜೀವನ
ಚರಿತ್ರೆಯ ಬಗ್ಗೆ ಸರ್, ಯಾಕಂದ್ರೆ ನಮಗೂ ಕೂಡ ಒಂದು ಭಾಗ್ಯ, ಯಾಕಂದ್ರೆ ಕರಾವಳಿ ಭಾಗಕ್ಕೆ ಅವರು ಶಿಕ್ಷಣ ಕ್ಷೇತ್ರಗಳಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕೊಟ್ಟಿರುವಂತಹ ಕೊಡುಗೆ, ಅಗಾಧವಾಗಿರುವಂತಹ ಜ್ಞಾನ ಭಂಡಾರ ಎಲ್ಲವೂ ಕೂಡ. ಎಸ್, ಎಂ ಬಿ ಪುರಾಣಿಕ್ ಸರ್ ಅವರು ಅಧ್ಯಾಪಕರಾಗಿಯೂ ಕೂಡ ತದಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಜೊತೆಗೆ ಅದು ಯಶಸ್ಸಿನ ಉತ್ತುಂಗದಲ್ಲಿದೆ ಅಂತ ಬಂದಾಗ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನಾರ್ಜನೆ ಕೊಟ್ಟಿರುವಂತಹ ಒಂದು ವಿದ್ಯಾ ದೇಗುಲ ಅದು. ಸೊ ಹಾಗಿದ್ದಾಗ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಬಹಳಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಸುಂದರವಾಗಿರುವಂತಹ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದ ಒಂದು ನಾವು ಹಿನ್ನೋಟವನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಈಗ ಮತ್ತೊಂದು ಸುಂದರವಾಗಿರುವಂತಹ ದೃಶ್ಯಾವಳಿ ಪ್ರದರ್ಶನ ನೀಡುವಂತಹ ನೋಡಿ, ಆ ಚಿಕ್ಕ ಹುಡುಗಿ ನೋಡಿ, 3ನೇ ಕ್ಲಾಸ್ ಇದ್ದ ಅವಳ ತಾಯಿ ಉಂಟಲ್ಲ, ತಾಯಿ ಬಂದವರು ಅವಳೊಟ್ಟಿಗೆ ಬಂದವರು ಹೋಗ್ತಾನೆ ಇರಲಿಲ್ಲ. 3ನೇ ಕ್ಲಾಸ್ ಹುಡುಗಿ ಬಂದು ಕುತ್ಕೊಂಡವರು ಹೋಗ್ತಾನೆ ಇರಲಿಲ್ಲ, ಅವಳ ಜೊತೆಗೆ ಬರ್ತಾ ಇದ್ರು, ಅವಳ ಜೊತೆಗೆ ಹೋಗ್ತಾ ಇದ್ರು. ತುಂಬಾ ಅವ್ರಿಗೆ ಖುಷಿ ಅದಕ್ಕೆ. ಮತ್ತೆ ಹಾಕ್ಲಿಕ್ಕೆ ಹೆಣ್ಮಕ್ಳನ್ನೇ ಚೂಸ್ ಮಾಡಿರುವಂತದ್ದು ಸರ್. ಅಲ್ಲ, ನಾರಿ ಶಕ್ತಿ. ಹೌದು, ಅಂದ್ರೆ ಅವರು ಕೂಡ ಈಕ್ವಲಿ, ಅಂದ್ರೆ ಗಂಡು ಮಕ್ಕಳು ಅವರು ಕೂಡ ಇದಿರ್ತಾರೆ. ಈಗ ನೋಡಿ, ನಮ್ಮ ಈ ಸಲ ನೋಡಿರ್ಬೋದು. ಸೊ ಹಲವು ಕಡೆ ಅವರ ಹೇಗೆ ಹತ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೊಫೆಷನಲ್ಸ್ಗಳ ಆ ರೀತಿ ಎಲ್ಲ ಕೂಡ ಇದಿದೆ. ಅದೇ ನಾವು ನೋಡಿದ್ವಿ, ಇದರಲ್ಲಿ ಹತ್ತುವಾಗ ಹೇಗ್ತಾರೆ, ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಹಳ್ಳಿ ಹತ್ತಾಗಿದೆ. ಇದ್ರ ನೆಕ್ಸ್ಟ್ ವರ್ಷ ನೋಡಿದ್ರೆ ಅವ್ರು ಉಲ್ಟವಾಗಿ ಹತ್ತಾರೆ. ಅದರಲ್ಲಿ ಶಾರದಾ ಬಿ ಕಾಲೇಜಿನ ಮಕ್ಕಳು, ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಅದರಲ್ಲಿದ್ದಾರೆ. ಇವರೆಲ್ಲ ಏನಂದ್ರೆ ನಮ್ಮ ಹೈಸ್ಕೂಲ್ ಮತ್ತೆ PUC ವಿದ್ಯಾರ್ಥಿಗಳಿದ್ದಾರೆ. ಆಯ್ತಾ, ಇದು ಪ್ರಾಕ್ಟೀಸ್ ಆಗ್ತಾ ಇತ್ತು. ಪುಟ್ಟ ಮಕ್ಕಳು ನೋಡಿ ಅಂತ ಎಷ್ಟು ಎಂಜಾಯ್ ಮಾಡ್ಕೊಂಡು. ಇದೇ ಬಹುಶಃ ತಂದೆ ತಾಯಿಯವರಿಗೆ ಇಷ್ಟ ಅಲ್ವಾ, ಮಕ್ಕಳು ಇಷ್ಟು ಅವರು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ನನ್ಗೂ ಕೂಡ ಶಾಕ್ ಆಗ್ತದೆ ಅಂತ ಬಂದಾಗ ಅವರ ತಂದೆ ತಾಯಿಗೆ ಇಷ್ಟು ಖುಷಿಯಾಗಿರ್ಬೇಡ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳು ಇಷ್ಟು ಆಕ್ಟಿವ್ ಆಗಿರ್ತಾರೆ ಅಂತ ಬಂದಾಗ ಅದೊಂದು ಪ್ರೌಡ್ ಫೀಲ್. ಬೇರೆ ಕಡೆ 1-2 ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದವರು ಇರ್ತಾರೆ. ಇದು ಹಾಗಲ್ಲ, ಇಷ್ಟೊಂದು ಮಕ್ಕಳು. ಆಸನದ ಮೂಲಕ ಫಾರ್ಮೇಶನ್ ಇದು. ಅಲ್ಲಿ ಆಸನ ಇದೆ, ಚಕ್ರಾಸನ ಇದೆ, ಪದ್ಮಾಸನ ಇದೆ. ಕೇವಲ ನಿಲ್ಲುವುದು ಮಾತ್ರ ಅಲ್ಲ, ಅಲ್ಲಿ ಒಂದು ಯೋಗದ ಆಸನದ ಒಂದು ಭಂಗಿ ಬರ್ತದೆ. ಹಿಂದ್ಗಡೆ ನೋಡಿ ಮೈಸೂರಿನ ಅರಮನೆ ಇದೆ. ನಾವು ನೋಡಿ, ಮೊದಲ ವರ್ಷಕ್ಕೆ ನಾವು ಇದನ್ನು ಮಾಡಿದ್ದೇವೆ, ಅಯೋಧ್ಯೆಯ ಶ್ರೀರಾಮನ ಇದು ಮಾಡಿದ್ದೇವೆ. ಮತ್ತೊಂದು ವರ್ಷಕ್ಕೆ ಕಾಂತಾರ ದೊಡ್ಡ ಇದನ್ನು ಹಾಕಿದ್ದೇವೆ, ಕಾಂತಾರ ವೈಭವ ಅಂತ ಮಾಡಿ. ಸೊ ಈ ವರ್ಷಕ್ಕೆ ಮೈಸೂರಿನ ಅರಮನೆ ಇವರು ರಾಜರು ಬಂದ ಕಾರಣ ಅದನ್ನು ಮಾಡುವಂತ ಪ್ರಯತ್ನ ಮಾಡಿದ್ದು. ಹಾಗೆ ನೋಡಿ, ಅಲ್ಲಿ ನೋಡಿ, ಅವರು ಒಂದು ಕಾಲಲ್ಲಿ ಬ್ಯಾಲೆನ್ಸ್, ಒಂದು ಕಾಲಲ್ಲಿ ಮತ್ತೆ ಪೂರ್ತಿ ದೇಹದ ಭಾರ ಒಂದು ಬದಿಗಿದಿರ್ತದೆ. ಇದು ಸ್ವಲ್ಪ ಯದುವೀರ್ ಸರ್ ಅವರು ಬೇಗ ಬಂದ್ರು ಅಂತೇಳಿ, ಅಂದ್ರೆ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು ಅಂತೇಳಿ ಈ ವರ್ಷ ನಮ್ಮದು 1 hour ನಾವು ಬೇಗ ಮಾಡಿದ್ವಿ. ಇಲ್ಲದ್ರೆ ಇದನ್ನು ನಾವು ಜನರಲಿ ಸ್ಟಾರ್ಟ್ ಮಾಡೋದು 5:15ಗೆ ಸ್ಟಾರ್ಟ್ ಮಾಡ್ತೇವೆ. 6 ಗಂಟೆ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಕತ್ಲಾಗ್ಬೇಕಾದ್ರೆ ಆ ಲೈಟ್ ಇಫೆಕ್ಟ್ ಇನ್ನೂ ಸುಂದರವಾಗಿ ಕಾಣ್ತದೆ. ಆದ್ರೆ ಬಟ್ ವಿ ಹ್ಯಾಡ್ ಟು, ಇದೆಲ್ಲದಕ್ಕೆ ನನಗೆ ಇನ್ನೂ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿದ್ದು ಅಂತ ಹೇಳಿದ್ರೆ ನಮ್ಮ MLA ಅವರಾದ ಹರೀಶ್ ಪೂಂಜಾಣ್ಣ ಅವರು. ಯಾಕಂದ್ರೆ ನಾನು ಯದುವೀರ್ ಸರ್ ಅನ್ನ ಭೇಟಿಯಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಕರಿಬೇಕು ಅಂತೇಳಿ ಹೋದಾಗ ಡೇಟ್ಸ್ ವ ಕ್ಲಾಶಿಂಗ್. ನಮ್ಗೆ 29ನೇ ತಾರೀಕು ನವೆಂಬರಿಗೆ ಆಗುದಾ, ಇಲ್ಲ ಇವತ್ತಿಗೆ 7ನೇ ತಾರೀಕಿಗೆ ಆಗುದಾ? 7ನೇ ತಾರೀಕಿಗೆ ಆದ್ರೆ ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ವಿಚ್ ಇಸ್ ನಮ್ಮ ಹರೀಶ್ ಅಣ್ಣನ ಊರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ನಾವು ಹೇಗೆ ಕೋಆರ್ಡಿನೇಟ್ ಮಾಡುದು? ಸೊ ಯದುವೀರ್ ಸರ್ ಹೇಳಿದ್ರು, ನೀವಿಬ್ರು ಮಾತಾಡ್ಕೊಂಡು ನೋಡ್ಕೊಳ್ಳಿ, ನಾನು 2ಕ್ಕೂ ಬರ್ಲಿಕ್ಕೂ ಸಿದ್ಧ ಅಂತ ಅವ್ರು ಹೇಳಿದ್ರು. ಆಗ ಹರೀಶ್ ಅಣ್ಣ ನಾವು ಕುತ್ಕೊಂಡು ವಿ ಪ್ಲಾನ್ ಡೇಟ್, ಇದನ್ನು ಹೇಗೆ ಮಾಡೋದು ಅಂತ ಹೇಳಿ. ಸೊ ಅವರು ಮಕ್ಕಳು ಇದ್ದಾರೆ ನಮ್ಮಲ್ಲಿ, ಹರೀಶ್ ಅಣ್ಣನ ಮಕ್ಕಳು ನಮ್ಮಲ್ಲಿ ರಾಜ್ಯಸಭೆಯಲ್ಲಿ ಇದ್ದಾರೆ. ಹಾಗೆ ನೋಡಿ, ಅವರಿದ್ದಾರೆ. ಅವರ ಪಾರ್ಟಿಸಿಪೇಷನ್ ಕೂಡ ಇದೆ, ಮಕ್ಕಳ ಪಾರ್ಟಿಸಿಪೇಷನ್ ಇದೆ. ಸುಂದರವಾಗಿರುವಂತಹ ಒಂದು ಕಾರ್ಯಕ್ರಮ ಶಾರದಾ ವಿದ್ಯಾಲಯದಲ್ಲಿ ನಡೆದಿರುವಂತಹ ಹೊನಲು ಬೆಳಕಿನ ಕ್ರೀಡೋತ್ಸವ ನಿಜವಾಗ್ಲೂ ಕೂಡ ಸ್ಫೂರ್ತಿ ನಮ್ಮ ಸಮಾಜಕ್ಕೆ. ನಮ್ಮ ಇಡೀ ನಮ್ಮ ಶಿಕ್ಷಣ ಸಂಸ್ಥೆಗಳು ಏನು ಮಂಗಳೂರಲ್ಲಿ, ಕರಾವಳಿ ಭಾಗದಲ್ಲಿ, ನಾಡಿನಾದ್ಯಂತ ನೋಡುವಂತಹ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಇತಿಹಾಸ ಆಗಿದೆ ನಮ್ಮ ಮಂಗಳೂರಿನ ಶಾರದಾ ವಿದ್ಯಾಲಯ. ಸೊ ಹಾಗಿದ್ದಾಗ ಕೊನೆಯದಾಗಿ ಸರ್, ಏನು ಮುಂದಿನ ಆಲೋಚನೆ ಇದೆ ನಮ್ಮ ಸಮೀರ್ ಸರ್? ಈಗಾಗಲೇ ತಾವು ಎಂಟ್ರಿ ಕೊಟ್ಟು ಬಹಳಷ್ಟು ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅಂಡ್ ಸೌಂಡ್ ಮಾಡಿದಿರಿ. ಎಸ್, ವಾಟ್ ನೆಕ್ಸ್ಟ್? ಕೊನೆಯದಾಗಿ ಸರ್, ವಾಟ್ ನೆಕ್ಸ್ಟ್ ಗಿಂತ ನನ್ನ ಈ ಮಕ್ಕಳಿಗೆ ಈಗ ಒಂದು ಒಳ್ಳೆಯ ಸ್ಫೂರ್ತಿ ಈಗ ಬಂದಿದೆ. ಅವ್ರಿಗೆ ಏನಂತ ಹೇಳಿದ್ರೆ, ಒಂದು
ಕ್ಲಾಸಿನಲ್ಲಿ ಈಗ ನನ್ನಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲೆಲ್ಲ ಒಂದು 8th ಸ್ಟ್ಯಾಂಡರ್ಡ್ ಅಲ್ಲಿ ವಿ ಹ್ಯಾವ್ ಅಬೌಟ್ 200 odd ಸ್ಟೂಡೆಂಟ್ಸ್. ಆ 200 ಸ್ಟೂಡೆಂಟ್ಸ್ ಅಲ್ಲಿ there are about 80 or 90 students are very very good in academics. And they know, they are very focused in life, they know what they want to do, be it in the research field, doctor field or IT field, they know what they want to do and ಅವರು ಅದರಲ್ಲಿ ಹೋಗ್ತಾರೆ. ಬಾಕಿಯ ಒಂದು 20-30 ಜನ ಮಕ್ಕಳು ದೇ ನೋ ವೆರಿ ಕ್ಲಿಯರ್ಲಿ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ನಾನು ಹೋಗ್ತೇನೆ ಅಂತ ಹೇಳಿ ಅವರು ಅದರಲ್ಲಿ ಎದುರಿದ್ದಾರೆ. ಇನ್ನೂ ಇರುವಂತ ಮಕ್ಕಳಿಗೆ ದೇರ್ ಆರ್, ಅಂಡ್ ಇದು ನಾನು ವೈಯಕ್ತಿಕವಾಗಿ ನಾನು ಬೆಳಿಬೇಕಾದ್ರೂ ಸಹ I didn't have, though I am a son of an educationist, I didn't have a clarity in life saying that ನನಗೆ ಫ್ಯೂಚರ್ ಅಲ್ಲಿ, because I have interest in everything. ನನಗೆ ನಾನು ಒಂದು ಕಡೆಯಲ್ಲಿ I want to be a pilot, another ಕಡೆಯಲ್ಲಿ ನನಗೆ I want to be ಹೋಟೆಲ್ ಮ್ಯಾನೇಜ್ಮೆಂಟ್ ತಗೋಬೇಕು ಅಂತ ಆಸೆ, ಇನ್ನೊಂದು ಕಡೆ ನನಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ MBA ಮಾಡಬೇಕು ಅಂತ ಆಸೆ. I was confused in life. ಸೊ ನನ್ನಂಥವ್ರು ಇಲ್ಲಿ ಸುಮಾರು ಜನ ಮಕ್ಕಳು ನನ್ನಲ್ಲಿ ಓದ್ತಾ ಇದ್ದಾರೆ. ಅಂಥವರಿಗೆ ನಾವು ಇಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಾಗ ಅವರಿಗೆ ಒಂದು ಟ್ರಿಗರ್ ಆಗ್ತದೆ. ಸೊ ನಾನು ಯಾವ್ದ್ರಲ್ಲಿ ಒಳ್ಳೇದಿದ್ದೇನೆ, ಅವರಿಗೆ ಒಂದು ಖುಷಿ ಆಗ್ತದೆ, ಒಂದು ಸಂತೋಷ ಆಗ್ತದೆ. ಅವರ ಪೇರೆಂಟ್ಸ್ ಇದನ್ನು ನೋಡ್ಕೊಂಡು, ಅವರ ಫ್ರೆಂಡ್ಸ್ ಅವರೆಲ್ಲ ಇದನ್ನು ನೋಡ್ಕೊಂಡು, ಒಂದು ಫ್ಲಾಟ್ ನಲ್ಲಿ there are students from various institution. ಈ ಹುಡುಗ ಅವನು ಯೂಟ್ಯೂಬಿನ ರೀಲ್ ಅನ್ನು ತೋರಿಸ್ಬೇಕಾದ್ರೆ ಬಾಕಿಯವರು ಇಷ್ಟು ಚಂದ ನೀನ್ ಮಾಡಿದ್ದಿ, ಇಂಥ ಪ್ರತಿಭೆ ನಿನ್ನ ಹತ್ರ ಉಂಟು ಅಂತ ನಂಗೆ ಗೊತ್ತಿರಲಿಲ್ಲ, ವಿತ್ ಸ್ಕೂಲ್ ಆರ್ ಯು ಗೋಯಿಂಗ್, ವೇರ್ ಡಿಡ್ ಯು ಗೆಟ್ ದಿಸ್ ಅಪಾರ್ಚುನಿಟಿ ಹೇಳ್ಬೇಕಾದ್ರೆ ಅವನಿಗೆ ಮುಂದೆ ಫ್ಯೂಚರ್ ಅಲ್ಲಿ ಇನ್ನೊಂದೇನೋ ಮಾಡಬೇಕು ಅಂತ ಒಂದು ಧೈರ್ಯ ಬರ್ತದೆ, ಅದು ಬರ್ತದೆ. ಸೊ ವಿ ಆರ್ ಕ್ರಿಯೇಟಿಂಗ್ ದೀಸ್ ಅಪಾರ್ಚುನಿಟೀಸ್ ಟು ಎವ್ರಿಬಡಿ, ವಿಚ್ ಇಸ್ ವೇರ್ ಸರ್ ಆಲ್ವೇಸ್ ಇಸ್. ಇದು ಈ ವರ್ಷ ಕೊಡಿಯಾಲ್ ಬೈಲಿನ ಈ ಗ್ರೌಂಡ್ ಅಲ್ಲಿ ಆಯ್ತು, ನೆಕ್ಸ್ಟ್ ಇಯರ್ ವಿದ್ಯಾನಿಕೇತನದ ಗ್ರೌಂಡ್ ಅಲ್ಲಿ ಆಗ್ತದೆ. ಸೊ ಪ್ರತಿ ವರ್ಷ ವಿ ಆರ್ ಪ್ಲಾನಿಂಗ್, ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಅಂತೇಳಿ ನಾವು ಮಾಡ್ತೇವೆ. ನೆಕ್ಸ್ಟ್ ಇಯರ್ ಇನ್ನ ಏನು ಪ್ಲಾನ್ ಅಂತೇಳಿ ಇನ್ನೂ ಗೊತ್ತಾಗ್ಲಿಲ್ಲ, ಬಿಕಾಸ್ ವಿ ಆರ್ ಸ್ಟಿಲ್ ಬಾಸ್ಕಿಂಗ್ ಇನ್ ದ ಹ್ಯಾಪಿನೆಸ್ ಅಂಡ್ ಸಕ್ಸಸ್ ಆಫ್ ಈ ಇವೆಂಟ್ ಅಲ್ಲಿ. ದೇವರ ಹತ್ರ ಜಸ್ಟ್ ಇಷ್ಟೇ ಪ್ರೇ ನಾನು ಮಾಡೋದು, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕಿದೆ, ಅವರು ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ, ನನ್ನ ಪೇರೆಂಟ್ಸ್ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನ್ನ ಮ್ಯಾನೇಜ್ಮೆಂಟ್ ಇದಕ್ಕೆ ತುಂಬಾ ಎದುರು ಬಂದು ಇದಕ್ಕೆ ಸುಮಾರು ವಿ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಮನಿ ಇನ್ ಕ್ರಿಯೇಟಿಂಗ್ ದಿಸ್ ಎಂಟೈರ್ ಸೆಟಪ್. ಅಂಡ್ ದಿಸ್ ಸೈಲೆಂಟ್ ಮ್ಯಾನ್ ವಿಲ್ ನಾಟ್ ಥಿಂಕ್ ಟ್ವೈಸ್ ಅಬೌಟ್ ಇದಕ್ಕೆ ಇಷ್ಟೇ ಬಜೆಟ್ ಅಂತೇಳಿ ಅವರು ಮಾಡೋದಿಲ್ಲ. ಮಕ್ಕಳಿಗೆ ಒಳ್ಳೇದಾಗ್ಲಿಕ್ಕೆ ಹಿ ಈಸ್ ರೆಡಿ ಟು ಗೋ ಟೇಕ್ ಎನಿ ಸ್ಟೆಪ್. ಅದನ್ನು ಬಜೆಟ್ ಕಟ್ ಮಾಡ್ಲಿಕ್ಕೆ ನನ್ನ ಸರ್ ಇದ್ದಾರೆ, ಹಿ ವಿಲ್ ಮ್ಯಾನೇಜ್ ಆಲ್ ದ ಅದರ್ ಎಲಿಮೆಂಟ್ಸ್. ಓವರ್ ಆಲ್ ವಿ ಆರ್ ಹ್ಯಾಪಿ ದಟ್ ದಿಸ್ ಇಸ್ ಟ್ರಾನ್ಸ್ಫಾರ್ಮ್ಡ್ into a good event. Future ಅಲ್ಲಿ let's see how we will take. Thank you sir, thank you so much. ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. Thank you sir. And yes sir, last ಕೊನೆ ರಿಯಾಕ್ಷನ್ ಸರ್ ಏನು ನೋಡಿ, ಇದು ಕ್ರೀಡೋತ್ಸವಕ್ಕೆ ಈಗ ಪುರಾಣಿಕ್ ಸರ್ ಅಧ್ಯಕ್ಷರಾಗಿ, ಅವರು ಇದು ನಮ್ಮ ಟ್ರಸ್ಟಿ ಮತ್ತು ಇದರಾಗಿ, ಈಗ ನಾನು ಏನಂದ್ರೆ ಒಬ್ಬ ರೆಪ್ರೆಸೆಂಟೇಟಿವ್ ಅಷ್ಟೇ, ಬಟ್ ಇಟ್ಸ್ ಎ ಟೀಮ್ ವರ್ಕ್. ಯಾಕಂದ್ರೆ ಟೀಮ್ ವರ್ಕ್ ಯಾಕಂದ್ರೆ ಅದು ನಮ್ಮ ಪ್ರಿನ್ಸಿಪಾಲ್ಗಳಿರ್ಬೋದು, PUC ಇರ್ಬೋದು, ವಿದ್ಯಾನಿಕೇತನ ಇರ್ಬೋದು, ನಮ್ಮೊಂದು ಟೋಟಲ್ ಶಾರದಾ ಗ್ರೂಪ್ ಇನ್ವಾಲ್ವ್ ಆಗ್ತಿದೆ. ಅಂದ್ರೆ ಅಲ್ಲಿ ಕೂಡ ಹಾಗೆ ಇಂಡಿವಿಜುವಲ್ ಕೊಟ್ಟಾಗ ಕೂಡ ಅಲ್ಲಿ ಅವರವ್ರು ಚರ್ಚೆ ಮಾಡ್ತಾರೆ. ಅಲ್ಟಿಮೇಟ್ಲಿ ಹೇಗಿರ್ತದೆ ನಮ್ಮ ಟೀಚರ್ಸಿಗೆ ನನ್ನ ಪ್ರೋಗ್ರಾಮ್ ಚೆನ್ನಾಗಿ ಬರ್ಬೇಕಂತ ಹೇಳ್ಕೊಂಡು, ಆ ಚೆನ್ನಾಗಿ ಬರ್ಬೇಕಂದ್ರೆ ಅವ್ರು ಹಗಲ್ ರಾತ್ರಿ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಕಾಸ್ಟ್ಯೂಮ್ ಕಲರ್ ಹೇಗೆ, ನಾನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಎಲ್ಲವನ್ನ ಕೂಡ ಥಿಂಕ್ ಮಾಡ್ತಾರೆ. ಸೊ ಆ ತರ ಥಿಂಕ್ ಮಾಡದ ಕಾರಣ ಒಂದು ಅವರ ಬೌದ್ಧಿಕ ಮಟ್ಟ ಬೆಳೀತದೆ. ಎರಡನೇ ಅಂದ್ರೆ ಇಟ್ ಈಸ್ ಎ ಪ್ರೋಗ್ರಾಮ್ ಆಗಿ ಒಬ್ಬರು ನೀವು ಹೇಳಿದ ಹಾಗೆ ಅವರಿಗೆ ಕೂಡ ತುಂಬಾ ಜನ ಅಪ್ರಿಶಿಯೇಟ್ ಮಾಡಬೇಕು. ಹಾಗೇನಾಗುತ್ತೆ ಅಂದ್ರೆ ಏನೋ ಅವ್ರು ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಸೊ ನೀವು ಏನು ಮಕ್ಕಳು ಹೇಗೆ ಐ ಕ್ಯಾನ್ ಡೂ ಇಟ್ ಅಂತ ಹೇಳುವಾಗ ಟೀಚರ್ಸ್ಗೆ ಬರ್ತದೆ. ಸೊ ನನ್ನಲ್ಲಿ ಕೂಡ ಪ್ರತಿಭೆ ಇದೆ, ನಾನು ಕೂಡ ಕೆಪಬಲ್ ಆಫ್ ಅಕ್ಸೆಪ್ಟಿಂಗ್ ಎನಿ ಚಾಲೆಂಜಸ್ ಮಾಡಬಹುದು ಅಂತ ಹೇಳ್ಕೊಂಡು. ಸೊ ಆ ರೀತಿಯಲ್ಲಿ ನಾನು ರೆಪ್ರೆಸೆಂಟೇಟಿವ್ ಬಂದ್ರು ಕೂಡ ಇಸ್ ಎ ಟೋಟಲ್ ಟೀಮ್ ವರ್ಕ್ ಆಫ್ ಶಾರದಾ ಫ್ಯಾಮಿಲಿ. ಸೊ ಅದು ಅಟೆಂಡರ್ ಇರ್ಬೋದು, ವಾಚ್ಮನ್ ಇರ್ಬೋದು, ಅಲ್ಲಿಂದ ನಮ್ಮ ಮ್ಯಾನೇಜ್ಮೆಂಟ್ ವರೆಗೆ. ಸೊ ಯಾಕಂದ್ರೆ ಖರ್ಚು ಅನ್ನುವಂಥ ಖಂಡಿತ ಇದೆ, ಇಲ್ಲ ಅಂತಲ್ಲ. ಲೈಟಿಂಗ್ ಇರ್ಬೋದು, ನಮ್ಮ ಮೈಸೂರಿನ ಅರಮನೆ ಇರ್ಬೋದು, ಮತ್ತೆ ಆಸನ ವ್ಯವಸ್ಥೆ ಇರ್ಬೋದು, ಸ್ಟ್ರಕ್ಚರ್ ಎಲ್ಲದಕ್ಕೂ ಇರ್ಬೋದು, ಅದು ಸೌಂಡ್ ಇರ್ಬೋದು, ನಮಗೆ ನಾಗರಾಜ್ ಅಂತ ಸ್ಪಂದನ ಎಲ್ಲರದ್ದು ಕಾಪರೇಟರ್ ಇದೆ, ಮುಖ್ಯವಾಗಿ ನಿಮ್ದು ಕೂಡ ಇದೆ. ಯಾಕಂದ್ರೆ ಇದನ್ನು ಜನರಿಗೆ ಮುಟ್ಟಿಸ್ಬೇಕು. ಒಂದು ಮಾತನ್ನು ಹೇಳ್ತೇನೆ ನಾನು, ಉತ್ಪ್ರೇಕ್ಷೆ ಅಲ್ಲ, ಈ ಸಲದ ಒಂದು ಕವರೇಜ್ ಬಗ್ಗೆ ನಮ್ಮ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲಿ ಕರ್ನಾಟಕ ಮಾತ್ರ ಅಲ್ಲ,
ಥ್ರೂ ಔಟ್ ಭಾರತ ಇದ್ದಾರೆ, ಔಟ್ಸೈಡ್ ಭಾರತ ಇದ್ರು. ಅವ್ರೇನ್ ಹೇಳಿದ್ರು, ಒಂದು ಮಾತು ಹೇಳಿದ್ರು, ಸರ್ what we are watching today, exactly we are in the Sharada campus. So that way we could get the clarity, and each and every program the planned and it is executed very professional way ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ವೆರಿ ಪ್ರೊಫೆಷನಲ್ ವೇ. ಸೊ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಆಗಲೇ ಹೇಳಿದ್ರು. ಆಗೇನಾಗ್ತದೆ, ಎಸ್, ಸೊ ನಮ್ಮ ಕುಡ್ಲ ಅದನ್ನು ಚೆನ್ನಾಗಿ ಚಿತ್ರೀಕರಣ ಮಾಡಿದೆ, ಪ್ರೆಸೆಂಟ್ ಮಾಡಿದೆ. I just want to add, which I forgot, I should mention this thing. ನಾನು ಲೀಲಾಕ್ಷ ಸರ್ ಅನ್ನು ಮೀಟ್ ಆದೆ ಡ್ಯೂರಿಂಗ್ ಒನ್ ಆಫ್ ದೀಸ್ ಪ್ರಾಕ್ಟೀಸ್ ಸೆಷನ್ಸ್ಗೆ. ಅವರು ತಂದೆಯವರನ್ನು ಭೇಟಿ ಆಗ್ಲಿಕ್ಕೆ ಅಂತ ಬಂದ್ರು, ಆಗ್ತಾ ಉಂಟು. ಆಗ ಹತ್ತಿರ ಬಂದ್ರು, ಸರ್ ಈ ಸಲ ಕ್ರೀಡೋತ್ಸವ ಬಾರಿ ಎಡ್ಡೆ ಹಾಕೊಂಡು ಮಸ್ತ್ ಇರು ಪ್ಲಾನ್ ಮಲ್ತೊಂದುಳ್ಳರಿಗೆ ಅಂತೇಳಿ ಹೇಳಿದ್ರು. ಆಗ ನಾಳೆ ಸರ್ ಅಂದ್ ಮಸ್ತ್ ನಮ್ಮ ಪ್ರಯತ್ನ ಮಲ್ತೊಂದುಲ್ಲ ಉಂದೆಟ್ ಇರ್ನ ಎಂಕ್ ಉಂದೆಟ್ ಒಂಚೂರು ಈ ಸಲ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಬೋರ್ಡು ಆ ತರ ಒಂದು ನಾನು ಹೇಳಿದೆ. ಆವಾಗ ಲೀಲಾಕ್ಷ ಸರ್ ಹೇಳಿದ್ರು, ಸರ್ ಒಂದು ಎನ್ನ ಸಂಸ್ಥೆ ಯಾನ್ ಉಂದೆಟ್ ದುಂಬುಡ್ದಿಂಚಿಲ್ಲ ಇತ್ತೆಲ್ಲ ಯಾನ್ ಒಂದು ಎನ್ನ ಸಂಸ್ಥೆದ ಲಕ್ಕ ಯಾನ್ ಒಂದೇನು ತೂಪೆ ಇರಿದಾದ ವರಿ ಮಲ್ಪೋಚಿ ಎನ್ನ ಟೀಮ್ ಬರ್ಪುಂಡು, ಬೀಟ್ ಕ್ಯಾಮ್ರಾಮ್ಯಾನ್ ಆರ್ ಬೀಟ್ ಶ್ರೀಕಾಂತ್ ಸರ್ ಆರ್ ಎನಿಬಡಿ ಆಗ ಬರ್ಪೇರು ನಿಕ್ಲು ಮಾತ ಒಟ್ಟು ಕುಲ್ದು ಪ್ಲಾನ್ ಮಲ್ಪ್ಲೆ ನಮ್ಮ ಈ ಸಲ ಒಂಜಿ ವಿಭಿನ್ನವಾದ ಒಂಜಿ ಎಂಕ್ಲು ಪ್ಲಾನ್ ಮಲ್ಪಗ ಒಂದೇನು ಎಡ್ಡೆಡ್ ನಮ್ಮ ಪ್ರದರ್ಶನ ಮಲ್ಪಗಂತ ಅವರು ಆ ತರ ಹೇಳ್ಬೇಕಾದ್ರೆ, ದಟ್ ಈಸ್ ವೇರ್ ವಾಟ್ ದಯಾನಂದ್ ಸರ್ ಅಂಡ್ ಪುರಾಣಿಕ್ ಸರ್ ಸೇ ದಟ್ ನಮ್ಮದು ಇಟ್ಸ್ ನಾಟ್ ಜಸ್ಟ್ ಇಂಟರ್ನಲ್ ಟೀಮ್ ಮಾತ್ರ ಅಲ್ಲ, ನನ್ನ ದೇವ್ ಸೌಂಡ್ಸಿನ ಪ್ರತಾಪ್ ಆಗ್ಲಿ, ಮೋಹನ್ ರು ಹೂ ಮ್ಯಾನೇಜಸ್ ದ ಸೌಂಡ್ ಅಂಡ್ ಪ್ರತಾಪ್ ಹೂ ಮ್ಯಾನೇಜಸ್ ದ ಲೈಟ್, ಬಾಕಿಯ ನಾಗರಾಜ್ ಅವರಾಗ್ಲಿ ಹೂ ಮ್ಯಾನೇಜಸ್ ಆಲ್ ಮೈ ಸ್ಟ್ರಕ್ಚರ್. ಈ ಸಲ ನಾವು ಸ್ಟ್ರಕ್ಚರ್ಸ್ ಒಂದು ಬೇರೆ ರೀತಿಯಲ್ಲಿ ನಾವು ಮಾಡಿದ್ದು. ಈ ಸಲ ಗ್ಯಾಲರಿ ಫಾರ್ಮ್ಯಾಟ್ ಅಲ್ಲಿ ನಾವು ತಗೊಂಡು ಬಂತು. ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇರೆಂಟ್ಸ್ಗೆ ಒಂದು ಕುತ್ಕೊಳ್ಳುವ ಒಂದು ಅವಕಾಶ ನಾವು ತಂದು ಒಂದು 900 to 1000 ಚೇರ್ಸ್ ಅಲ್ಲಿ ಹಾಕಿ ಅವರಿಗೆ ಯಾವ ಆಂಗಲ್ ಅಲ್ಲಿ ಸಹ ಒಂದು ಚಂದದಲ್ಲಿ ಅದು ಕಾಣುವ ರೀತಿಯಲ್ಲಿ ಮಾಡಿತು. 2 ದೊಡ್ಡ LEDs ಅನ್ನು ನಾವು ಹಾಕಿತು. ಸೊ ವಿ ಟ್ರೈಡ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಮಚ್ as ಪಾಸಿಬಲ್. ಇನ್ನೂ ಕಲೀಲಿಕ್ಕೆ ಬೇಜಾನಿದೆ, ಸುಮಾರು ಉಂಟು ಇದರಲ್ಲಿ ಕಲೀಲಿಕ್ಕೆ. ಬಿಕಾಸ್ ಇಟ್ ಇಸ್ ಅ ಸೂಪರ್ ಸ್ಟ್ರಕ್ಚರ್, ಮೇಲೆ ಇದಾಗಿದೆ, ಸೌಂಡ್ ಎಕೋ ಆಗಬಹುದು. ವಿ ಹ್ಯಾವ್ ಟು ಬ್ರಿಂಗ್ ಇನ್ ಸಮ್ ಟೆಕ್ನಿಕಲ್ ಇಂಜಿನಿಯರ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ನ್ಯೂಯಾನ್ಸಸ್ ಆಫ್ ದಿಸ್. ಅದೆಲ್ಲ ನಮಗೆ ಇನ್ನೂ ಕಲೀಲಿಕ್ಕೆ ಸುಮಾರು ಇದೆ. ಬಟ್ ಲೆಟ್ಸ್ ಸಿ ಇನ್ ಫ್ಯೂಚರ್. ಸೂಪರ್, ತುಂಬಾ ಅದ್ಭುತವಾಗಿ ಮಾಡಿದಿರಿ. ಅಂಡ್ ಎಲ್ಲರೂ ಕೂಡ ಖುಷಿ ಇದೆ ಬಹುಶಃ ತಮ್ಮ ಜೊತೆ ಕೆಲಸ ಮಾಡಿದಕ್ಕೆ. ನೋಡೋಣ ಒಂದು ವಿಚಾರಕ್ಕೆ. ಕೊನೆಯದಾಗಿ ಸರ್, ಪುರಾಣಿಕ್ ಸರ್ ಏನ್ ಹೇಳ್ತೀರಾ ಸರ್? ಏನಿಲ್ಲ ಸರ್, ನನ್ನ ಹಿರಿಯರಾದಂತಹ ಹರಿದಾಸಾಚಾರ್ಯ ದೇವೇಂದ್ರ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು, there is no word in the dictionary of Puranic impossible. Correct. Let us try, Yes. let us do it. Yes. ನಾನು ಹೇಳುದು ಯಾವುದು ಅಸಾಧ್ಯ ಅಂತ ಇರುವ ಪ್ರಯತ್ನ ಮಾಡುವ, ಪ್ರಯತ್ನ ಮಾಡಿ ಅದರಲ್ಲಿ ಸಫಲತೆ ಸಿಕ್ಕಿದ್ರೆ ಮತ್ತೆ ಪ್ರಯತ್ನ ಮಾಡುವ, ಆ ರೀತಿಯ ನೋಡಬೇಕು. ಒಂದು. ಎರಡನೇದ್ದು, ನಾವು ಸಾಮೂಹಿಕವಾಗಿ ಇನ್ವಾಲ್ವ್ ಮಾಡಿ ವಿ ಶುಡ್ ಓನ್ ಇಟ್. ನನ್ನ ಸಂಸ್ಥೆ, ನಾನು, ಅದು ಅಲ್ಲದೆ ದುಡ್ಡಿನ ಆಸೆಯಿಂದ, ಪ್ರಮೋಷನ್ ಆಸೆಯಿಂದ ಯಾವುದೂ ಸಫಲ ಆಗೋದಿಲ್ಲ. ನನ್ನದು ಫ್ಯಾಮಿಲಿ, ನಂದು ಏನು ಅಂತಂದರೆ ಇಡೀ ನನ್ನ ಶಾರದಾ ಸಂಸ್ಥೆಯಲ್ಲಿ ಸಾಮಾನ್ಯ ಒಂದು ಹತ್ತಿರದ 1,000 ಸಿಬ್ಬಂದಿಗಳಿದ್ದಾರೆ, 7-8 ಸಾವಿರ ಮಕ್ಕಳಿದ್ದಾರೆ. ಅವರಲ್ಲಿಯೂ ಕೂಡ ನನ್ನದು ಎನ್ನುವಂಥದ್ದು ಆತ್ಮಾಭಿಮಾನ, ಪರಸ್ಪರ ಸಂಬಂಧಗಳು ಮತ್ತು ನನ್ನದು ಎನ್ನುವಂಥದ್ದು ಕೇವಲ ದುಡ್ಡಿನಿಂದ, ಸಂಬಳದಿಂದ ಇದು ಆಗುವುದೇ ಅಲ್ಲ. ಉದಾಹರಣೆಗೆ ನಾನು ದಯಾನಂದನ್ನು ತಗೊಳ್ತಾರೆ, ದಿವಸದ 24 ಗಂಟೆಯಲ್ಲಿ 20 ಗಂಟೆಯವರು ಶಾಲೆಯಲ್ಲಿ ಇರ್ತಾರೆ. ದಿಸ್ ಕೆನಾಟ್ ಪಾಸಿಬಲ್. ಅವರು ಸ್ವಂತದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ತುಂಬ ಜನ, ಕಾಲೇಜ್ ಪ್ರಿನ್ಸಿಪಾಲ್ ಆಗಲಿ, ಬೇರೆ ಬೇರೆ, ಅಲ್ಲಿ ಒಬ್ಬ ಪ್ರಫುಲ್ ಅಂತ ಒಬ್ಬ ಇದ್ದಾರೆ ನನ್ನ ಸ್ಟೂಡೆಂಟ್, ಇವರೆಲ್ಲ ಒಟ್ಟಿಗೆ ಜೀವ ಬಿಟ್ಟು ಕೆಲಸ ಮಾಡೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಸಾಧನೆ ಆಗಿದೆ. ಆದರೆ ಸಂಪೂರ್ಣ ಅಲ್ಲ, ಬೇಕಾದಷ್ಟು ಲಿಮಿಟೇಷನ್ಸ್ಗಳಿವೆ. ನಮ್ಮ ಹತ್ರ ಜಾಗ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಸ್ಕೋಪ್ ಇಲ್ಲ. ಈಗ ಮಾಡುವಂಥ ಶಾಲೆಗಳಲ್ಲಿ ದುಡ್ಡು ಸುರಿತಾರೆ, ಎಲ್ಲ ಮಾಡ್ತಾರೆ, ನಮಗೆ ಅದನ್ನು ಸ್ಕೋಪ್ ಇಲ್ಲ. ಇದ್ದದ್ರಲ್ಲಿ ಚಂದ ಮಾಡಿ ಅದನ್ನು ಉಪಯೋಗಿಸಿ ಹೇಗೆ ಸಮಾಜಕ್ಕೆ, ಮಕ್ಕಳಿಗೆ ಪೂರಕವಾಗಿ, ಆ ಮಕ್ಕಳ ಬೆಳವಣಿಗೆಗೆ ಮತ್ತು ಅವಳ ಒಂದು ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್, ಅವರ ವ್ಯಕ್ತಿತ್ವದ ವಿಕಸನಕ್ಕೆ ಮ್ಯಾಕ್ಸಿಮಮ್ ನಾವು ಒದ್ದಾಡಬೇಕು. ಒಂದು ಮಗು ಇವತ್ತು ಜೀವನದಲ್ಲಿ ಯಶಸ್ಸು ಕಂಡಿದ್ರೆ
ಈ ದೊಡ್ಡ ಸಮುದ್ರದಲ್ಲಿ ನಾವು ಒಂದು ಸಕ್ಕರೆಯ ತುತ್ತನ್ನು ಹೇಳಿದ ಹಾಗೆ Okay. ಎಲ್ಲ ಸಿಹಿ ಆಗುದಿಲ್ಲ, ಎಲ್ಲ ಕಡೆ ಹಾಗೆ ನನಗೆ ಒಟ್ಟಿಗೆ ಮಕ್ಕಳಲ್ಲಿ ಶಿಸ್ತು, ದೇಶ ಪ್ರೇಮ, ತಂದೆ ತಾಯಿಗಳ ಬಗ್ಗೆ ಮತ್ತು ಭಾರತೀಯ ಜೀವನ ಮೌಲ್ಯಗಳು, ಇದು ಜಗತ್ತಿನಲ್ಲಿ ಎಲ್ಲಿಗೂ ಕಾಣಲಿಕ್ಕೆ ಸಿಕ್ಕದಂಥ ಒಂದು ವಿಶೇಷವಾದಂಥ ಒಂದು ಚಿಂತನೆ ವ್ಯವಸ್ಥೆ. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂಥ ಚಿಂತನೆ ನಮ್ಮ ಭಾರತೀಯ ಚಿಂತನೆ. ಅದು ಮಕ್ಕಳಲ್ಲಿ ಮೂಡುವಲ್ಲಿ, ಬೆಳೆಸುವಲ್ಲಿ ಸ್ವಲ್ಪ ಅಳಿಲ ಸೇವೆಯನ್ನು ಮಾಡ್ತೇವೆ. ಇನ್ನಷ್ಟು ಕೆಲಸ ಮಾಡಲಿಕ್ಕಿದೆ. ನನಗೆ ಏಜ್ ಆಯಿತು, ನನ್ನ ಮಗ ಇದ್ದಾನೆ, ಇಂಥ ಜನಗಳಿದ್ದಾರೆ, ಅವರಿಗೆ ಪ್ರೇರಣೆ ಕೊಟ್ಟು ಇನ್ನಷ್ಟು ಈ ಸಂಸ್ಥೆ ಮುಂದೆ ಬರಲಿ, ಈ ದೇಶಕ್ಕೆ, ಸಮಾಜಕ್ಕೆ, ವಿದ್ಯಾಕ್ಷೇತ್ರಕ್ಕೆ ಕೊಡುವಾಗ ಆಗಲಿ ಅಂತ ನಾನು ಭಗವಂತರನ್ನು ಪ್ರಾರ್ಥನೆ. ನಿರೂಪಣೆ ಕೂಡ ಅದು ಅಚ್ಚುಕಟ್ಟಾಗಿತ್ತು ಆರಂಭದಿಂದ ಕೊನೆಯವರೆಗೆ. ಆ ನಿರೂಪಣೆ ಮಾಡೋದು ಕೂಡ ಆ ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡುವಂಥದ್ದು ಎಲ್ಲ ಎವ್ರಿ ಬಿಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಭರ್ಜರಿಯಾಗಿ ಯಶಸ್ಸು ಕಂಡಿದೆ ಶಾರದಾ ವಿದ್ಯಾಲಯದ ಹೊನಲು ಬೆಳಕಿನ ಕ್ರೀಡೋತ್ಸವ. ಜೊತೆಗೆ ಹೊಸ ಇತಿಹಾಸಕ್ಕೂ ಕೂಡ ಅದು ನಾಂದಿ ಹಾಡಿದೆ. ಬಹುಶಃ ಇನ್ನು ಮುಂದೆ ಇದು ಟ್ರೆಂಡ್ ಸೃಷ್ಟಿ ಆಗ್ಬಹುದು. ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ. ನಾರ್ಮಲ್ ಕ್ರೀಡೋತ್ಸವ, ನಾರ್ಮಲ್ ಸ್ಪೋರ್ಟ್ಸ್ ಡೇ ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಈ ರೀತಿ ಮಾಡಿದ್ರೆ ಮಕ್ಕಳಲ್ಲೂ ಕೂಡ ಧೈರ್ಯ ಬರುತ್ತೆ, ಶಿಸ್ತು ಬರುತ್ತೆ, ಸಮಯ ಪ್ರಜ್ಞೆ ಬರುತ್ತೆ, ಸ್ವಲ್ಪ ಡೇರಿಂಗ್ ಬರುತ್ತೆ, ಜೊತೆಗೆ ಆತ್ಮವಿಶ್ವಾಸ ಬರುತ್ತೆ. ಇದೆಲ್ಲದರ ಜೊತೆಗೆ ತಂದೆ ತಾಯಿಗಳು ಕೂಡ ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಒಂದು ವಿಭಿನ್ನವಾಗಿರುವಂತಹ ಸಾಹಸ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿ ಸಿಗುತ್ತೆ. ಯಾಕಂದ್ರೆ ನನಗೂ ಕೂಡ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಬಂದಾಗ ತಂದೆ ತಾಯಿಗೆ ಎಷ್ಟು ಸಾರ್ಥಕತೆ ಸಿಗ್ಬಹುದು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಅಂತಹ ಒಂದು ವಿದ್ಯಾರ್ಥಿಗಳು, ಪುಟ್ಟ ಪುಟ್ಟ ಮಕ್ಕಳು ಅಷ್ಟು ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ, ಆತ್ಮಸ್ಥೈರ್ಯದಿಂದ ಅನ್ನೋಂಥದ್ದು ಬಹಳಷ್ಟು ಹೆಮ್ಮೆ ತರುವಂತಹ ಸಂಗತಿ. ಆ ಕೆಲಸವನ್ನ ಶಾರದಾ ವಿದ್ಯಾಲಯ ಮಾಡಿದೆ. ಸೊ ಅತ್ಯದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ. ಸೊ ನಿಜವೂ ಕೂಡ ಬಹಳಷ್ಟು ಖುಷಿ ಆಯ್ತು, ಸ್ವಲ್ಪ ಬೇಸರ ಕೂಡ ಆಯ್ತು. ಯಾಕಂದ್ರೆ ಆನ್ ದ ಸ್ಪಾಟ್ ನಾನು ಹೋಗಿಲ್ಲ ಅನ್ನೋಂಥದ್ದು ಬಂದೇ ಬರ್ತೇನೆ, ಅಷ್ಟು ಅದ್ಭುತವಾಗಿತ್ತು. ಅಂಡ್ ಥ್ಯಾಂಕ್ಸ್ ಶ್ರೀಕಾಂತ್ ಸರ್, ಇಂಥ ಒಂದು ಅನುಭವವನ್ನ ನಮ್ಗೆ ಕೊಟ್ಟಿದ್ದೀರಿ. ನಮ್ಮ ಹೌದು, ಮತ್ತೆ ಅನೀಶ್ ಅವರು ಕ್ಯಾಮರಾಮನ್ ಎಲ್ಲ ನಮ್ಮ ಇಡೀ ಲೈವ್ ಟೀಮ್ ಅವರು ಕೂಡ ಕೆಲಸವನ್ನ ಮಾಡಿದ್ದಾರೆ. ಬಿಫೋರ್ ದಟ್ ನಮ್ಮ ಶಾರದಾ ವಿದ್ಯಾಲಯದ ಎಲ್ಲಾ ಶಿಕ್ಷಕರು, ಸಿಬ್ಬಂದಿಗಳು ಎಲ್ಲರೂ ಕೂಡ ಅವರ ಹಾರ್ಡ್ ವರ್ಕ್ ಇದೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಸಮೀರ್ ಸರ್ ಅದನ್ನೇ ಹೇಳ್ತಾರೆ, ಅವರು ಅಷ್ಟು ಡೆಡಿಕೇಶನ್ ಕೊಟ್ಟಿದ್ರಿಂದ ಇಂಥ ಒಂದು ಔಟ್ಪುಟ್ ಬಂದಿರುವಂತದ್ದು. ಅಂಡ್ ಅಬ್ಸಲ್ಯೂಟ್ಲಿ ಮಕ್ಕಳು, ನೋ ಡೌಟ್, ಆ ಮಕ್ಕಳ ಒಂದು ಶಕ್ತಿ, ಆ ಒಂದು ಧೈರ್ಯದಿಂದ ಸಾಧ್ಯ ಆಗಿರುವಂತದ್ದು. ಅಂಡ್ ಎಲ್ಲ ಶಾರದಾ ವಿದ್ಯಾಲಯದ ಮಕ್ಕಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ನಮ್ಮ ಸಿಟಿಯವರು, ಬಟ್ ಯಾರನ್ನು ಕೂಡ ತಾವು ಏನು ಕಡಿಮೆ ಇಲ್ಲ, ಎಲ್ಲರನ್ನು ಕೂಡ ಬೀಟ್ ಮಾಡಿದಿರಿ ತಮ್ಮ ಒಂದು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ. ಅಮೇಸಿಂಗ್ ಯು ಪೀಪಲ್ ಅಂತ ಹೇಳ್ತಾ, ಅಂಡ್ ಹ್ಯಾಟ್ಸ್ ಆಫ್ ಟು ಯು. ಎಲ್ಲ ಶಾರದಾ ವಿದ್ಯಾಲಯದ ಮಕ್ಕಳು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಹೇಳಿದಾಗ ಅವರ ತಂದೆ ತಾಯಿಗಳಿಗೂ ಕೂಡ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇಂತಹ ಶಿಕ್ಷಣ ಸಂಸ್ಥೆಗಳು ಇರಬೇಕು. ಕಲಿಕೆಯ ಜೊತೆಗೆ ನಮ್ಮ ರಾಷ್ಟ್ರೀಯತೆ, ನಮ್ಮ ನಂಬಿಕೆ, ನಮ್ಮ ಧಾರ್ಮಿಕತೆ, ಜೊತೆಗೆ ನಮ್ಮ ಆಚಾರ ವಿಚಾರಗಳು, ನಮ್ಮ ಸಂಸ್ಕೃತಿಗಳು, ನಮ್ಮ ಮೂಲ ಬೇರು, ನಮ್ಮ ಮಣ್ಣಿನ ಶಕ್ತಿ, ಇದನ್ನೆಲ್ಲ ಕೂಡ ಉಳಿಸುವಂತಹ, ಬೆಳೆಸುವಂತಹ ಒಳ್ಳೆಯ ಕೆಲಸ ಮಾಡ್ತಾ ಇರೋದ ಶಾರದಾ ವಿದ್ಯಾಲಯದ ಅಧ್ಯಕ್ಷರು ಎಂ ಬಿ ಪುರಾಣಿಕ್ ಸರ್. 80ನೇ ವರ್ಷದಲ್ಲೂ ಕೂಡ ಇದಿರಿ ಅಂಡ್ ಒಳ್ಳೆದಾಗ್ಲಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅದೇ ರೀತಿ ಸಮೀರ್ ಪುರಾಣಿಕ್ ಅವರು, ಯಂಗ್ ಅಂಡ್ ಎನರ್ಜೆಟಿಕ್ ಡೈರೆಕ್ಟರ್ ಅಂಡ್ ಟ್ರಸ್ಟಿ ಶಾರದಾ ವಿದ್ಯಾಸಂಸ್ಥೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ಒಂದು ಒಳ್ಳೆಯ ಬೆಂಚ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿದಿರಿ. ಮತ್ತಷ್ಟು ಒಳ್ಳೆಯ ಕೆಲಸಗಳು, ಮತ್ತಷ್ಟು ಸಮೀರ್ ಸರ್ ಏನ್ ಮಾಡ್ತಾರೆ ಅನ್ನೋದು ನೋಡುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಎಸ್ ಸರ್. ಅಂಡ್ ಎಸ್ ಸರ್, ದಯಾನಂದ್ ಸರ್ ಆಸ್ ಯೂಶುವಲ್ ಮಾರ್ಗದರ್ಶಕರು ಕೂಡ ಹೌದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಾಂಶುಪಾಲರು ಶಾರದಾ ವಿದ್ಯಾಲಯ. ಎಸ್ ಸರ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.